ಪಾಪೇಷು ಸರ್ವ ಪಾಪೈ ಪ್ರಮುಚ್ಯತೆ. ಶ್ಲೋಕ 4-5. ಬುದ್ಧಿರ್ಜ್ಞಾನ ಸಮೋಹ ಕ್ಷಮಾ ಸತ್ಯಂ ದಮ ಶಮಃ ಸುಖಂ ದುಃಖ ಭವೋ ಭಾವೋ ಭಯಂ ಚ ಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿ ತಪೋದಾನಂ ಯಶೋ ಯಶಃ ಭವಂತಿ ಭಾವಭೂತಾನಾಂ ಮತ್ತ ಏವ ಪೃಥಕ್ವಿಧಾ. ಶ್ಲೋಕ 6. ಮಹರ್ಷಯಃ ಸಪ್ತ ಪೂರ್ವೋ ಚತ್ವಾರೋ ಮನಸ್ವಸ್ತತಾ ಮದ್ಭಾವಾ ಮಾನಸ ಜಾತ ಯೇಷಾಂ ಲೋಕ ಇಮಾ ಪ್ರಜಾ. ಶ್ಲೋಕ 7. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋ ವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಶ್ಲೋಕ 8. ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಭಾವ ಸಮನ್ವಿತಃ. ಶ್ಲೋಕ 9. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಶ್ಲೋಕ 10. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ತೇಷಾಮೇವಾನುಕರ್ಮ ಪಾರ್ಥ ಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಶ್ಲೋಕ 12-13. ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯ ಆದಿದೇವಂ ಅಜಂ ವಿಭುಂ ಅಹುಸ್ತ್ವಾಂ ಋಷಯ ಸರ್ವೇ ದೇವರ್ಷಿ ನಾರದಸ್ತತಾ ಅಸಿತೋ ದೇವಲೋ ವ್ಯಾಸ ಸ್ವಯಂ ಚೈವ ಬ್ರವೀಷಿ ಮೇ. ಶ್ಲೋಕ 14. ಸರ್ವಮೇತದ್ರುತಂ ಮನ್ಯೇ ಯನ್ಮಾಂ ವದಸಿ ಕೇಶವ ನಹಿ ತೇ ಭಗವಾನ್ ವ್ಯಕ್ತಿಂ ವಿದುರ್ದೇವಾನ್ ನ ದಾನವ. ಶ್ಲೋಕ 15. ಸ್ವಯಮೇವಾತ್ಮಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ. ಶ್ಲೋಕ 16. ವಕ್ತುರ್ಮಹರ್ಷೇಷೇಣ ದಿವ್ಯಾ ಆತ್ಮವಿಭೂತಯಃ ಯಾಭಿರ್ವಿಭೂತಿಭಿರ್ಲೋಕಾನಿ ಮಾಂಸ್ತ್ವಂ ವ್ಯಾಪ್ಯ ತಿಷ್ಠತಿ. ಶ್ಲೋಕ 17. ಕಥಂ ವಿದ್ಯಾಮಹಂ ಯೋಗಿಂ ಸ್ವಾಂ ಸದಾ ಪರಿಚಿಂತಯನ್ ಕೇಷು ಕೇಷು ಚ ಭಾವೇಷು ಚಿಂತ್ಯೋಸಿ ಭಗವನ್ಮಯಂ. ಶ್ಲೋಕ 18. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯಃ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ಮೃತಂ. ಶ್ಲೋಕ 19. ಶ್ರೀ ಭಗವಾನುವಾಚ ಅಂತತೆ ಕಥಯಿಷ್ಯಾಮಿ ದಿವ್ಯಾ ಆತ್ಮವಿಭೂತಯಃ ಪ್ರಾಧಾನ್ಯತಾ ಕುರು ಶ್ರೇಷ್ಠ ಅನ್ಯಸ್ತೋಂತು ವಿಸ್ತರಸ್ಯ ಮೇ. ಶ್ಲೋಕ 20. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತಿಃ ಅಹಮಾದಿಶ್ಚ ಮಧ್ಯಂ ಚ ಭೂತಾನಾಮಂಚ ಏವ ಚ. ಶ್ಲೋಕ 21. ಆದಿತ್ಯಾನಾಮಹಂ ವಿಷ್ಣು ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿ ಮಾರುತಾಂ ಅಸ್ಮಿ ನಕ್ಷತ್ರಾಂ ಅಹಂ ಶಶಿ. ಶ್ಲೋಕ 22. ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನ. ಶ್ಲೋಕ 23. ರುದ್ರಾಣಾಂ ಶಂಕರಶ್ಚಾಸ್ಮಿ
वित्तेषो यक्षरक्षसां वसूनां पावकश्चास्मि ಮೇರುಶಿಖರಿಣಾಮಹಂ. ಶ್ಲೋಕ 24. ಪುರೋದಸಾಂ ಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾಮಹಂ ಸ್ಕಂದ ಸರಸಾಮಸ್ಮಿ ಸಾಗರ. ಶ್ಲೋಕ 25. ಮಹರ್ಷೀಣಾಂ ಭೃಗೂರಂ ಗಿರಾಮಸ್ಯೇಕಮಕ್ಷರಂ ಯಜ್ಞಾನಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯ. ಶ್ಲೋಕ 26. ಅಶ್ವತ್ಥ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿ. ಶ್ಲೋಕ 27. ಉಚ್ಚೈಶ್ರವ ಸಮಶ್ವಾನಾಂ ವಿದ್ಧಿ ಮಾಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಂ. ಶ್ಲೋಕ 28. ಆಯುಧಾನಾಮಹಂ ವಜ್ರಂ ಧೇನೂನಾಮಸ್ಮಿ ಕಾಮದುಕ್ ಪ್ರಜನಾಶ್ಚಾಸ್ಮಿ ಕಂದರ್ಪ ಸರ್ಪಾಣಾಸ್ಮಿ ವಾಸುಕಿ. ಶ್ಲೋಕ 29. ಅನಂತಾಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತॄಣಾಮಯರ್ಮ ಚಾಸ್ಮಿ ಯಮಃ ಸಂಯಮತಾಮಹಂ. ಶ್ಲೋಕ 30. ಪ್ರಹ್ಲಾದಾಸ್ಮಿ ದೈತ್ಯಾನಾಂ ಕಲಯತಾಮಹಂ ಮೃಗಾಣಾಂ ಚ ಮೃಗೇಂದ್ರೋಹಂ ವೈನಸ್ತೇಯಶ್ಚ ಪಕ್ಷಿಣಾಂ. ಶ್ಲೋಕ 31. ಪವತಾಮಸ್ಮಿ ರಾಮ ಶಸ್ತ್ರಭೃತಾಮಹಂ ವೃಷಾಣಾಂ ಮಕರಶ್ಚಾಸ್ಮಿ ಸ್ತೋತ್ರ ಸಾಮಸ್ಮಿ ಜಾಹ್ನವಿ. ಶ್ಲೋಕ 32. ಸರ್ಗಾಣಾಮಾದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಆಧ್ಯಾತ್ಮ ವಿದ್ಯಾನಾಂ ವಾದ ಪ್ರವದತಾಮಹಂ. ಶ್ಲೋಕ 33. ಅಕ್ಷರಾಣಾಮ ಕಾಮೋಸ್ಮಿ ದ್ವಂದ್ವ ಸಾಮಾಸಿಕಸ್ಯ ಚ ಅಹಮೇವಾಕ್ಷಯ ಕಾಲೋ ದಾತಾಹಂ ವಿಶ್ವತೋಮುಖ. ಶ್ಲೋಕ 34. ಮೃತ್ಯು ಸರ್ವಹರಶ್ಚ ಮದ್ಭವಶ್ಚ ಭವಿಷ್ಯತಾಂ ಕೀರ್ತಿಶ್ರೀ ವಾಕ್ಚ ನಾರೀಣಾಂ ಸ್ಮೃತಿರ್ಮೇಧಾ ಧೃತಿ ಕ್ಷಮಾ. ಶ್ಲೋಕ 35. ಬೃಹತ್ಸಾಂ ತಥಾ ಸಾಮ್ನಾಂ ಗಾಯತ್ರಿ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರ. ಶ್ಲೋಕ 36. ದ್ಯೂತಂ ಚಲಯತಾಮಸ್ಮಿ ತೇಜಸ್ವಿನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ. ಶ್ಲೋಕ 37. ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯ ಮುನೀನಾಮಪ್ಯಹಂ ವ್ಯಾಸ ಕವೀನಾಮುಷಣಾ ಕವಿ. ಶ್ಲೋಕ 38. ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ಶ್ಲೋಕ 39. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಮಃ ನ ತದಸ್ತಿ ವಿನಾ ಯತ್ಸ್ಯಾನ್ ಅನ್ಮಯಾ ಭೂತ ಚರಾಚರಂ. ಶ್ಲೋಕ 40. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷತ್ತುದ್ದೇಶತಾ ಪ್ರೋಕ್ತೋ ವಿಭೂತೇರ್ವಿಸ್ತರೋ ಮಯ. ಶ್ಲೋಕ 41. ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮಧುರ್ಜಿತಮೇವ ವಾ
ತದ್ದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಶ್ಲೋಕ 42. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವ ಅರ್ಜುನ ಇಷ್ಟಭ್ಯಾಹಂ ಇದಂ ಕೃತ್ಸಂ ಮೇಕಾಂಶೇನ ಸ್ಥಿತೋ ಜಗತ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಇವತ್ತು ನೀವೇ ಮಾಡ್ಬೇಕು ಮಾತಾಜಿ ಶೇರಿಂಗ್, ಅದು ನಂದು ಆಗ್ತಿಲ್ಲ. ನೀವು ರೆಡಿ ಮಾಡ್ತಾರೆ ಮಾತಾಜಿ, ಅಷ್ಟರಲ್ಲಿ ಜಪ ಸ್ಟಾರ್ಟ್ ಮಾಡ್ತೀನಿ. ಓಕೆ. ಎಲ್ಲರೂ ಯಾರ ಹತ್ರ ಎಲ್ಲ ಜಪ ಬೀಡಿದೆ ಜಪಮಾಲೆ ತಗೊಳ್ಳಿ, ಜಪ ಮಾಡೋಣ ಒಂದು ಸಲ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ,
हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम राम हरे हरे, हरे कृष्णा कृष्ण कृष्ण हरे हरे, हरे राम राम हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्ण कृष्ण हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे,
Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama, Hare Hare, Hare Krishna, Krishna Krishna, Hare Hare, Hare Rama, Rama, Hare Hare, Hare Krishna, Krishna Krishna, Hare Hare, Hare Rama, Rama, Hare Hare, Hare Krishna, Krishna Krishna, Hare Hare, Hare Rama, Rama, Hare Hare, Hare Krishna, Krishna Hare Hare, Hare Rama, Rama, Hare Hare, Hare Krishna, Krishna Hare Hare, Hare Rama, Rama, Hare Hare, Hare Krishna, Krishna Hare Hare, Hare Rama, Rama, Hare Hare, Hare Krishna, Krishna Hare Hare, Hare Rama, Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare, Hare Krishna, Krishna Hare Hare, Hare Rama, Rama Rama, Hare Hare. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा. हरे कृष्ण माताजी. हरे कृष्ण माताजी, हरे कृष्ण. मम ज्ञानतिमिरान्धस्य हरे कृष्ण माता जी। ज्ञानाञ्जनचक्षुरुन्मीलितं येन तस्मै श्रीगुरवे नमः. श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं. वन्देऽहं श्रीगुरु श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगण ललिता श्रीविशाखान्वितांश. हे कृष्णा करुणा सिन्धु दीनबन्धु जगत्पते गोपीश गोपिका कान्ता राधाकान्ता नमोस्तुते. तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः. नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने नमस्ते सरस्वती देवी गौरवाणी प्रचारिणी निर्विशेष शून्यवादि पाश्चात्य देशतारिणी. जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्णा कृष्ण कृष्ण हरे हरे, हरे राम 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 हरे हरे. ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಕುಲ ಇಂದ ನಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ 18 ದಿನಗಳ ಭಗವದ್ಗೀತೆ ತರಗತಿಗೆ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ हरे ಮಾತಾಜಿ. कृष्ण माता जी। ನಾನ್ ಮಾಡ್ಲಾ ಮಾತಾಜಿ? ಹರೇ ಕೃಷ್ಣ. हरे कृष्ण माता जी।
ಹರೇ ಕೃಷ್ಣ ಜ್ಯೋತಿ ಮಾತಾಜಿ, ನನ್ಗೆ ಅದು ಬಂತು ವೈಫೈ. ಅದು ರೆಡಿ ಇರಿ ಮಾತಾಜಿ, ಅಂದ್ರೆ ಹೋದ್ರು ಹೋಗ್ಬೋದು, ಮತ್ತೆ ಹೇಳಕ್ಕಾಗಲ್ಲ. ಓಕೆ ಮಾತಾಜಿ. ಮೊದಲಿಗೆ ಪ್ರಭುಪಾದರನ್ನ ನೆನೆಸ್ತಾ, ರಾಧಾ ಗೋವಿಂದರನ್ನ ನೆನೆಸ್ತಾ, ಮತ್ತೆ ಗೌರವನಿತಾಯವರಿಗೆ ವಂದಿಸ್ತಾ, ಈ ಯಾವ ಒಂದು ಜ್ಞಾನವನ್ನ ನಾವು ಇವತ್ತು ಭಗವದ್ಗೀತೆಯಲ್ಲಿ ತಿಳಿಲಿಕ್ಕೆ ಹೋಗ್ತಾ ಹರೇ ಇದ್ದೀವಿ, ಕೃಷ್ಣ ಮಾತಾಡಿ. ಆ ಜ್ಞಾನ ಪರಮಾತ್ಮ ಆ ನನ್ನ ಮೂಲಕ, ಅಂದ್ರೆ ನನ್ನ ಬಾಯಿಯ ಮೂಲಕ ನನ್ನನ್ನ ನಿಮಿತ್ತವನ್ನಾಗಿಸ್ಕೊಂಡು ಪರಮಾತ್ಮ ಅದನ್ನ ಎಲ್ಲರಿಗೂ, ಅಂದ್ರೆ ನನ್ನನ್ನು ಒಳಗೊಂಡು ನಿಮ್ಮೆಲ್ಲರಿಗೂ ಕೂಡ ಭಗವದ್ಗೀತೆಯ ಸಾರ ಜ್ಞಾನ ಅರ್ಥ ಆಗುವಂತೆ ಕರುಣಿಸಲಿ ಅಂತ ಬಿಡ್ತಾ ಪ್ರಾರಂಭ ಮಾಡೋಣ. ಹರೇ ಕೃಷ್ಣ. ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಿನ್ನೆಯ ಅಧ್ಯಾಯದ ಕೆಲವೊಂದು ವಿಚಾರಗಳನ್ನ ಮತ್ತೆ ರಿಕಾಲ್ ಮಾಡಿ ಮತ್ತೆ ಮುಂದೆ ಹೋಗೋಣ. ನಿನ್ನೆಯ ಅಧ್ಯಾಯದ ಹೆಸರೇನಿತ್ತು? ಹರೇ ಕೃಷ್ಣ. ರಾಜವಿದ್ಯಾ ರಾಜಗುಹ್ಯ ಯೋಗ. ನಿನ್ನೆ ಒಂದು ಜ್ಞಾನ ನಾವು ತಿಳಿದದ್ದು ರಹಸ್ಯತಮವಾದ ಜ್ಞಾನ. ಅದರಲ್ಲಿ ಏನೆಲ್ಲ ಮೊದಲಿಗೆ ನಾವು ತಿಳ್ಕೊಂಡ್ವಿ ರಹಸ್ಯತಮವಾದ ವಿಷಯಗಳು ಅಂತ ಹೇಳ್ತೀರಾ ಯಾರಾದ್ರೂ ನೆನಪಿರೋರು? ಅಸೂಯೆ ಇಲ್ಲದರಿಂದ ತಿಳ್ಕೊಂಡ್ವಿ ಮಾತಾಜಿ. ಭಗವಂತನನ್ನ ತಿಳಿಬೇಕು ಅಂತಂದ್ರೆ ಅಸೂಯೆ ಕೃಷ್ಣ ಇಲ್ಲ. ದೇವೋತ್ತಮ ಪುರುಷ ಅನ್ನುವಂಥದ್ದು ನಮ್ಗೆ ಗೊತ್ತಿರ್ಬೇಕು. ಮತ್ತೆ ಆ ಜ್ಞಾನವನ್ನ ತಿಳ್ಕೊಬೇಕಂದ್ರೆ ಅರ್ಜುನನ ಹಾಗೆ ನಮ್ಮಲ್ಲೂ ಕೂಡ ಭಗವಂತನ ಮೇಲೆ ಅಸೂಯೆ ಅಂದ್ರೆ ದ್ವೇಷ ಅನ್ನೋದು ಯಾರಿಗೆ ಇಲ್ಲವೋ ಅವ್ರು ಮಾತ್ರನೇ ಪರಮಾತ್ಮ ಅವ್ನು ಏನನ್ನ ಹೇಳ್ತಾ ಇದ್ದಾನೆ ಅದನ್ನ ತಿಳಿಲಿಕ್ಕೆ ಸಾಧ್ಯ. ಅಂದ್ರೆ ನಮ್ಗೆ ಯಾರ ಮೇಲಾದ್ರೂ ದ್ವೇಷ ಇದ್ರೆ ಅವ್ರು ಒಳ್ಳೇದೇ ಹೇಳಿದ್ರು ಕೂಡ ನಾವು ಅದನ್ನ ಅಪಾರ್ಥ ಮಾಡ್ಕೋತೀವಿ. ಆದ್ರೆ ನಮ್ಗೆ ಸ್ನೇಹಿತರು ಇದ್ರು ಅಂದ್ರೆ ಅವ್ರು ಹೇಳುವಂತ ಎಲ್ಲ ರಹಸ್ಯಗಳು ನಮ್ಗೆ ಅರ್ಥ ಆಗುತ್ತೆ. ಅಂದ್ರೆ ನಾವು ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತೀವಿ. ಅದಕ್ಕಾಗಿ ಇಲ್ಲಿ ಭಗವಂತ ಅರ್ಜುನನ ಆಯ್ಕೆ ಮಾಡ್ಕೊಂತಾನೆ. ನಂತರ ತಿಳ್ಕೊಂಡ್ವಿ ಭಗವಂತನ ಐಶ್ವರ್ಯ ಜ್ಞಾನವನ್ನ ಹೇಳ್ತಾನೆ. ಅಂದ್ರೆ ಭಗವಂತ ಹೇಗೆ ಈ ಒಂದು ಭೌತಿಕ ಜಗತ್ತಿನ ಜೊತೆಗೆ ಸಂಬಂಧವನ್ನ ಇರಿಸ್ಕೊಂಡಿದ್ದಾನೆ, ಅಂದ್ರೆ ಪ್ರತಿಯೊಂದು ಕೂಡ ಅವನ ಒಂದು ಅವನಿಂದಲೇ ಪ್ರತಿಯೊಂದು ಸೃಷ್ಟಿಯಾಗಿದೆ. ಮತ್ತೆ ಅವನ ಶಕ್ತಿಗಳು ಮತ್ತೆ ಅವನು ನಿಯೋಜಿಸಿರುವ ದೇವತೆಗಳು ಆಯಾ ಕಾರ್ಯಗಳನ್ನ ಎಷ್ಟು ಒಳ್ಳೆ ರೀತಿಯಲ್ಲಿ ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಭಗವಂತ ಎಲ್ಲಿರ್ತಾನೆ? ಹರೇ ಕೃಷ್ಣ. ಭಗವಂತನ ವಾಸಸ್ಥಾನ, ಅವನ ನಿಜವಾದ ಸ್ಥಾನ ಯಾವುದು? ಎಲ್ಲಿ ಇರ್ತಾನೆ? ಗೋಲೋಕ ಬೃಂದಾವನ. ಕೃಷ್ಣ ಗೋಲೋಕ ಬೃಂದಾವನದಲ್ಲಿದ್ದಾನೆ. ಅವನು ಗೋಲೋಕ ಬೃಂದಾವನದಲ್ಲಿದ್ರು ಕೂಡ ಈ ಒಂದು ಭೌತಿಕ ಜಗತ್ತಿನಲ್ಲೂ ಕೂಡ ಇದ್ದಾನೆ. 107 ಕಾಷ್ಟದಲ್ಲಿದ್ದಾನೆ. ಯಾವ ರೂಪದಲ್ಲಿದ್ದಾನೆ ಪರಮಾತ್ಮ? ನಿನ್ನೆ ನಾನು ಕ್ವಿಜ್ ಅಲ್ಲಿ ಕೇಳಿದ್ದೆ ನಿಮ್ಗೆ, ಭಗವಂತ ಅಣುವಿನಲ್ಲೂ ಇದ್ದಾನೆ, ಯಾವ ರೂಪದಲ್ಲಿದ್ದಾನೆ? ನಮ್ಮಲ್ಲೂ ಇದ್ದಾನೆ. ಹರೇ ಕೃಷ್ಣ. ಪರಮಾತ್ಮನಾಗಿ ಇದ್ದಾನೆ. ಅಂದ್ರೆ ಈ ಒಂದು ಸೃಷ್ಟಿ ಯಾವಾಗ ಪ್ರಾರಂಭ ಆಗುತ್ತೆ ಆಗ ಕಾರಣೋದಕ ಶಾಯಿ ವಿಷ್ಣು, ಅವನನ್ನ ಮಹಾವಿಷ್ಣು ಅಂತ ಕೂಡ ಕರೀತಾರೆ. ಅವರಿಂದ ಒಂದು ಮೊದಲ ಹಂತದ ಒಂದು ಸೃಷ್ಟಿ ನಡೆಯುತ್ತೆ. ಆ ಸೃಷ್ಟಿ ಆದ ಒಂದು ಬ್ರಹ್ಮಾಂಡದೊಳಗೆ ಗರ್ಭೋದಕಶಾಹಿ ವಿಷ್ಣುವಾಗಿ ಅವನು ವಿಸ್ತರಣೆಗೊಂಡು ಪ್ರವೇಶ ಮಾಡ್ತಾನೆ. ಅಲ್ಲಿ ಆ ಒಂದು ಬ್ರಹ್ಮಾಂಡದಲ್ಲಿ ಅವನು ತನ್ನ ಒಕ್ಕಳ ಬಳಿಯಿಂದ ಬ್ರಹ್ಮನಿಗೆ ಜನ್ಮವನ್ನ ಕೊಡ್ತಾನೆ. ಆ ಬ್ರಹ್ಮ 2ನೇ ಹಂತದ ಸೃಷ್ಟಿಯನ್ನ ಮಾಡ್ತಾನೆ. ಆ 2ನೇ ಹಂತದ ಸೃಷ್ಟಿ ಮಾಡಿದಾಗ ಈ ಒಂದು ಅವ್ಯಕ್ತ ಸ್ಥಿತಿಯಲ್ಲಿರುವಂತಹ ಒಂದು ಭೌತಿಕ ಪ್ರಪಂಚ ಅದು ವ್ಯಕ್ತ ಆಗುತ್ತೆ. ಅಂದ್ರೆ ಎಲ್ಲರಿಗೂ ಕೂಡ ಅವರವರ ಒಂದು ಇಚ್ಛಾನುಸಾರ ಮತ್ತೆ ಅವರವರ ಕರ್ಮಾನುಸಾರ ಅವರಿಗೆ ಒಂದೊಂದು ದೇಹವನ್ನ ಸೃಷ್ಟಿ ಮಾಡ್ತಾನೆ. ಪ್ರತಿಯೊಂದು ದೇಹ ಸೃಷ್ಟಿಯಾದ ಮೇಲೆ ಆ ಎಲ್ಲ ದೇಹದಲ್ಲೂ ಕೂಡ ಈ ಗರ್ಭೋದಕಶಾಹಿ ವಿಷ್ಣುವನು ಕ್ಷೀರೋದಕಶಾಹಿ ವಿಷ್ಣುವಾಗಿ ವಿಸ್ತರಣೆಗೊಳ್ತಾನೆ. ಆ ಕ್ಷೀರೋದಕಶಾಹಿ ವಿಷ್ಣುವನ್ನೇ ಪರಮಾತ್ಮ ಅಂತ ಕರೆಯುವಂಥದ್ದು. ಅವನು ಪ್ರತಿಯೊಂದು ಅಣುರೇಣು ತೃಣಕಾಷ್ಟದಲ್ಲಿ ಇದ್ದಾನೆ. ಅಂದ್ರೆ ಭಗವಂತ ಅವನು ಗೋಲೋಕ ವೃಂದಾವನದಲ್ಲೂ ಇದ್ದಾನೆ. ಈ ಅವನ ಒಂದು ವಿಸ್ತರಣೆಗಳು ಏನಿದೆ ಅವೆಲ್ಲವೂ ಕೂಡ ಸ್ವತಃ ಕೃಷ್ಣನೇ. ಅಂದ್ರೆ ಆ ಒಂದು ವಿಸ್ತರಣೆಗೂ ಕೃಷ್ಣನಿಗೂ ಏನು ವ್ಯತ್ಯಾಸ ಇಲ್ಲ. ನಂತರ ಅವನು ಪ್ರತಿಯೊಂದರಲ್ಲೂ ಕೂಡ ಅವನು ಪ್ರವೇಶ ಮಾಡ್ತಾನೆ, ಅದನ್ನ ನಾವು ತಿಳಿದ್ವಿ. ಮತ್ತೆ ಎಲ್ಲವನ್ನು ಕೂಡ ಅವನು ಯಾವ ರೀತಿ ನಿರ್ವಹಣೆ ಮಾಡ್ತಾನೆ ಅಂದ್ರೆ ಆ ಒಂದು ಭೌತಿಕ ಜಗತ್ತು ಅಲ್ಲಿ ಸೃಷ್ಟಿ ಸ್ಥಿತಿ ಲಯಗಳು ಆಗ್ತಾ ಇರುತ್ತೆ, ಅದು ಯಾವ ರೀತಿ ಆಗುತ್ತೆ ಮತ್ತೆ ಅದನ್ನ ಹೇಗೆ ಭಗವಂತ ನಿರ್ವಹಣೆ ಮಾಡ್ತಾನೆ ಅನ್ನೋದು. ಅಂದ್ರೆ ಅವನು ತಟಸ್ಥನಾಗಿರ್ತಾನೆ ಅಂತ ನೋಡಿದ್ವಿ. ಅಂದ್ರೆ ಅವನು ಯಾವುದಕ್ಕೂ ಕೂಡ
ವಿಚಲಿತರಾಗೋದಿಲ್ಲ. ಒಂದು ಕಡೆ ಸೃಷ್ಟಿ ಆಗುತ್ತೆ, ಅದು ಸ್ಥಿತಿಯಲ್ಲಿ ಇರುತ್ತೆ, ನಂತರ ಅದು ಲಯವಾಗುತ್ತೆ. ಅದೆಲ್ಲವೂ ಕೂಡ ಅವನ ಒಂದು ಏನಂತ ಹೇಳ್ತಾರೆ, ಪ್ರೋಗ್ರಾಮಿಂಗ್ ಅಂತಾರಲ್ಲ, ಹಾಗೆ ಅವನು ಅದನ್ನ ನಿಶ್ಚಯ ಮಾಡಿಬಿಟ್ಟಿದ್ದಾನೆ. ಆ ಪ್ರಕಾರ ಆ ದೇವತೆಗಳು, ಶಕ್ತಿಗಳು ಅದನ್ನ ನಿರ್ವಹಣೆ ಮಾಡ್ತಾ ಇರ್ತಾರೆ. ಆದ್ರೆ ಬ್ರಹ್ಮನ ಕಲ್ಪಾಂತ್ಯದಲ್ಲಿ, ಬ್ರಹ್ಮನ ಒಂದು ಆಯುಸ್ಸು ಮುಗಿದಾಗ, ಆದ್ರೆ ಪ್ರತಿ ಸತಿ ನಾವೆಲ್ಲರೂ ಕೂಡ ಅವನಲ್ಲಿ ಆಶ್ರಯವನ್ನು ಪಡಿತೀವಿ. ನಂತರ ಸೃಷ್ಟಿಕಾಲ ಪ್ರಾರಂಭ ಆದಾಗ ಮತ್ತೆ ನಾವೆಲ್ಲರೂ ಕೂಡ ವ್ಯಕ್ತ ಆಗ್ತೀವಿ. ಇದೆಲ್ಲವೂ ಕೂಡ ಭಗವಂತನ ಒಂದು ಸೃಷ್ಟಿಯಲ್ಲಿ, ಅವನ ಶಕ್ತಿಯಲ್ಲಿ ನಡೀತಾ ಇರುವಂತದ್ದು. ಮತ್ತೆ ಭಗವಂತ ಆ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣ್ತಾನೆ, ಎಲ್ಲರಿಗೂ ಸಮಾನ ಅವಕಾಶಗಳನ್ನ ಕೊಡ್ತಾನೆ. ಆದ್ರೆ ಯಾರು ಅದನ್ನ ಸದುಪಯೋಗ ಪಡಿಸ್ಕೊಳ್ತಾರೆ ಅವರಿಗೆ ಅವನು ತುಂಬಾ ಹೆಚ್ಚಿನ ಪ್ರೀತಿಯನ್ನ ಕೊಡ್ತಾನೆ. ನಂತರ ನಾವು ನೋಡಿದ್ವಿ ಭಗವಂತ ನಮ್ಮಿಂದ ಏನನ್ನ ಅಪೇಕ್ಷಿಸ್ತಾನೆ ಅಂತ. ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ ಭಗವಂತ ನಮ್ಮಿಂದ ಏನನ್ನ ಅಪೇಕ್ಷಿಸ್ತಾನೆ? ಪ್ರೀತಿಯಿಂದ ಭಕ್ತಿ ಸೇವೆ. ಭಗವಂತ ನಮ್ಮಿಂದ ಪ್ರೀತಿಯನ್ನ ಮತ್ತೆ ಭಕ್ತಿ ಸೇವೆಯನ್ನ ಬಯಸ್ತಾನೆ. ಅಲ್ಲಿ ಹೇಳ್ತಾನೆ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ. ಅಂದ್ರೆ ಅವನು ಬಯಸುವಂತದ್ದು ಒಂದು, ಯಾರು ಬೇಕಾದ್ರೂ ಇದನ್ನ ಅರ್ಪಿಸ್ಬೋದು. ಅಂದ್ರೆ ಒಂದು ಹೂವನ್ನ, ಒಂದು ಹಣ್ಣನ್ನ, ಅಥವಾ ಒಂದು ಎಲೆಯನ್ನ, ಎಲೆ ಅಂದ್ರೆ ಅಲ್ಲಿ ತುಳಸಿ ಎಲೆಯನ್ನ, ಅಥವಾ ಏನೂ ಇಲ್ಲ ಅಂದ್ರೆ ಅವ್ರ ಮನೆಯಲ್ಲಿ ಒಂದಿಷ್ಟು ನೀರಾದ್ರೂ ಸಿಗುತ್ತೆ, ಅದನ್ನ ಭಗವಂತನಿಗೆ ಅರ್ಪಿಸ್ಬೇಕು. ಅರ್ಪಿಸಿದ್ರೆ ಅವನು ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತಾನೆ. ಆದ್ರೆ ಅದನ್ನ ಅರ್ಪಿಸುವಾಗ ಯಾವ ಭಾವದಿಂದ ಅರ್ಪಿಸ್ಬೇಕು ಅಂತ ಹೇಳ್ತಾನೆ ಅಂದ್ರೆ, ಆ ಒಂದು ಭಕ್ತಿಯಿಂದ, ಪ್ರೀತಿಯಿಂದ ಅರ್ಪಿಸಿದ್ರೆ ಎಂತವರೇ ಏನಂತಾರೆ, ಕಷ್ಟದಲ್ಲಿರುವಂತವ್ರು ಕೂಡ ಭಗವಂತನ ಒಂದು ಭಕ್ತಿಯನ್ನ ಮಾಡಬಹುದು. ಆ ರೀತಿ ಪರಮಾತ್ಮ ತಿಳಿಸ್ತಾನೆ, ಅವರ ಪ್ರೀತಿಯನ್ನ, ಅವರ ಭಾವವನ್ನ ನಾನು ಸ್ವೀಕಾರ ಮಾಡ್ತೀನಿ ಅಂತ. ನಂತರ ನಾವು ಶುದ್ಧ ಭಕ್ತರ ಮಹಿಮೆಗಳನ್ನ ನೋಡಿದ್ವಿ. ಅಂದ್ರೆ ಯಾರೆಲ್ಲ ಭಗವಂತನನ್ನ ನಂಬೋದಿಲ್ಲ, ಅಂದ್ರೆ ಭಗವಂತ ಭೂಮಿ ಮೇಲೆ ಅವತರಿಸಿದಾಗ ಅವನನ್ನ ಅಪಹಾಸ್ಯ ಮಾಡುವವರು, ಅವರೆಲ್ಲರೂ ಕೂಡ ಭಗವಂತನಿಂದ ತುಂಬಾ ದೂರದಲ್ಲಿ ಉಳಿತಾರೆ. ಆದ್ರೆ ಭಗವಂತನನ್ನ ತಿಳಿದವರು ಅವನ ಸೇವೆಯನ್ನ ಮಾಡ್ತಾರೆ. ಯಾರು ಅಂತಹ ಭಗವಂತನ ಸೇವೆಯಲ್ಲಿ ತೊಡಗ್ತಾರೆ ಅಂತವರು ಭಗವಂತನಿಗೆ ಅತಿ ಪ್ರಿಯರಾದವರು ಅಂತ ಪರಮಾತ್ಮ ಅವರಲ್ಲಿ ಹೇಳ್ತಾನೆ. ಈಗ ನಾವು ಇವತ್ತಿನ ಅಧ್ಯಾಯವನ್ನು ನೋಡೋಣ. ಇದು ಕೂಡ ಭಗವದ್ಗೀತೆಯ ಮಧ್ಯದಲ್ಲಿ ಬರುವಂತಹ ಅಧ್ಯಾಯ. ಇದು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಅಧ್ಯಾಯ. ಈ ಅಧ್ಯಾಯದ ಹೆಸರು ವಿಭೂತಿ ಯೋಗ, ಭಗವಂತನ ಐಶ್ವರ್ಯ. ಅಂದ್ರೆ ಭಗವಂತ ಅವನು ಎಷ್ಟು ಐಶ್ವರ್ಯಗಳನ್ನ ಹೊಂದಿದ್ದಾನೆ, ಮತ್ತೆ ಅವನ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಯಾವೆಲ್ಲ ರೂಪದಲ್ಲಿ ಅವನನ್ನ ನಾವು ಗ್ರಹಿಸೋದಕ್ಕೆ ಸಾಧ್ಯ, ಅವನನ್ನ ಅನುಭವಿಸೋದಕ್ಕೆ ಸಾಧ್ಯ ಅನ್ನೋದನ್ನ ಇಲ್ಲಿ ಈ ಅಧ್ಯಾಯದಲ್ಲಿ ಅರ್ಜುನನ ಮೂಲಕ ನಾವು ತಿಳಿತೀವಿ. ಈ ಅಧ್ಯಾಯದಲ್ಲಿ ಯಾವುದೆಲ್ಲ ವಿಚಾರಗಳಿದೆ ಅಂತಂದ್ರೆ, ಮೊದಲ 7 ಶ್ಲೋಕಗಳು ಕೃಷ್ಣ ಅಜ್ಞಾತ ಮತ್ತು ಎಲ್ಲದರ ಮೂಲ. ಅಂದ್ರೆ ಕೃಷ್ಣನನ್ನ ಯಾರಿಂದಲೂ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ದೇವತೆಗಳಿರ್ಬೋದು, ತಪಸ್ವಿಗಳಿರ್ಬೋದು, ಅಥವಾ ಬ್ರಹ್ಮ, ಶಿವ, ಯಾರಿಂದಲೂ ಕೂಡ ಕೃಷ್ಣನನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವನನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಅದು ಅವನಿಂದಲೇ ಸಾಧ್ಯ. ಅವನು ನಮ್ಮ ಮೇಲೆ ಕರುಣೆ ತೋರಿ ಅವನು ತನ್ನನ್ನ ತಾನು ತೋರ್ಪಡಿಸ್ಕೊಂಡ್ರೆ, ಅರ್ಜುನನಿಗೆ ತೋರಿಸಿದ ಹಾಗೆ ನಾವು ಅವನನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಯಾಕೆ ಅವನನ್ನ ತಿಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮೆಲ್ಲರಿಂದ ಅಂತಂದ್ರೆ, ಅವನು ಎಲ್ಲದರ ಮೂಲ. ಅಂದ್ರೆ ಈ ಒಂದು ಸೃಷ್ಟಿ ಪ್ರಾರಂಭ ಆಗೋದಕ್ಕೆ ಮೊದಲು ಅವನೇ ಎಲ್ಲವನ್ನ ಸೃಷ್ಟಿ ಮಾಡಿದವನು. ಅವನೊಬ್ಬನೇ ಎಲ್ಲರಿಗಿಂತ ಮೊದಲು ಇದ್ದವನು, ಪುರಾತನನಾದವನು ಅಂತ ನಾವು ನೋಡಿದ್ವಿ. ಎಲ್ಲವನ್ನ ತಿಳಿದವನು, ಕವಿಮ್ ಅಂತ ಹೇಳಿದ ಹಾಗೆ ಭಗವಂತ ಎಲ್ಲರಿಗೂ, ಅಜ್ಜನಿಗೂ ಅಜ್ಜನಾದ ಕಾರಣ ನಾವು ಅವನನ್ನ ಪರಿಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಶುದ್ಧ ಭಕ್ತರು ಯಾರಿದ್ದಾರೆ, ಭಕ್ತಿಯ ಮೂಲಕ ಅವನನ್ನ ತಿಳಿಬಹುದೇ ಹೊರತು ದಾನ, ತಪಸ್ಸು, ಯಜ್ಞಗಳನ್ನ ಮಾಡೋದ್ರಿಂದ, ಅಥವಾ ದೇವತೆಗಳಿಂದ, ಅಥವಾ ಯಾವುದೇ ಋಷಿಮುನಿಗಳಿಂದ ಅವನನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅವನ ಭಕ್ತರಿಗೆ ಅವನು ಭಕ್ತಿಯಿಂದ ಅವರ ಭಕ್ತರ ಭಕ್ತಿಯನ್ನ ಮೆಚ್ಚಿ ಅವರಿಗೆ ತಾನು ತನ್ನನ್ನ ತೋರ್ಪಡಿಸ್ಕೊಳ್ತಾನೆ. ಆ ಮೂಲಕ ನಾವು ತಿಳಿಯಲಿಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ನಂತರ ಶುದ್ಧ ಭಕ್ತಿ ಭಗವದ್ಗೀತೆಯ ಸಾರ. ಅಂದ್ರೆ ಇಡೀ ಭಗವದ್ಗೀತೆ ನಮ್ಗೆ ಹೇಳ್ಕೊಡುವಂಥದ್ದು ಭಕ್ತಿಯನ್ನ ಕುರಿತು ಮಾತ್ರನೇ. ಆದ್ರೆ ಅದನ್ನ ಕರ್ಮದ ಮೂಲಕ, ಜ್ಞಾನದ ಮೂಲಕ ಅದನ್ನ ಅಂದ್ರೆ ಇಲ್ಲಿ ಭಕ್ತಿ ಅಂತ ಹೇಳಿದ ಕೂಡಲೇ ಅದೊಂದು ಏನಂತಾರೆ, ಭಾವುಕತೆ ಅಲ್ಲ. ಅಂದ್ರೆ ಕೂತಲ್ಲಿ ಮನಸ್ಸಿನಲ್ಲಿ ಅದೊಂದು ಭಾವನೆ ಅಲ್ಲ, ಅಲ್ಲಿ ಒಂದು ಕ್ರಿಯೆ ಇದೆ. ಅಂದ್ರೆ ನಾವು ನಾಳೆ ಅಧ್ಯಾಯದಲ್ಲಿ 12ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಅಂದ್ರೆ ಪ್ರಭುಪಾದರು ಭಕ್ತಿಯನ್ನ ಬರೀ ಭಕ್ತಿ ಅಂತ ಕರೀಲಿಲ್ಲ, ಅವರು ಭಕ್ತಿಯನ್ನ ಭಕ್ತಿ ಸೇವೆ ಅಂತ ಕರೀತಾರೆ. ಅಂದ್ರೆ ಅಲ್ಲಿ
ಕಾರ್ಯ ಇದೆ, ಒಂದು ಕೆಲಸ ಇದೆ. ನಂತರ ಭಕ್ತಿ ಅಂತಂದ್ರೆ ಅದು ಒಂದು ಮೂಢನಂಬಿಕೆ ಅಲ್ಲ, ಅಲ್ಲಿ ಜ್ಞಾನ ಕೂಡ ಇದೆ. ಈ ಭಕ್ತಿ ಸೇವೆ ಅನ್ನುವಂಥದ್ದು ಆ ಅಂದ್ರೆ ಭಗವದ್ಗೀತೆ ಅನ್ನುವಂಥದ್ದು ಈ ಎಲ್ಲ ವಿಚಾರವನ್ನು ಒಟ್ಟು ಮೊತ್ತವಾಗಿ ನಮ್ಗೆ ತಿಳಿಸ್ಕೊಡುವಂಥದ್ದು. ಆದ್ರೆ ಮೂಲದಲ್ಲಿ ಭಕ್ತಿ ಅಂತಂದ್ರೆ ಅದು ಭಗವದ್ಗೀತೆಯಲ್ಲಿ ಹೇಳುವಂಥದ್ದು, ಅದು ಭಗವದ್ಗೀತೆಯ ಸಾರ ಆಗಿದೆ. ಅಂದ್ರೆ 8ರಿಂದ 11 ಶ್ಲೋಕಗಳು, ಇದನ್ನ ಭಗವದ್ಗೀತೆಯ ಚತುಶ್ಲೋಕಿ ಭಗವದ್ಗೀತಾ ಅಂತ ಕರೀತಾರೆ. ಅಂದ್ರೆ ಭಗವದ್ಗೀತೆಯ ಇಡೀ ಸಾರವನ್ನ ಈ 4 ಶ್ಲೋಕಗಳಲ್ಲಿ ಹೇಳಿ ಮುಗಿಸ್ಬಿಡ್ತಾನೆ. ಅಂದ್ರೆ ಈ 4 ಶ್ಲೋಕಗಳು ತುಂಬಾ ಪ್ರಮುಖವಾದವು. ಏನಂತ ಅಂದ್ರೆ ಅದು 3 ವಿಚಾರಗಳನ್ನ ಕುರಿತು ಹೇಳುವಂತ ಈ 4 ಶ್ಲೋಕಗಳು. ಯಾವುದೆಲ್ಲ 3 ವಿಚಾರಗಳು ಅಂದ್ರೆ ಸಂಬಂಧ, ಅಭಿದಯ, ಪ್ರಯೋಜನ ಅಂತ ಹೇಳ್ತಾರೆ. ಸಂಬಂಧ ಅಂತಂದ್ರೆ ಈ ಭೌತಿಕ ಪ್ರಪಂಚದ ಜೊತೆ ಅಥವಾ ಭೌತಿಕ ಪ್ರಕೃತಿಯ ಜೊತೆ ನಾವು ಕೂಡ ಆ ಪ್ರಕೃತಿಯಲ್ಲಿ ಬರ್ತೀವಿ. ಆದ ಕಾರಣ ನಮ್ಮ ಜೊತೆ ಭಗವಂತನಿಗಿರುವ ಸಂಬಂಧ ಏನು ಅನ್ನೋದನ್ನ ತಿಳಿಯುವಂಥದ್ದು. ಆ ಸಂಬಂಧ ಈಗ ನಾವು ಯಾಕೆ ಅದನ್ನ ಕಳ್ಕೊಂಡಿದ್ದೀವಿ, ಮತ್ತೆ ಅದನ್ನ ನಾವು ಹೇಗೆ ಪಡ್ಕೋಬಹುದು ಅನ್ನುವಂಥದ್ದು ಅಭಿದಯ ಅಂತ ಹೇಳ್ತಾರೆ. ನಂತರ ಆ ಒಂದು ಪ್ರಯತ್ನ ಪಡ್ತೀವಿ, ಆ ಒಂದು ಸಂಬಂಧ ಏನು ಕಳಚಿ ಹೋಗಿದೆ ಅದನ್ನ ಮತ್ತೆ ಪುನರ್ಸ್ಥಾಪನೆ ಮಾಡೋದಕ್ಕೆ ನಾವು ಪ್ರಯಾಸ ಪಡ್ತೀವಿ. ಆದ್ರೆ ಆ ಪ್ರಯಾಸ ನಾವು ಪಡ್ತಾ ಇದ್ದಾಗ ಪರಮಾತ್ಮ ಅದಕ್ಕೆ ಯಾವ ರೀತಿ ಸ್ಪಂದನೆ ಕೊಡ್ತಾನೆ, ಮತ್ತೆ ಅವನು ಅದಕ್ಕೆ ಯಾವ ರೀತಿ ಅನುಗ್ರಹ ಮಾಡ್ತಾನೆ, ಅದು ಪ್ರಯೋಜನ. ಸಂಬಂಧ, ಅಭಿದಯ, ಪ್ರಯೋಜನ, ಈ 3 ಶ್ಲೋಕಗಳಲ್ಲಿ ಅಂದ್ರೆ ಈ 4 ಶ್ಲೋಕಗಳಲ್ಲಿ ಈ 3 ವಿಚಾರಗಳು ಅದು ಇಡೀ ಭಗವದ್ಗೀತೆಯ ಸಾರಾಗಿದೆ, ಅದನ್ನ ನಾವು ತಿಳಿತೀವಿ. ನಂತರ ಅರ್ಜುನನು ಕೃಷ್ಣನ ಪರಮಸ್ಥಾನವನ್ನ ಸ್ವೀಕರಿಸ್ತಾನೆ. ಅಂದ್ರೆ ಅರ್ಜುನ ಇಲ್ಲಿವರೆಗೂ ಗೊಂದಲದಲ್ಲಿ ಇದ್ದ, ಅನೇಕ ಪ್ರಶ್ನೆಗಳನ್ನ ಮಾಡ್ದ, ಕೃಷ್ಣ ಎಲ್ಲದಕ್ಕೂ ಉತ್ತರಿಸಿದ. ಈಗ ಅರ್ಜುನನ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ನೋಡ್ತೀವಿ. ಅವನು ಕೃಷ್ಣನನ್ನ ತನ್ನ ಸ್ನೇಹಿತ ಅಂತ ಹೇಳ್ತಾ ಇದ್ದವನು ಈಗ ಅವನನ್ನ ದೇವೋತ್ತಮ ಪರಮ ಪುರುಷ ಅಂತ ಅವನನ್ನ ಸ್ವೀಕಾರ ಮಾಡ್ತಾನೆ, ಮತ್ತೆ ಅವನಿಗೆ ಶರಣು ಹೋಗ್ತಾನೆ. ನಂತರ ಕೊನೆಯಲ್ಲಿ ನಾವು 19ರಿಂದ 42 ಶ್ಲೋಕಗಳು ಭಗವಂತನ ವಿಭೂತಿಗಳನ್ನ ತಿಳ್ಕೊತೀವಿ. ಅಂದ್ರೆ ಅರ್ಜುನ ಕೇಳ್ತಾನೆ, ಅಂದ್ರೆ ನಿನ್ನನ್ನ ನಾನು ಈ ಭೌತಿಕ ಪ್ರಕೃತಿ ಅಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಎಲ್ಲರಿಗೂ ಭಗವಂತನನ್ನ ಕಾಣೋದಕ್ಕೆ ದಿವ್ಯ ದೃಷ್ಟಿ ನಮ್ಮಲ್ಲಿ ಇಲ್ಲ, ಅಥವಾ ಭಗವಂತನ ಮೇಲೆ ಭಕ್ತಿ ಎನ್ನುವಂಥದ್ದಾಗ್ಲಿ ಪ್ರೇಮ ದೃಷ್ಟಿ ಕೂಡ ನಮ್ಮಲ್ಲಿ ಇಲ್ಲ. ಆದ್ರೆ ಅವನನ್ನ ನಾವು ಯಾವ ರೂಪದಲ್ಲಿ ಕಾಣೋದಕ್ಕೆ ಸಾಧ್ಯ, ಈ ಚರ್ಮಚಕ್ಷುವಿಂದ ಅವನನ್ನ ಹೇಗೆ ಗ್ರಹಿಸೋದಕ್ಕೆ ಸಾಧ್ಯ ಅಂತ ಅರ್ಜುನ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಭಗವಂತ ನಾವು ಯಾವ್ದೆಲ್ಲ ಈ ಭೌತಿಕ ಪ್ರಪಂಚದಲ್ಲಿ ಏನೆಲ್ಲ ಕಾಣ್ತೀವಿ ಅದೆಲ್ಲದ್ರಲ್ಲೂ ಅವನು ಯಾವ್ಯಾವ ಒಂದು ರೂಪದಲ್ಲಿ ಅವನಿದ್ದಾನೆ ಅನ್ನೋದನ್ನ, ತನ್ನ ವಿಭೂತಿಗಳನ್ನ, ತನ್ನ ಐಶ್ವರ್ಯಗಳನ್ನ ತಿಳಿಸ್ಕೊಡ್ತಾನೆ. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೆ ಅಹಂ ಮಾನಾಯ ವಕ್ಷ್ಯಾಮಿ ಹಿತಕಾಮ್ಯಯ. ಹರೇ ಕೃಷ್ಣ. ಯಾರಾದ್ರೂ ಒಬ್ರು ಓದಿ. ದೇವೋತ್ತಮ ಪರಮ ಪುರುಷನು ಹೀಗೆಂದು ಹೇಳಿದನು, ಮಹಾಬಾಹುವಾದ ಅರ್ಜುನನೇ, ಮತ್ತೆ ಕೇಳು. ನೀನು ನನ್ನ ಪ್ರೀತಿಯ ಸ್ನೇಹಿತನಾದುದರಿಂದ ನಾನು ನಿನಗಾಗಿ ಇನ್ನೂ ಹೇಳುತ್ತೇನೆ. ನಾನು ಆಗಲೇ ವಿವರಿಸಿರುವ ಜ್ಞಾನಕ್ಕಿಂತ ಇನ್ನೂ ಉತ್ತಮವಾದ ಜ್ಞಾನವನ್ನು ನಿನಗೆ ನೀಡುತ್ತೇನೆ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಅಂದ್ರೆ ನಿನ್ನೆ ಅಧ್ಯಾಯದಲ್ಲಿ ಪರಮಾತ್ಮ ಹೇಳ್ದ, ನೀನು ನನ್ನ ಪ್ರೀತಿಯ ಸ್ನೇಹಿತ, ಮತ್ತೆ ನಿನಗೆ ನನ್ನ ಮೇಲೆ ಅಸೂಯೆ ಇಲ್ಲದ ಕಾರಣ ನಾನು ನಿನಗೆ ಎಲ್ಲ ಗುಹ್ಯವಾದ ರಹಸ್ಯವಾದ ಜ್ಞಾನವನ್ನ ತಿಳಿಸ್ತೀನಿ ಅಂತ ಇವತ್ತು ಹೇಳ್ತಾ ಇದ್ದಾನೆ ಪರಮಾತ್ಮ. ಇನ್ನಷ್ಟು ಮತ್ತಷ್ಟು ಆ ಒಂದು ರಹಸ್ಯ ಜ್ಞಾನವನ್ನ ಪರಮಾತ್ಮ ಅರ್ಜುನನಿಗೆ ವಿವರಿಸ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಉತ್ತಮವಾದ ಜ್ಞಾನವನ್ನ ನೀಡ್ತೀನಿ. ಯಾಕೆ ಅಂತಂದ್ರೆ ನೀನು ಅರ್ಜುನ ಭಗವಂತನ ಸ್ನೇಹಿತನಾಗಿದ್ದಾನೆ ಅಂತ. ನಮೇ ವಿದು ಸುರಾಗಣ ಪ್ರಭವಂ ನಾಮ ಹರ್ಷಯಃ ಅಹಂ ಆದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ದೇವತೆಗಳಾಗಲಿ ಮಹರ್ಷಿಗಳಾಗಲಿ ನನ್ನ ಮೂಲವನ್ನಾಗಲಿ ಸಿರಿಯನ್ನಾಗಲಿ ಅರಿಯರು, ಏಕೆಂದರೆ ಎಲ್ಲಾ ರೀತಿಯಲ್ಲಿಯೂ ನಾನೇ ದೇವತೆಗಳಿಗೆ ಮತ್ತೆ ಮಹರ್ಷಿಗಳಿಗೆ ಮೂಲನು. ಅಂದ್ರೆ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಭಗವಂತ, ನನ್ನನ್ನ ತಿಳ್ಕೊಂಡವರು ಯಾರೂ ಇಲ್ಲ, ನನ್ನನ್ನ ಪರಿಪೂರ್ಣವಾಗಿ ತಿಳಿಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ದೇವತೆಗಳು ಯಾರು ಅಂದ್ರೆ ಪುಣ್ಯ ಜೀವಿಗಳು, ಪುಣ್ಯವನ್ನ ಮಾಡಿ ಆಗ್ಲಿ, ಅಥವಾ ಮಹರ್ಷಿಗಳು ಅಂದ್ರೆ ಅವರು ತಪಸ್ಸನ್ನ ಮಾಡಿದಂಥವ್ರು, ತಪಸ್ಸಿನ ಮೂಲಕ ಆಗ್ಲಿ, ಅಥವಾ ವೇದಗಳನ್ನ ಅರಿತಂತಹ ಯಾರು ಜ್ಞಾನಿಗಳಿದ್ದಾರೆ, ಅವರು ಕೂಡ ಭಗವಂತನನ್ನ ಪರಿಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದ್ರೆ ಅವನು ಆ ಒಂದು ಏನಂತಾರೆ, ಯಾಗ ಯಜ್ಞ ಮಾಡುವುದರಿಂದ, ಪುಣ್ಯವನ್ನ ಗಳಿಸೋದ್ರಿಂದ, ಅಥವಾ ತಪಸ್ಸನ್ನ ಮಾಡೋದ್ರಿಂದ, ಅಥವಾ ದಾನಗಳನ್ನ ನೀಡೋದ್ರಿಂದ, ಅಥವಾ ವೇದಗಳನ್ನ ಅಧ್ಯಯನ ಮಾಡಿ ಜ್ಞಾನವನ್ನು ಬೆಳೆಸ್ಕೊಳ್ಳುವ ಮೂಲಕ ನಾವು ಅವನನ್ನ ತಿಳಿಲಿಕ್ಕೆ
ಸಾಧ್ಯ ಇಲ್ಲ, ಅವನ ಒಂದು ಐಶ್ವರ್ಯಗಳನ್ನ ಅರಿಯೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಅದಕ್ಕೆ ಇನ್ನೂ ಒಂದು ಕಾರಣ ಏನು ಅಂತಂದ್ರೆ, ಅವರೆಲ್ಲರಿಗೂ ನಾನೇ ಮೂಲ. ಅಂದ್ರೆ ಅವರೆಲ್ಲರೂ ಬರುವುದಕ್ಕಿಂತ ಮೊದಲು ನಾನಿದ್ದೆ. ಅಂದ್ರೆ ಈಗ ಹೇಗೆ ಅಂತಂದ್ರೆ, ನಮ್ಮ ಒಂದು ಪೂರ್ವಜರು ಯಾರಿದ್ದಾರೆ ಅವರ ಬಗ್ಗೆ ನಮ್ಗೆ ಪರಿಪೂರ್ಣವಾಗಿ ತಿಳಿದಿಲ್ಲ. ಅಂದ್ರೆ ಯಾರಾದ್ರೂ ಹೇಳಿದ್ರೆ ನಾವು ಕೇಳ್ತೀವಿ ಹೊರತು ಅವರ ಬಗ್ಗೆ ನಾವು ನೇರವಾಗಿ ಕಂಡಿಲ್ಲ. ಅಂದ್ರೆ ಈಗ ನಮ್ಮ ಮಕ್ಕಳು ನಮ್ಮ ಮನೆಯಲ್ಲಿ ಬೆಳೀತಿದ್ದಾಗ ಅವರು ಹುಟ್ಟಿದಾಗಿನಿಂದ ಈಗ ಎಷ್ಟು ದೊಡ್ಡವರಾಗಿದ್ದಾರೆ ಅಲ್ಲಿವರೆಗೂ ಅವ್ರು ಏನೆಲ್ಲ ಮಾಡಿದ್ರು, ಅವ್ರೆಲ್ಲ ಹೇಗೆಲ್ಲ ಇದ್ರು, ಅವರ ಒಂದು ಅಂದ್ರೆ ಬೆಳವಣಿಗೆ ಯಾವ ರೀತಿ ಇತ್ತು ನಾವು ನೋಡಿರ್ತೀವಿ. ಆದ್ರೆ ನಮ್ಮ ಮಕ್ಕಳು ನಮ್ಮ ಬೆಳವಣಿಗೆಯನ್ನ ನೋಡಿರ್ತಾರ? ನೋಡಕ್ಕಾಗತ್ತ? ಹರೇ ಕೃಷ್ಣ. ಕೇಳ್ಬೋದು, ನೋಡಕ್ಕಾಗತ್ತ? ಇಲ್ಲ ಮಾತಾಜಿ, ನಾವ್ ಹೇಳಿದ್ರೆ ಮಾತ್ರ ಅಥವಾ ಅಜ್ಜಿ ತಾತ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ ಅವ್ರಿಗೆ. ಆದ್ರೂ ಕೂಡ ಪೂರ್ತಿಯಾಗಿ ಕೂಡ ನಾವು ಅವರು ಹೇಳಿದ್ರೆ ಅರ್ಥ ಮಾಡ್ಕೋಬಹುದು, ಅಂದ್ರೆ ಪರಿಪೂರ್ಣವಾಗಿ ಅವ್ರಿಗೆ ತಿಳಿಲಿಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಇಲ್ಲಿ ಕೃಷ್ಣನು ಕೂಡ ಅವನು ನಮ್ಮೆಲ್ಲರಿಗೂ ಮೂಲ, ನಮ್ಮೆಲ್ಲರಿಗೂ ಮೂಲದಲ್ಲಿ ಬಂದಂತವನು. ಆದ ಕಾರಣ ಅವನನ್ನ ಅವನಾಗಿ ಹೇಳ್ಕೊಂಡ್ರೆ ನಾವು ಅಲ್ಪ ಸ್ವಲ್ಪ ತಿಳಿತೀವಿ, ಪರಿಪೂರ್ಣವಾಗಿ ತಿಳಿತೀವಿ ಅಂತಾನೂ ಹೇಳಕ್ಕಾಗಲ್ಲ. ಆದ ಕಾರಣ ಇಲ್ಲಿ ಹೇಳ್ತಾ ಇದ್ದಾನೆ, ಎಲ್ಲರಿಗೂ ಕೂಡ ನನ್ನ ಮೂಲ, ದೇವತೆಗಳಿಗೆ ಮಹರ್ಷಿಗಳಿಗೆ ಎಲ್ಲರಿಗೂ ಮೊದಲು ನಾನಿದ್ದೆ. ಆ ಕಾರಣದಿಂದ ಅವ್ರು ಯಾರು ನನ್ನನ್ನ ಪೂರ್ತಿಯಾಗಿ ತಿಳಿದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾನೆ. ಯಾರು ನನ್ನನ್ನು ಜನ್ಮವಿಲ್ಲದವನು, ಅನಾದಿ ಮತ್ತು ಎಲ್ಲ ಲೋಕಗಳ ಪರಮಪ್ರಭು ಎಂದು ಅರಿಯುತ್ತಾನೆಯೋ ಅವನು ಮಾತ್ರ ಮನುಷ್ಯರಲ್ಲಿ ಭ್ರಾಂತಿ ಇಲ್ಲದವನಾಗಿ ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. ಅಂದ್ರೆ ಇಲ್ಲಿ ನಾವು ಚಿತ್ರದಲ್ಲಿ ನೋಡ್ತಾ ಇದ್ವಿ, ದೇವಕಿ ಗರ್ಭದಲ್ಲಿ ಪರಮಾತ್ಮ ಅವನು ಭೂಮಿ ಮೇಲೆ ಅವತರಿಸ್ತಾನೆ ಅಂತ ಹೇಳಿದಾಗ ಎಲ್ಲ ದೇವತೆಗಳು ಭಗವಂತನ ಒಂದು ರೂಪವನ್ನ ಕಾಣ್ಲಿಕ್ಕೆ, ಅಂದ್ರೆ ಭಗವಂತ ಹೇಳ್ತಾನೆ ಅವನ ಒಂದು ಒಂದು 2 ಕೈಗಳ ಶ್ಯಾಮ ಸುಂದರ ಆ ರೂಪ ಅನ್ನುವಂಥದ್ದು ಅಪರೂಪ ಅಂತ. ಅಂದ್ರೆ ಯಾವ ದೇವತೆಗಳಿಗೂ ಕೂಡ ಕೃಷ್ಣನನ್ನ ಅಲ್ಲಿವರೆಗೂ ಅವರು ಕಂಡಿರಲಿಲ್ಲ. ಅವನನ್ನ ಕಾಣ್ಬೇಕು ಅನ್ನುವಂತ ಉತ್ಸುಕದಲ್ಲಿ ಅವರೆಲ್ಲರೂ ಇದ್ರು. ಹಾಗೆ ಇಲ್ಲಿ ಯಾರು ಅವನನ್ನ ತಿಳಿಲಿಕ್ಕೆ ಸಾಧ್ಯ ಅಂತಂದ್ರೆ ಅವನನ್ನ ಅರ್ಥ ಮಾಡ್ಕೊಂಡಿರ್ಬೇಕು. ಅಂದ್ರೆ ಅವನಿಗೆ ಜನ್ಮ ಅನ್ನುವಂಥದ್ದಿಲ್ಲ. ಇಲ್ಲಿ ಅವನು ಏನು ಗರ್ಭದಲ್ಲಿ ತಾಯಿಯ ಗರ್ಭದಲ್ಲಿ ಇರುವಂತೆ ಕಾಣ್ತಾ ಇದೆ, ಅದು ಅವನ ಯೋಗ ಮಾಯಿ ಅಂತ ಹೇಳ್ತಾರೆ. ಅವನ ಅಂತರಂಗ ಶಕ್ತಿಯಿಂದ ಅವನು ಆ ರೀತಿ ತಾಯಿ ದೇವಕಿ ಗರ್ಭ ಧರಿಸಿದಂತೆ ಅವನು ಆ ಒಂದು ರೀತಿ ಮಾಡ್ತಾನೆ ಹೊರತು ಅವನು ತಾಯಿಯ ಗರ್ಭದಲ್ಲಿ ವಾಸ್ತವದಲ್ಲಿ ಇರ್ಲಿಲ್ಲ. ಅಂದ್ರೆ ನಮ್ಮ ಹಾಗೆ ಅವನ ಜನನ ಅನ್ನುವಂಥದ್ದು ಅಲ್ಲ. ಅಂದ್ರೆ ಅವನ ಜನನ ಅಂದ್ರೆ ಅವನು ಭೂಮಿ ಮೇಲೆ ಅವನು ಹೇಗಿದ್ದಾನೋ ಹಾಗೆ ಅವನು ಅವತರಿಸ್ತಾನೆ ಹೊರತು ಅವನಿಗೆ ನಮ್ಮಂತ ಒಂದು ಭೌತಿಕ ದೇಹ ಅನ್ನುವಂಥದ್ದು ಇರೋದಿಲ್ಲ. ಮತ್ತೆ ಅವನು ಅನಾದಿ ಅಂದ್ರೆ ಎಲ್ಲರಿಗಿಂತ ಮೊದಲು ಇದ್ದವನು. ಇದನ್ನ ಯಾರು ಅಂದ್ರೆ ಎಲ್ಲ ಲೋಕಗಳ ಪ್ರಭು ಕೂಡ, ಎಲ್ಲವನ್ನೂ ಕೂಡ ಸೃಷ್ಟಿ ಮಾಡಿದವನು ಅವನೇ. ಇದನ್ನ ಯಾರು ತಿಳಿತಾರೆ ಅಂತವರು ಮಾತ್ರ ಅವರ ಪಾಪಗಳು ನಿಶ್ಶೇಷ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳುವಂಥದ್ದು ಭಗವದ್ಗೀತೆ, ಭಾಗವತ ಅಥವಾ ಕೃಷ್ಣನ ಕಥೆಗಳು, ಇದನ್ನ ನಾವು ಒಂದು ಸತಿ ಓದ್ಬಿಟ್ಟು ಆಯ್ತು ನಾನು ತಿಳಿದಿದ್ದೀನಿ ಅಂತ ಅನ್ಕೊಂಡ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಮತ್ತೆ 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 ಎಷ್ಟು ಸಾರಿ ಕೇಳ್ತೀವಿ ಅಥವಾ ಹೇಳ್ತೀವಿ ಅಥವಾ ಓದ್ತೀವಿ, ಅಷ್ಟು ಸಾರಿ ನಮ್ಮಲ್ಲಿ ಇರುವಂತಹ ಎಲ್ಲ ಪಾಪಗಳು ಅದು ನಾಶ ಹೊಂದುತ್ತೆ. ಎಲ್ಲ ಪಾಪದ ಪ್ರತಿಕ್ರಿಯೆಗಳು ಅದು ನಿಶೇಷ ಆಗುತ್ತೆ ಅಂತೇಳಿ ಹೇಳ್ತಾರೆ. ಬುದ್ಧಿರ್ಜ್ಞಾನಂ ಅಸಮ್ಮೋಹಂ ಕ್ಷಮಾ ಸತ್ಯಂ ದಮ ಕ್ಷಮಃ ಸುಖಂ ದುಃಖಂ ಭವೋ ಅಭವೋ ಭಯಂ ಚ ಅಭಯಂ ಏವ ಚ ಅಹಿಂಸಾ ಸಮತಾ ತುಷ್ಟಿಸ್ ತಪೋದಾನಂ ಯಶೋ ಅಯಶಃ ಭವಂತಿ ಭಾವಭೂತಾನಾಂ ಮತ್ತ ಏವ ಪೃಥಗ್ ವಿದಃ. ಬುದ್ಧಿ, ಜ್ಞಾನ, ಸಂದೇಹ ಮತ್ತು ಭ್ರಾಂತಿಗಳಿಂದ ಬಿಡುಗಡೆ, ಕ್ಷಮೆ, ಸತ್ಯ, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಸುಖ ದುಃಖಗಳು, ಹುಟ್ಟು ಸಾವು, ಭಯ, ನಿರ್ಭಯ, ಅಹಿಂಸೆ, ಸಮಚಿತ್ತತೆ, ತುಷ್ಟಿ, ತಪಸ್ಸು, ದಾನ, ಕೀರ್ತಿ ಮತ್ತು ಅಪಕೀರ್ತಿ, ಜೀವಿಗಳ ಎಲ್ಲ ಗುಣಗಳನ್ನು ಸೃಷ್ಟಿಸಿದವನು ನಾನೊಬ್ಬನೇ. ಅಂದ್ರೆ ಯಾವ್ದೆಲ್ಲ ಗುಣಗಳು ನಾವು ನೋಡ್ತೀವಿ, ಅಷ್ಟೆಲ್ಲ ಎಲ್ಲಾ ರೀತಿಯ ಗುಣಗಳು ಯಾವ್ದೆಲ್ಲ ಇದೆ ಅಷ್ಟನ್ನು ಕೂಡ ಬಂದಿರುವಂತದ್ದು ಮೂಲದಲ್ಲಿ ಭಗವಂತನಿಂದಲೇ. ಅದನ್ನ ಎಲ್ಲರಲ್ಲಿ ತಂದವನು ಕೂಡ ಅವನೇ ಅಂತ. ಅಂದ್ರೆ ನಮಗೆ ಅವನ ಒಂದು ಜ್ಞಾನವನ್ನ ತಿಳಿದುಕೊಳ್ಳುವಂತಹ ಶಕ್ತಿ, ಆ ಒಂದು ಜ್ಞಾನವನ್ನ ಅರ್ಥ ಮಾಡ್ಕೊಳ್ಳುವಂತಹ ಬುದ್ಧಿಶಕ್ತಿ, ಅದನ್ನು ಕೂಡ ಭಗವಂತನೇ ತಂದಿದ್ದಾನೆ. ಸಂದೇಹ ಮತ್ತೆ ಭ್ರಾಂತಿಗಳಿಂದ ಬಿಡುಗಡೆ, ಅಂದ್ರೆ ನಮಗೆ ಏನೆಲ್ಲ ಸಂದೇಹಗಳು ಬರುತ್ತೆ, ಅಂದ್ರೆ ಈಗ ಭಗವಂತನ ವಿಚಾರವಾಗಿ ನಮಗೆ ಇಲ್ಲಿವರೆಗೆ ಎಲ್ಲಾ ವಿಷಯಗಳು ಕೂಡ ತಿಳಿದಿಲ್ಲ. ಮತ್ತೆ ಅನೇಕ ವಿಷಯಗಳಲ್ಲಿ ನಮ್ಗೆ ಸಂದೇಹಗಳು, ಭ್ರಾಂತಿಗಳು ಇರುತ್ತೆ. ಅವುಗಳಿಗೆಲ್ಲ ಪರಿಹಾರ ಕೊಡುವಂತವನು ಕೂಡ ಭಗವಂತನೇ ಆಗಿರ್ತಾನೆ. ಮತ್ತೆ ಕ್ಷಮೆ
ಅಂದ್ರೆ ಇದನ್ನ ನಾವು ಆ ಅನೇಕ ಉದಾಹರಣೆಗಳು ಇದೆ ಕ್ಷಮೆಗೆ, ಸತ್ಯಕ್ಕೆ. ಇದಕ್ಕೆಲ್ಲ ನಮ್ಮ ಇಂದು ಆ ಭಾಗವತದಲ್ಲಿ, ಪುರಾಣದಲ್ಲಿ ಬರುವಂತಹ ಭಕ್ತರ ಒಂದು ಉದಾಹರಣೆಗಳು ಬರುತ್ತೆ. ಅಂದ್ರೆ ಭಕ್ತರು ಹೇಗಿರ್ತಾರೆ ಅಂದ್ರೆ ಅವರು ಕ್ಷಮಾಶೀಲರು ಆಗಿರ್ತಾರೆ ಅಂತ. ಅಂದ್ರೆ ಒಂದು ಕತೆ ಬರುತ್ತೆ ಅಂಬರೀಷ ಮಹಾರಾಜನದು. ಅಂದ್ರೆ ಅಂಬರೀಷ ಮಹಾರಾಜ ಅವನು ಏಕಾದಶಿ ವ್ರತವನ್ನ ಕೈಗೊಂಡಿರ್ತಾನೆ. ಆ ಸಂದರ್ಭದಲ್ಲಿ ದೂರ್ವಾಸ ಮುನಿಗಳಿಗೆ ಅವನ ಒಂದು ಭಕ್ತಿ ಭಗವಂತನ ಮೇಲೆ ಅವನಿಗೆ ಎಷ್ಟಿದೆ ಅನ್ನುವಂಥದ್ದನ್ನ ಪರೀಕ್ಷಿಸ್ಬೇಕು ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಆದ್ರೆ ಅವ್ರಿಗೆ ಗೊತ್ತಿರುತ್ತೆ ಅವನು ಶುದ್ಧ ಭಕ್ತ ಅಂತ, ಆದ್ರೆ ಅವನ ಮೇಲೆ ಅಸೂಯೆಯಿಂದ ಅವ್ರು ಏನ್ ಮಾಡ್ತಾರೆ, ಅವನ ವ್ರತಭಂಗ ಮಾಡ್ಬೇಕು ಅಂತ ಹೇಳಿ, ಅಂದ್ರೆ ದ್ವಾದಶಿ ದಿನ ಪಾರಾಯಣ ಸಮಯ ಅಂತ ಇರುತ್ತೆ. ಆ ಸಮಯದಲ್ಲಿ ಅವರು ಹಿಂದಿನ ದಿನ ಉಪವಾಸ ಮಾಡುವಂತವ್ರು ನಿರ್ಜಲ ಅಂತ ಹೇಳ್ತಾರೆ. ನಿರ್ಜಲ ಅಂದ್ರೆ ನೀರು ಸಹ ಕುಡಿದೆ ಉಪವಾಸನ ಮಾಡ್ತಾರೆ. ಅಥವಾ ಸಜಲ ಅಂತಂದ್ರೆ ಬರೀ ನೀರನ್ನ ಕುಡಿದು ಉಪವಾಸ ಮಾಡ್ತಾರೆ. ಕೆಲವೊಬ್ಬರು ಬರೀ ಹಣ್ಣುಗಳನ್ನ ಸೇವಿಸಿ ಉಪವಾಸ ಮಾಡ್ತಾರೆ. ಈ ರೀತಿ ಉಪವಾಸದಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ. ಇಲ್ಲಿ ಅಂಬರೀಷ ಮಹಾರಾಜನು ನಿರ್ಜಲ ಮಾಡಿರ್ತಾನೆ, ಅಂದ್ರೆ ನೀರನ್ನು ಸಹ ತಗೊಂಡಿರೋ ಉಪವಾಸನ ಮಾಡಿರ್ತಾನೆ. ದ್ವಾದಶಿ ದಿನ ಪಾರಾಯಣ ಸಮಯದಲ್ಲಿ ಅವನು ಒಂದು ಹನಿ ನೀರನ್ನ ತಗೊಂಡ್ರು ಕೂಡ ಆ ಒಂದು ಏಕಾದಶಿ ಪರಿಪೂರ್ಣ ಆಗುತ್ತೆ. ಆ ಸಂದರ್ಭದಲ್ಲಿ ಸರಿಯಾಗಿ ಅವನ ಒಂದು ರಾಜ್ಯಕ್ಕೆ, ಅಂದ್ರೆ ಅವನ ಒಂದು ಅರಮನೆಗೆ ಆ ಒಂದು ದೂರ್ವಾಸ ಮುನಿಗಳು ಬರ್ತಾರೆ. ಅವ್ರು ಬಂದು ಏನ್ ಮಾಡ್ತಾರೆ, ಈಗ ಯಾರು ಮನೆಗೆ ಮನೆಗೆ ಯಾರಾದ್ರೂ ಅತಿಥಿಗಳು ಬಂದ್ರೆ ಅವರು ದೇವರ ಸಮಾನ ಅಂತ ಹೇಳ್ತಾರೆ. ಅಂದ್ರೆ ಅವರಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು, ಅವರಿಗೆ ನಾವು ಎಲ್ಲ ರೀತಿಯ ಒಂದು ಸೇವೆನ ಮಾಡ್ಬೇಕು ಅಂತ. ಇಲ್ಲಿ ಬಂದಿರುವಂತವ್ರು ಋಷಿಗಳು. ಆದ ಕಾರಣ ಅಂಬರೀಷ ಮಹಾರಾಜ ಗೊಂದಲಕ್ಕೆ ಸಿಲುಕ್ತಾನೆ. ಅಂದ್ರೆ ಇವರು ಬೇಕಂತಲೇ ಏನ್ ಮಾಡ್ತಾರೆ, ಹೋಗಿ ಸಂಧ್ಯಾ ವಂದನೆ ಮುಗಿಸಿ ಬರ್ತೀನಿ ಅಂತ ಹೇಳಿ ಹೋಗ್ತಾರೆ. ಆ ಒಂದು ಪಾರಾಯಣ ಸಮಯ ಮುಗಿಲಿ, ಅವರ ಒಂದು ಏಕಾದಶಿ ಭಂಗ ಆಗ್ಲಿ ಅಂತ ಹೇಳಿ ಅವರ ಪಾರಾಯಣ ಸಮಯ ಆಗುವವರೆಗೂ ಕೂಡ ಆ ಒಂದು ಸ್ನಾನದ ಮನೆಯಿಂದ ಅವ್ರು ವಾಪಸ್ ಬರದೇ ಇರುವಂತೆ ನೋಡ್ಕೋತಾರೆ. ಆದ್ರೆ ಆ ಸಂದರ್ಭದಲ್ಲಿ ಅಂಬರೀಷ ಮಹಾರಾಜ ಏನ್ ಮಾಡ್ತಾರೆ, ಒಂದು ಹನಿ ನೀರನ್ನ ಸೇವನೆ ಮಾಡ್ತಾರೆ ಆ ಸಮಯಕ್ಕೆ. ಅದನ್ನ ತಿಳಿದಂತಹ ದೂರ್ವಾಸ ಮುನಿಗಳು ಅವರಿಗೆ ಕೋಪ ಬರುತ್ತೆ. ಕೋಪ ಬಂದವ್ರು ಏನ್ ಮಾಡ್ತಾರೆ ಅಂದ್ರೆ, ನೀನು ಅತಿಥಿಗಳಿಗೆ ಅವಮಾನ ಮಾಡಿದ್ಯಾ, ಅವರನ್ನ ಬಿಟ್ಟು ನೀನು ಸೇವನೆ ಮಾಡಿದ್ಯಾ ಅಂತ ಹೇಳಿ ಏನ್ ಮಾಡ್ತಾರೆ, ಅಲ್ಲಿ ಅವರು ರಾಕ್ಷಸನನ್ನ ಸೃಷ್ಟಿ ಮಾಡಿ ಆ ರಾಕ್ಷಸನಿಗೆ ಅಪ್ಪಣೆ ಕೊಡ್ತಾರೆ ಅಂಬರೀಷ ಮಹಾರಾಜನನ್ನ ಸಾಯಿಸುವಂತ. ಆಗ ಅಲ್ಲಿ ಭಗವಂತನ ಸುದರ್ಶನ ಚಕ್ರ ಇವರನ್ನ ದೂರ್ವಾಸ ಮುನಿಗಳನ್ನ ಅಟ್ಟಿಸಿಕೊಂಡು ಬರುತ್ತೆ. ಆ ಸಂದರ್ಭಕ್ಕೆ ದೂರ್ವಾಸ ಮುನಿಗಳು ಎಲ್ಲಾ ಲೋಕಗಳಿಗೂ ಹೋಗಿ ಎಲ್ಲರನ್ನು ಕೂಡ ಕ್ಷಮೆಗೆ ಹೇಳ್ತಾರೆ. ಅಂದ್ರೆ ಕ್ಷಮಿಸಿ ಕಾಪಾಡಿ ನನ್ನನ್ನ ಈ ಒಂದು ಸುದರ್ಶನ ಚಕ್ರದ ಕೋಪದಿಂದ ಅಂತ ಹೇಳ್ತಾರೆ. ಮಹಾವಿಷ್ಣು ಕೂಡ ಹೇಳ್ತಾನೆ, ನೀನು ಯಾರಿಗೆ ತಪ್ಪನ್ನ ಮಾಡಿದ್ಯಾ ಅವರ ಹತ್ರ ಹೋಗಿ ಕ್ಷಮೆ ಕೇಳಿದ್ರೆ ಮಾತ್ರನೇ ನಿನಗೆ ಬಿಡುಗಡೆ ಅಂತ. ಅಂದ್ರೆ ಭಕ್ತರು ಕೂಡ ಕ್ಷಮಾಶೀಲರಾಗಿರ್ತಾರೆ ಅಂತ. ಅಲ್ಲಿ ಅವನು ದುರ್ವಾಸ ಮುನಿ ಅಂಬರೀಷ ಮಹಾರಾಜನನ್ನ ವಿನಾಕಾರಣ ಅವನನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅಂಬರೀಷ ಮಹಾರಾಜ ಯಾವ ರೀತಿ ಇರ್ತಾನೆ ಅಂದ್ರೆ, ಕೂಡಲೇ ಅವನು ಒಂದು ಋಷಿಗಳನ್ನ ಕ್ಷಮಿಸಿ ಬಿಡ್ತಾನೆ. ಅಂದ್ರೆ ಈ ಒಂದು ಕ್ಷಮೆ ಅನ್ನುವಂತಹ ಗುಣ ಅವನಲ್ಲಿ ಇರುತ್ತೆ. ಮತ್ತೆ ಸತ್ಯನೂ ಕೂಡ ಅಷ್ಟೇ. ಅನೇಕ ಜನ ರಾಜರುಗಳು ವ್ರತವನ್ನ ಹಾಕಿಟ್ಕೊಂಡು ಸತ್ಯವನ್ನೇ ಮಾತಾಡುವಂತಹ ಒಂದು ವ್ರತವನ್ನ ನಿಭಾಯಿಸಿದ್ರು. ಮತ್ತೆ ಇಂದ್ರಿಯ ನಿಗ್ರಹ ಅಂತಂದ್ರೆ ಅವರ ಇಂದ್ರಿಯಗಳನ್ನ ನಿಗ್ರಹಿಸುವಂಥದ್ದು. ಅಂದ್ರೆ ಇಂದ್ರಿಯಗಳು, ಗೋಸ್ವಾಮಿಗಳು ನಾವು ನೋಡ್ತೀವಿ, ಅವರು ಇಂದ್ರಿಯಗಳನ್ನ ಯಾವ ರೀತಿ ನಿಗ್ರಹಿಸಿದ್ರು ಅಂತ. ಮನೋನಿಗ್ರಹಕ್ಕೆ ನಾವು ಶುಕಮುನಿಗಳನ್ನ ಉದಾಹರಣೆ ನೋಡ್ತೀವಿ. ಶುಕಮುನಿಗಳು ಹೇಗೆ ಮನಸ್ಸಿನ ಮೇಲೆ ನಿಯಂತ್ರಣವನ್ನ ಸಾಧಿಸಿದ್ರು. ಅಂದ್ರೆ ಅವರು ಮನಸ್ಸಿನಿಂದಲೂ ಕೂಡ ಯಾವುದೇ ಒಂದು ಬೇಡದ ಆಲೋಚನೆಗಳನ್ನ ಮಾಡ್ತಾ ಇರ್ಲಿಲ್ಲ. ಅವ್ರಿಗೆ ಯಾವುದೇ ಒಂದು ಭೌತಿಕ ಇಚ್ಛೆಗಳು ಅನ್ನೋದನ್ನು ಅವರಲ್ಲಿ ಇರ್ಲಿಲ್ಲ ಅಂತ. ಸುಖ ದುಃಖಗಳು, ಜೀವನದಲ್ಲಿ ಏನೆಲ್ಲ ಸುಖ ದುಃಖ ಎಲ್ಲವೂ ಕೂಡ ಭಗವಂತನ ಸೃಷ್ಟಿಯಲ್ಲಿ ಅದು ತನ್ನಂತೆ ತಾನೇ ಒಂದಾದರ ಮೇಲೆ ಒಂದು ಬರ್ತಾ ಇರುತ್ತೆ. ಮತ್ತೆ ಹುಟ್ಟು ಸಾವು ಅನ್ನುವಂಥದ್ದು ಅದು ಈ ದೇಹಕ್ಕೆ ಆಗುವಂಥದ್ದು, ಆತ್ಮಕ್ಕೆ ಅಲ್ಲ. ಯಾವುದೆಲ್ಲ ಒಂದು ಸೃಷ್ಟಿಯಲ್ಲಿ ದೇಹವನ್ನ ಪಡೆದಿದ್ದಾರೆ ಒಂದೊಂದು ಜೀವಾತ್ಮಗಳು, ಆ ದೇಹಕ್ಕೆ ಹುಟ್ಟು ಅನ್ನುವಂಥದ್ದು ಇರುತ್ತೆ, ಮತ್ತೆ ಸಾವು ಅನ್ನುವಂಥದ್ದು ಇರುತ್ತೆ. ಅಂದ್ರೆ ಈ ಭೌತಿಕ ವಸ್ತುಗಳಿಂದ ಆದಂಥದ್ದು ಪ್ರತಿಯೊಂದು ವಸ್ತುವಿಗೂ ಕೂಡ ಅದಕ್ಕೆ ಒಂದು ನಾವು ನೋಡ್ತೀವಲ್ವಾ, ನಮ್ಗೆ ಏನಾದ್ರೂ ಒಂದು ಪದಾರ್ಥಗಳನ್ನ ತಗೊಂಡ್ವಿ ಅಂದ್ರೆ ಅದಕ್ಕೆ ಯಾವಾಗ ಅದು ಮ್ಯಾನುಫ್ಯಾಕ್ಚರ್ ಡೇಟ್ ಅಂತ ಇರುತ್ತೆ, ಮತ್ತೆ ಇನ್ನೊಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಹಾಗೆ ಪ್ರತಿಯೊಂದಕ್ಕೂ ಕೂಡ ಅದು ಭೌತಿಕ ವಸ್ತುಗಳಲ್ಲಿ ಅದು ಇರುತ್ತೆ. ಮತ್ತೆ ಭಯ ನಿರ್ಭಯ, ಅಂದ್ರೆ ಯಾರು ಭಕ್ತರಿರ್ತಾರೆ ಅವರು ಭಗವಂತನಿಗೆ ಶರಣಾದ ಕಾರಣ ಅವರಲ್ಲಿ ಭಯ ಅನ್ನೋದು ಇರೋದಿಲ್ಲ. ಆದ್ರೆ ಯಾರಿಗೆ ಭಕ್ತಿ ಅನ್ನೋದು ಇರೋದಿಲ್ಲ ಅವರು ಸದಾಕಾಲ ಭಯದಿಂದ ಕೂಡಿರ್ತಾರೆ. ಅಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಪ್ರತಿಯೊಂದು ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು, ನಾವು ಕೂಡ ಸದಾಕಾಲ ಒಂದು ಭವಿಷ್ಯವನ್ನ ಕುರಿತು ನಮ್ಮಲ್ಲಿ ಭಯ ಅನ್ನುವಂಥದ್ದು ಇರುತ್ತೆ. ಆದ್ರೆ ಭಕ್ತರಲ್ಲಿ ಆ ಭಯ ಅನ್ನುವಂಥದ್ದು ಇರೋದಿಲ್ಲ, ಯಾಕಂದ್ರೆ ಅವರ ಭವಿಷ್ಯ ಸುರಕ್ಷಿತವಾಗಿದೆ ಭಗವಂತನ ಒಂದು ಶರಣಾಗತಿಯಲ್ಲಿ.
ಮತ್ತೆ ಅಹಿಂಸೆ. ಅಹಿಂಸೆ ಅಂತಂದ್ರೆ ಅಹಿಂಸೆ ಅನ್ನೋದು ಅಂತಂದ್ರೆ ಯಾರೆಲ್ಲ ಆಧ್ಯಾತ್ಮಿಕವಾಗಿ ಮುಂದುವರಿತಾರೆ, ಆಧ್ಯಾತ್ಮಿಕ ಒಂದು ವಿಚಾರದಲ್ಲಿ ತೊಡಗಿರ್ತಾರೆ, ಅವರಿಗೆ ಆ ಒಂದು ಜ್ಞಾನವನ್ನ ಪಡೀಲಿಕ್ಕೆ ಸಹಾಯವನ್ನ ಮಾಡುವಂಥದ್ದು ಅಹಿಂಸೆ ಅಂತ ಹೇಳ್ತಾರೆ. ಆ ರೀತಿ ಅವರ ಒಂದು ಆಧ್ಯಾತ್ಮಿಕ ಉನ್ನತಿಗೆ ಅಡೆತಡೆಗಳನ್ನ ಯಾರಾದ್ರೂ ಒಡ್ಡುತ್ತಾ ಇದ್ದಾರೆ ಅಂದ್ರೆ ಅದು ಹಿಂಸೆ ಆಗುತ್ತೆ. ಸಮಚಿತ್ತತೆ ಅಂದ್ರೆ ಎಂಥದೇ ಪರಿಸ್ಥಿತಿ ಬಂದಾಗ್ಲೂ ಕೂಡ ಅದನ್ನ ಸಮಾನ ಮನಸ್ಸಿನಿಂದ ಸ್ವೀಕಾರ ಮಾಡುವಂಥದ್ದು. ನಂತರ ತುಷ್ಟಿ. ತುಷ್ಟಿ ಅಂತಂದ್ರೆ ತನ್ನಲ್ಲಿ ಇದ್ದದ್ರಲ್ಲಿ ತೃಪ್ತಿಯನ್ನ ಹೊಂದುವಂಥದ್ದು. ಭಗವಂತ ಎಷ್ಟನ್ನ ಕೊಟ್ಟಿದ್ದಾನೆ, ಏನನ್ನ ಕೊಟ್ಟಿದ್ದಾನೆ ಅದರಲ್ಲೇ ಆ ತೃಪ್ತಿಯನ್ನ ಹೊಂದಿರುವಂತಹ ಒಂದು ಮನಸ್ಥಿತಿ. ಮತ್ತೆ ತಪಸ್ಸು. ತಪಸ್ಸು ಅಂತಂದ್ರೆ ಭಗವಂತನ ಒಂದು ಆಧ್ಯಾತ್ಮಿಕ ಜ್ಞಾನವನ್ನು ತಿಳಿಯೋದಕ್ಕೆ ಅಥವಾ ಯಾವ್ದಾದ್ರು ಒಂದು ಉನ್ನತ ವಿಚಾರಗಳಿಗಾಗಿ ತಮ್ಮನ್ನು ತಾವು ತಮ್ಮ ದೇಹವನ್ನ ಸ್ವಲ್ಪ ಮಟ್ಟಿಗೆ ದಂಡಿಸುವಂಥದ್ದು. ದಾನ. ದಾನ ಅಂತಂದ್ರೆ ನಮ್ಮಲ್ಲಿ ಯಾವ ರೀತಿ ಹೇಳ್ತಾರೆ ಅಂದ್ರೆ, ನಾವು ಏನು ಗಳಿಸ್ತೀವಿ ಅದರಲ್ಲಿ ನಮ್ಮ ರೂಪ ಗೋಸ್ವಾಮಿಗಳು 6 ಜನ ಗೋಸ್ವಾಮಿಗಳ ಬಗ್ಗೆ ನಾವು ನೋಡಿದೀವಿ. ಅದರಲ್ಲಿ ರೂಪ ಗೋಸ್ವಾಮಿಗಳವರು ಅವರ ಒಂದು ಸ್ವಂತ ಜೀವನದ ಮೂಲಕ ನಮಗೆ ಉದಾಹರಣೆಯನ್ನ ಕೊಟ್ಟಿದ್ದಾರೆ, ಹೇಗೆ ದಾನವನ್ನ ಮಾಡ್ಬೇಕು ಅಂತ. ಹೇಗೆ ದಾನ ಮಾಡ್ಬೇಕು ಅಂತಂದ್ರೆ ಅವರು ಹೇಳ್ತಾರೆ, ಅವರ ಒಂದು ರಿಟೈರ್ಮೆಂಟ್ ಸಮಯದಲ್ಲಿ ಅವ್ರಿಗೆ ಏನು ಸಿಕ್ತು ಹಣ, ಅದರಲ್ಲಿ ಅರ್ಧವನ್ನ ಅವರು ವೈಷ್ಣವರಿಗೆ ಕೊಡ್ತಾರೆ. ಅಂದ್ರೆ ವೈಷ್ಣವರ ಒಂದು ಭಗವಂತನ ಸೇವೆಗಾಗಿ ಕೊಡ್ತಾರೆ. ನಂತರ ಉಳಿದರ್ಧದಲ್ಲಿ ಕಾಲು ಭಾಗವನ್ನ ಅವರು ಅವರ ಸಂಬಂಧಿಕರಿಗೆ ಕೊಡ್ತಾರೆ. ಅಂದ್ರೆ ಯಾರೆಲ್ಲ ಅವರಿಗೆ ನಾವು ಇಡೀ ಜೀವನ ಪರ್ಯಂತ ಎಲ್ಲರ ಜೊತೆಲೂ ಇರುವಾಗ ಎಲ್ಲರಿಗೂ ಋಣಿಗಳಾಗಿರ್ತೀವಿ. ಆದ ಕಾರಣ ಅವರ ಋಣವನ್ನ ತೀರಿಸ್ಬೇಕು. ಆ ರೀತಿ ಅವರು ತಮ್ಮ ಸಂಬಂಧಿಕರಿಗೆ ಅದರಲ್ಲಿ ಕಾಲು ಭಾಗವನ್ನ ಕೊಡ್ತಾರೆ. ಉಳಿದ ಕಾಲು ಭಾಗವನ್ನ ಅವರ ಆಪತ್ಕಾಲ ಧನವನ್ನಾಗಿ ಅವರು ಅದನ್ನ ಉಳಿಸ್ಕೊಂಡಿರ್ತಾರೆ. ಈ ರೀತಿ ಎಲ್ಲರೂ ಕೂಡ ನಾವು ಗಳಿಸುವಂತ ಹಣವನ್ನ ವ್ಯಯ ಮಾಡ್ಬೇಕು ಅನ್ನೋದನ್ನ ಅವರು ನಮ್ಗೆ ಅವರ ಒಂದು ಜೀವನದ ಮೂಲಕ ನಮ್ಗೆ ತಿಳಿಸ್ಕೊಡ್ತಾರೆ. ನಂತರ ಕೀರ್ತಿ ಮತ್ತು ಅಪಕೀರ್ತಿ. ಯಾರೆಲ್ಲ ಭಗವಂತನ ಭಕ್ತರಿರ್ತಾರೆ ಅವರ ಬಗ್ಗೆ ನಾವು ಸದಾಕಾಲ ಮಾತಾಡ್ತೀವಿ. ಭಾಗವತದಲ್ಲಿ ಇಡೀ ಭಾಗವತ ಅನ್ನುವಂಥದ್ದು ಭಕ್ತರ ಕಥೆಗಳಿಂದ ತುಂಬಿ ಹೋಗಿದೆ. ಅವರ ಕೀರ್ತಿ ಅನ್ನುವಂಥದ್ದು ಸದಾ ಇರುವಂತದ್ದು. ಅಂದ್ರೆ ಅವರನ್ನ ಸದಾ ನಾವು ನೆನೆಸ್ತೀವಿ. ಅಪಕೀರ್ತಿ ಅನ್ನೋದು ಕೂಡ ಹೇಗೆ ಇರುತ್ತೆ ಅಂತಂದ್ರೆ, ಭಗವಂತನ ಅಭಕ್ತರು ಯಾರಿದ್ದಾರೆ ಅವರು ಅಪಕೀರ್ತಿಯನ್ನ ಹೊಂದುತ್ತಾರೆ. ಅದು ಕೂಡ ಅಷ್ಟೇ ಕಾಲಕ್ಕೂ ಅದು ಉಳಿಯುತ್ತೆ. ಈ ರೀತಿ ಪ್ರತಿಯೊಂದು ಕೂಡ ಎಲ್ಲ ಗುಣಗಳು ಕೂಡ ವಾಸ್ತವದಲ್ಲಿ ಸೃಷ್ಟಿಸಿದವನು ಭಗವಂತನೇ ಅಂತ ಹೇಳಿ ತಿಳಿಸ್ತಾ ಇದ್ದಾನೆ. ಇಲ್ಲಿ ನಾವು ನೋಡ್ತಾ ಇದೀವಿ ಸಪ್ತ ಋಷಿಗಳು ಮತ್ತು ಅವರ ಪೂರ್ವದ 4 ಮಹರ್ಷಿಗಳು ಎಲ್ಲರೂ ನನ್ನಿಂದ ಬಂದವರು, ನನ್ನ ಮನಸ್ಸಿನಿಂದ ಹುಟ್ಟಿದರು. ವಿವಿಧ ಲೋಕಗಳಲ್ಲಿರುವ ಜೀವಿಗಳೆಲ್ಲ ಅವರ ಸಂತಾನದವರೇ. ಅಂದ್ರೆ ಬ್ರಹ್ಮನನ್ನ ಸೃಷ್ಟಿ ಮಾಡ್ತಾನೆ ಭಗವಂತ. ಬ್ರಹ್ಮನನ್ನ ಸೃಷ್ಟಿ ಮಾಡಿದ ಮೇಲೆ ಅವನಿಗೆ ಬ್ರಹ್ಮ ಏನ್ ಮಾಡ್ತಾನೆ, 50 ಅಂದ್ರೆ ದೇವತೆಗಳ ಒಂದು ಆಯಸ್ಸಿನ 50 ವರ್ಷಗಳ ಕಾಲ ಅವನು ತಪಸ್ಸನ್ನ ಮಾಡ್ತಾನೆ. ಅಂದ್ರೆ ನಮಗೂ ಮತ್ತೆ ದೇವತೆಗಳಿಗೂ ಇರುವ ಒಂದು ಸಮಯದ ವ್ಯತ್ಯಾಸ ಏನು ಅಂತಂದ್ರೆ, ನಮಗೆ 1 ವರ್ಷ ಅಂದ್ರೆ ಅವರಿಗೆ 10,000 ವರ್ಷ ಅಂತ ಆ ಲೆಕ್ಕದಲ್ಲಿ ವ್ಯತ್ಯಾಸ ಇರುತ್ತೆ. ಅಂದ್ರೆ ನಮ್ಮ ಒಂದು 50 ವರ್ಷಗಳಲ್ಲ, ದೇವತೆಗಳ ಒಂದು 50 ವರ್ಷಗಳ ಕಾಲ ಬ್ರಹ್ಮ ತಪಸ್ ಮಾಡ್ತಾನೆ. ಅವನು ಸೃಷ್ಟಿಯಾದ ಸಮಯದಲ್ಲಿ ಅವನಿಗೆ ಗೊತ್ತಾಗೋದಿಲ್ಲ, ನಾನು ಯಾಕೆ ಈ ರೀತಿ ಒಂದು ರೂಪವನ್ನು ಪಡೆದಿದ್ದೀನಿ, ನಾನು ಯಾರು, ನಾನು ಏನ್ ಮಾಡ್ಬೇಕು, ಅವನಿಗೆ ಅನೇಕ ಪ್ರಶ್ನೆಗಳಿರುತ್ತೆ. ತಪಸ್ಸನ್ನ ಮಾಡಿದಾಗ ಅವನು ಭಗವಂತನನ್ನ ಕಾಣ್ತಾನೆ. ಭಗವಂತನ ಮೂಲಕ ಅವನು ಎಲ್ಲ ಜ್ಞಾನವನ್ನ ತಿಳಿತಾನೆ. ತಾನು ಯಾರು, ತನ್ನ ಕರ್ತವ್ಯ ಏನು ಅಂತ ಎಲ್ಲ ತಿಳಿತಾನೆ. ಆಗ ಭಗವಂತ ಅವನಿಗೆ ಸೃಷ್ಟಿಯ ಒಂದು ಕರ್ತವ್ಯವನ್ನ ಅವನಿಗೆ ವಹಿಸಿಕೊಡ್ತಾನೆ. ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಅವನು ತಿಳಿಸ್ಕೊಡ್ತಾನೆ. ಈಗ ಬ್ರಹ್ಮನ ಸೃಷ್ಟಿಯಾಗಿದೆ, ಮತ್ತೆ ಬ್ರಹ್ಮನಿಗೆ ತಿಳಿದಿದೆ ಅವನು ಸೃಷ್ಟಿ ಕಾರ್ಯದಲ್ಲಿ ಭಗವಂತನ ಒಂದು ಸೇವೆಯನ್ನ ಮಾಡ್ಬೇಕು ಅಂತ ಹೇಳಿ. ಆಗ ಅವನು ಸೃಷ್ಟಿ ಮಾಡ್ಬೇಕಾದ್ರೆ ಮೊದಲು ಸೃಷ್ಟಿ ಮಾಡುವಂತದ್ದು 4 ಜನ ಮಾನಸ ಪುತ್ರರು ಅಂತ ಹೇಳ್ತಾರೆ. 4 ಕುಮಾರರು. ಅವರು ಏನ್ ಮಾಡ್ತಾರೆ ಅಂದ್ರೆ, ಎಲ್ಲರಿಗಿಂತ ಮೊದಲು ಸೃಷ್ಟಿಯಾದವರು. ಆದ್ರೆ ಅವರು ರೂಪದಲ್ಲಿ ಯಾವ ರೀತಿ ಕಾಣ್ತಾರೆ ಅಂದ್ರೆ, ಪುಟ್ಟ ಮಕ್ಕಳ ಹಾಗೆ ಕಾಣ್ತಾ ಇರ್ತಾರೆ. ಆದ್ರೆ ಅವರು ವಾಸ್ತವದಲ್ಲಿ ಎಲ್ಲರಿಗಿಂತ ಹಿರಿಯರು, ನಮ್ಮೆಲ್ಲರಿಗಿಂತ ಮೊದಲು ಬಂದವರು. ಮತ್ತೆ ಅವ್ರಿಗೆ ಹೇಳ್ತಾರೆ, ನೀವು ಸೃಷ್ಟಿಯಲ್ಲಿ ನನಗೆ ಸಹಾಯ ಮಾಡ್ಬೇಕು, ನೀವೆಲ್ಲರೂ ಗೃಹಸ್ಥರಾಗಬೇಕು ಅಂತ ಹೇಳ್ತಾರೆ. ಆದ್ರೆ ಆ ಕುಮಾರರು ನಿರಾಕರಿಸ್ತಾರೆ. ಅವರು ಹೇಳ್ತಾರೆ, ನಾವು ಭಗವಂತನ ಭಕ್ತಿ ಮಾಡ್ತೀವಿ, ಭಗವಂತನ ಧ್ಯಾನ ಮಾಡ್ತೀವಿ, ನಾವು ಸನ್ಯಾಸಿಗಳಾಗಿ ಉಳಿತೀವಿ ಅಂತ. ನಂತರ ಅವರು ಸಪ್ತ ಋಷಿಗಳನ್ನ ಸೃಷ್ಟಿ ಮಾಡ್ತಾರೆ, ಮತ್ತೆ ಮನುಗಳನ್ನ ಸೃಷ್ಟಿ ಮಾಡ್ತಾರೆ. ಅವರೆಲ್ಲರೂ ಕೂಡ ಭಗವಂತನ ಅಂದ್ರೆ ಬ್ರಹ್ಮನ ಈ ಒಂದು ಸೃಷ್ಟಿ ಕಾರ್ಯದಲ್ಲಿ ಬ್ರಹ್ಮನಿಗೆ ಸಹಾಯ ಮಾಡ್ತಾರೆ. ಅದಕ್ಕೂ ಮೊದಲು ಅವರು ರುದ್ರನನ್ನ ಸೃಷ್ಟಿ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಕೋಪ ಬರುತ್ತೆ,
ಯಾವಾಗ ಕುಮಾರರು ಅವ್ರಿಗೆ ನಿರಾಕರಿಸ್ತಾರೆ ಅವ್ರಿಗೆ ಕೋಪ ಬರುತ್ತೆ. ಅಂದ್ರೆ ತಂದೆಯ ಒಂದು ಮಾತಿಗೆ ಉಲ್ಲಂಘನೆ ಮಾಡಿದ್ರು ಅಂತ ಹೇಳಿ ಕೋಪ ಬಂದಾಗ ಅವರ ಬ್ರಹ್ಮನ ಕಣ್ಣು ಉಬ್ಬಿನ ನಡುವಿನಿಂದ ರುದ್ರನ ಅವತಾರ ಆಗುತ್ತೆ. ಆ ರುದ್ರ ಸೃಷ್ಟಿ ಕಾರ್ಯದಲ್ಲಿ ತೊಡಗ್ತಾನೆ ಅಂತ ನೋಡಿದ್ರೆ ಅವನು ವಿನಾಶಕ್ಕೆ ಅವನು ಆ ತೊಡಗಿರ್ತಾನೆ. ಅಂದ್ರೆ ಆ ರುದ್ರನಿಂದ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅವನಿಂದ ನಾಶ ಮಾಡೋದಕ್ಕೆ ಆಗುತ್ತೆ. ಕೊನೆಗೆ ಈ ಒಂದು ಸಪ್ತ ಋಷಿಗಳನ್ನ ಬ್ರಹ್ಮ ಸೃಷ್ಟಿ ಮಾಡ್ತಾನೆ. ಮನುಗಳು ಬರ್ತಾರೆ. ಇವರೆಲ್ಲರೂ ಕೂಡ ಈ ಒಂದು ಪ್ರಜೋತ್ಪತ್ತಿ ಅನ್ನುವಂಥದ್ದು ಇವರ ಮೂಲಕ ನಡೆಯುತ್ತೆ. ಅದನ್ನ ಹೇಳ್ತಾ ಇದ್ದಾನೆ ಭಗವಂತ. ಈ ಒಂದು ಬ್ರಹ್ಮಾಂಡ ಅದು ಬ್ರಹ್ಮನ 100 ವರ್ಷಗಳು ಆದ್ಮೇಲೆ ಪರಿಪೂರ್ಣವಾಗಿ ಅದು ಪ್ರಳಯ ಆದಾಗ ಇವರೆಲ್ಲರೂ ಕೂಡ ಭಗವಂತನ ಒಂದು ಹೃದಯದಲ್ಲಿ ಹೋಗಿ ಸೇರ್ತಾರೆ. ಮತ್ತೆ ಯಾವಾಗ ಸೃಷ್ಟಿ ಅನ್ನುವಂಥದ್ದು ಮತ್ತೆ ಪ್ರಾರಂಭ ಆಗುತ್ತೆ ಆ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಮತ್ತೆ ಭಗವಂತನ ಮನಸ್ಸಿನಿಂದ ಅವರು ಬರ್ತಾರೆ. ಅಂದ್ರೆ ಅವನ ಮನಸ್ಸಿನಲ್ಲಿ ಹೃದಯದಲ್ಲಿ ಹೋಗಿ ಸೇರಿರ್ತಾರೆ. ನಂತರ ಅವರೆಲ್ಲರೂ ಕೂಡ ಅಂದ್ರೆ ಅವರೆಲ್ಲರೂ ನಿದ್ದೆ ಮಾಡ್ತಾರೆ ಅಂತ ಹೇಳ್ತಾರೆ. ನಿದ್ದೆ ಮಾಡಿದ ಹಾಗೆ ಇರ್ತಾರೆ. ನಂತರ ಬ್ರಹ್ಮ ಎಚ್ಚೆತ್ತಾಗ ಮತ್ತೆ ಸೃಷ್ಟಿ ಪ್ರಾರಂಭ ಆದಾಗ ಅವರೆಲ್ಲರೂ ಕೂಡ ಮತ್ತೆ ಈ ಭೂಮಿ ಮೇಲೆ ಪ್ರಚೋತ್ಪತ್ತಿ ಮಾಡೋದಕ್ಕೆ ಅವರು ಬರ್ತಾರೆ ಅಂತ. ಇದು ಭಗವಂತನ ಮತ್ಸ್ಯಾವತಾರದ ಒಂದು ನಿದರ್ಶನ. ಅಂದ್ರೆ ಇವರೆಲ್ಲರನ್ನ ಕೂಡ ಈ ಪ್ರಳಯದ ಸಮಯದಲ್ಲಿ ಹೇಗೆ ಪರಮಾತ್ಮ ಅವನು ಉಳಿಸ್ಕೊಳ್ತಾನೆ, ಕಾಪಾಡ್ತಾನೆ ಅಂತ. 7 ಋಷಿಗಳು ಮತ್ತು 4 ಕುಮಾರರ ಹೆಸರುಗಳನ್ನು ಹೇಳಿ. ಹರಿ ಕೃಷ್ಣ ಯಾರಿಗಾದ್ರೂ ನೆನಪಿದ್ರೆ ಹೇಳ್ಬೋದು. 7 ಋಷಿಗಳು ಮತ್ತೆ 4 ಕುಮಾರರು. ಈ ಯಾರು ಈ 7 ಋಷಿಗಳು ಅಂತಂದ್ರೆ ನಾವೆಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋದಾಗ ನಿಮ್ಮ ಗೋತ್ರ ಏನು ಅಂತಂದ್ರೆ ಅವರ ಹೆಸರುಗಳನ್ನ ಹೇಳ್ತೀವಿ. ನಾವು ಯಾರಾದ್ರೂ ಈ 7 ಋಷಿಗಳಲ್ಲಿ ಒಂದು ಋಷಿಗಳು ನಮ್ಮ ಪೂರ್ವಜರು ಅಂತ ಅವ್ರನ್ನ ಆ ಗೋತ್ರಕ್ಕೆ ಸೇರಿದವರು ನಾವು ಅಂತ ಹೇಳ್ತೀವಿ. ಸನಕ ಸನಂದನ ಸನತ್ ಕುಮಾರ. 4 ಕುಮಾರರು ಮಾತಾಜಿ. ಸನಕ, ಸನಂದ, ಸನತ್ ಕುಮಾರರು. ಓಕೆ ಮಾತಾಜಿ. ಋಷಿಗಳು ಮಾತಾಜಿ. ಋಷಿಗಳು ಅತ್ರಿ, 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 ಜಮದಗ್ನಿ, ವಿಶ್ವಾಮಿತ್ರ, ಭಾರದ್ವಾಜ, ಪುಲಸ್ತ. ಓಕೆ ಮಾತಾಜಿ, ನೋಡೋಣ. ಥ್ಯಾಂಕ್ಸ್ ಮಾತಾಜಿ. ಹರೇ ಕೃಷ್ಣ. ಕಶ್ಯಪ, ಅತ್ರಿ, ವಶಿಷ್ಠ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ಭರದ್ವಾಜ. ಮತ್ತೆ ಇವರು 4 ಜನ ಸಪ್ತ ಋಷಿಗಳಲ್ಲಿ ಬರುವಂತವ್ರು. ಮತ್ತೆ ಇವರು 4 ಕುಮಾರರು. ಸನಕ ಕುಮಾರ, ಸನಾತನ, ಸನಂದನ, ಸನತ್ ಕುಮಾರ. 4 ಜನ ಋಷಿಗಳು. ಇವರೆಲ್ಲರೂ ಕೂಡ ಬ್ರಹ್ಮನ ಮಕ್ಕಳು. ಈಗ ನಾವು ನೋಡ್ತಾ ಇರುವಂತದ್ದು ಇವರು ಸನತ್ ಕುಮಾರರು. ಅಂದ್ರೆ ಅವರು ಹುಟ್ಟಿನಿಂದಲೇ ಮಕ್ಕಳ ಹಾಗೆಯೇ ಇರ್ತಾರೆ. ಅವರು ದೊಡ್ಡವರಾಗೆ ಬೆಳೆಯೋದಿಲ್ಲ. ಮತ್ತೆ ಅವರೆಲ್ಲರೂ ಕೂಡ ಸದಾ ಭಗವಂತನ ಒಂದು ಸೇವೆಯಲ್ಲಿ ಕೈಕರ್ಯದಲ್ಲಿ ತೊಡಗ್ತಾರೆ. ತಂದೆ ಬ್ರಹ್ಮನಿಗೆ ಸೃಷ್ಟಿಯಲ್ಲಿ ಅವರು ಯಾವುದೇ ರೀತಿ ಸಹಾಯವನ್ನ ಅವ್ರು ಮಾಡೋದಿಲ್ಲ. ಅವರು ಸನ್ಯಾಸಿಗಳಾಗಿ ಉಳಿತಾರೆ. ಏತಾಂ ವಿಭೂತಿ ಯೋಗಂ ಚ ಮಮ ಯೋ ವೇತಿ ತತ್ವತಃ ಸೋ ಅವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯ. ನನ್ನ ಈ ಐಶ್ವರ್ಯವನ್ನು ಮತ್ತು ಯೋಗ ಶಕ್ತಿಯನ್ನು ಯಥಾರ್ಥವಾಗಿ ತಿಳಿದವನು ಪರಿಶುದ್ಧವಾದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಈ ವಿಷಯದಲ್ಲಿ ಸಂಶಯವಿಲ್ಲ. ಅಂದ್ರೆ ಯಾರೆಲ್ಲ ಭಗವಂತನನ್ನ ಪರಿಪೂರ್ಣವಾಗಿ ತಿಳ್ಕೊಂತಾರೆ, ಅಂದ್ರೆ ಅವನ ಒಂದು ಐಶ್ವರ್ಯಗಳನ್ನ ತಿಳಿತಾರೆ. ಇಲ್ಲಿ 2 ರೀತಿಯ ಭಕ್ತರು ಬರ್ತಾರೆ. ಒಂದು ರೀತಿಯ ಭಕ್ತರು ಭಗವಂತನಿಗೆ ಅತಿ ಪ್ರಿಯರಾದವರು. ಅವರಿಗೆ ಭಗವಂತನ ಐಶ್ವರ್ಯ ಭಾವ ಗೊತ್ತಿರೋದಿಲ್ಲ. ಅಂದ್ರೆ ಯಾರು ಅವರೆಲ್ಲ ಅಂತಂದ್ರೆ, ಉದಾಹರಣೆಗೆ ಒಂದು ಭಗವಂತನ ಲೀಲೆಗಳು ನಡೆದಾಗ ಆ ಗೋಕುಲದಲ್ಲಿ ಇದ್ದಂತಹ ಅವನ ಗೋಪ ಬಾಲಕರು, ಅಲ್ಲಿದ್ದಂತಹ ಯಶೋದಾನಂದ ಮಹಾರಾಜ ಮತ್ತೆ ಆ ಗೋಪ ಸ್ತ್ರೀಯರು, ಅವರಿಗೆ ಭಗವಂತ ಅಂತಂದ್ರೆ ಅವನು ಕೃಷ್ಣ ಅಂದ್ರೆ ಅವನು ದೇವೋತ್ತಮ ಪರಮಪುರುಷ ಅಂತ ಅವ್ರಿಗೆ ತಿಳಿದಿಲ್ಲ. ಆದ್ರೂ ಕೂಡ ಅವನ ಮೇಲೆ ಅತೀವ ಪ್ರೀತಿಯನ್ನು ಅವರು ಇಟ್ಟಿರ್ತಾರೆ. ಆದ ಕಾರಣ ಭಗವಂತನಿಗೆ ಅವರು ತುಂಬಾ ಇಷ್ಟ. ಕೃಷ್ಣನಿಗೆ ಆ ಗೋಕುಲದಲ್ಲಿ ಇದ್ದಂತ ಎಲ್ಲ ಗೋಕುಲ ವಾಸಿಗಳು ಅವನಿಗೆ ಅತಿ ಇಷ್ಟ. ಆದ್ರೆ ಇನ್ನೊಂದು ರೀತಿಯ ಭಕ್ತರು ಬರ್ತಾರೆ. ಯಾರೆಲ್ಲ ಅವರು ಅಂತಂದ್ರೆ ನಮ್ಮಂತೆ, ಅಂದ್ರೆ ಭಗವಂತನನ್ನ ಅವನ ಒಂದು ವಿಶೇಷಗಳನ್ನ ತಿಳಿದು ಅವನಿಗೆ ಶರಣಾಗುವಂತವ್ರು. ಅಂದ್ರೆ ಅವನು ದೇವೋತ್ತಮ ಪರಮಪುರುಷ ಅಂತ ಜ್ಞಾನವನ್ನ ಬೆಳೆಸ್ಕೊಂಡು ಅವನಿಗೆ ಶರಣಾಗತಿಯನ್ನ ಹೊಂದುವಂತವ್ರು. ಅಂತವರು ಸಂಶಯ ಇಲ್ಲದೆ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ. ಯಾವಾಗ ಅವರಿಗೆ ಗೊತ್ತಾಗುತ್ತೆ ಪರಮಾತ್ಮನ ಐಶ್ವರ್ಯ ಭಾವ, ಭಗವಂತ ಅಂದ್ರೆ ಯಾರು ಅಂತ ತಿಳಿಯುತ್ತೆ, ಆಗ ಅವರು ಪರಮಾತ್ಮನಿಗೆ ಶರಣಾಗ್ತಾರೆ. 2 ನೇ ಅಧ್ಯಾಯ. 2 ನೇ ಅಧ್ಯಾಯ. 2 ನೇ ಶ್ಲೋಕ. 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 2 ನೇ ಶ್ಲೋಕ
ಒಬ್ಬನು ಭಗವಂತನ ಪವಿತ್ರ ನಾಮಗಳನ್ನು ಜಪಿಸಬಹುದಾದರೆ ಕೃಷ್ಣನ ಮಹಿಮೆಗಳನ್ನು ತಿಳಿದುಕೊಳ್ಳುವ ಅಗತ್ಯವೇನು? ಅಂದ್ರೆ ನಾವು ಭಗವಂತನ ನಾಮಸ್ಮರಣೆ ಜಪ ಮಾಡಿದ್ರೆ ಸಾಕಲ್ವಾ? ಯಾಕೆ ನಾವು ಅವನನ್ನ ಅರ್ಥ ಮಾಡ್ಕೋಬೇಕು? ಅವನ ಒಂದು ಮಹಿಮೆಗಳನ್ನ ಯಾಕೆ ನಾವು ತಿಳ್ಕೋಬೇಕು? ಹರೇ ಕೃಷ್ಣ. ಅಂದ್ರೆ ಜಪ ಮಾಡೋದ್ರಿಂದ ನಮ್ಗೆ ಭಗವಂತನ ಒಂದು ಭಕ್ತಿ ಸೇವೆ ಮಾಡೋದಕ್ಕೆ ಆಗುತ್ತೆ. ಆದ್ರೂ ಕೂಡ ಅದೊಂದು ಯುಗ ಧರ್ಮ ಕೂಡ, ಅದನ್ನ ನಾವು ಮಾಡಕ್ಕಾಗತ್ತೆ. ಆದ್ರೆ ಕೂಡ ನಾವು ಯಾಕೆ ಕೃಷ್ಣನ ಮಹಿಮೆಗಳನ್ನ, ಭಗವದ್ಗೀತೆ ಭಾಗವತಗಳನ್ನ ಅಧ್ಯಯನ ಮಾಡಬೇಕು? ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಭಗವಂತನಲ್ಲಿ ಆ ಭಕ್ತಿ ಅನ್ನುವಂಥದ್ದು ಹೆಚ್ಚುತ್ತೆ. ಮತ್ತೆ ನಾವು ಮುಂದೆ ಯಾರಾದ್ರೂ ಬಂದು ಆ ನಮ್ಮನ್ನ ಯಾಕೆ ನೀವು ಜಪ ಮಾಡ್ತೀರಾ ಅಂತ ಕೇಳಿದ್ರೆ ಯುಗ ಧರ್ಮ ಅಂತ ನಾವು ಹೇಳ್ಬೋದು. ಆದ್ರೆ ಯಾರ ನಾಮವನ್ನ ಹೇಳ್ತಾ ಇದೀವಿ ಅವರ ಮಹಿಮೆಗಳು ನಮ್ಗೆ ತಿಳಿದಿರ್ಬೇಕು ಅಲ್ವಾ? ಹೇಳ್ಬೇಕು ಅಂತಂದ್ರೆ ಅದು ಗೊತ್ತಿಲ್ಲ ಅಂದ್ರೆ ಯಾರಾದ್ರೂ ಬಂದು ನಮ್ಮನ್ನ ದಾರಿ ತಪ್ಪಿಸ್ಬೋದು, ಮುಂದೆ ಹೇಳ್ಬೋದು, ನೀವು ಮಾಡ್ತಾ ಇರುವಂತದ್ದು ಒಂದು ಅಂಧವಿಶ್ವಾಸ, ಯಾಕೆ ಈ ರೀತಿ ಮಾಡ್ತೀರಾ, ಅದರ ಒಂದು ಮಹತ್ವ ನಮ್ಗೆ ಹೇಳಕ್ ಗೊತ್ತಾಗಿಲ್ಲ ಅಂತಂದ್ರೆ ಅದನ್ನ ನಾವು ಮುಂದೆ ಸ್ವೀಕಾರ ಮಾಡ್ಬೋದು. ಹೌದು, ನಾವು ಸುಮ್ನೆ ಈ ತರ ಹೇಳ್ತಾ ಇದ್ವಿ, ಅದ್ರಲ್ಲಿ ಏನು ವಿಶೇಷತೆ ಇಲ್ಲ ಅಂತ. ಆದ್ರೆ ಯಾವಾಗ ನಾವು ಭಗವಂತನ ಮಹಿಮೆಗಳನ್ನ ತಿಳಿತೀವಿ ಆಗ ನಾವು ಮಾಡ್ತಾ ಇರುವಂತದ್ದು ಏನು ಅನ್ನೋದು ಕೂಡ ನಮ್ಗೆ ಜ್ಞಾನ ಇರುತ್ತೆ. ಮತ್ತೆ ಅವನ ಮಹಿಮೆಗಳನ್ನ ತಿಳಿದಷ್ಟು ನಾವು ಅವನ ಒಂದು ನಾಮಸ್ಮರಣೆ ಮಾಡುವಾಗ ಅವನ ಬಗ್ಗೆ ತಿಳಿದು ಮಾಡಿದಂತೆ ಇರುತ್ತೆ. ತಿಳಿದೇ ಹೇಳುವಂತದ್ದಲ್ಲ, ಅವನ ಬಗ್ಗೆ ಪರಿಪೂರ್ಣವಾಗಿ ತಿಳಿದು ನಾವು ಮಾಡ್ತೀವಿ ಅಂತ. ಆಗ ಯಾರಾದ್ರೂ ಬೇರೆಯವರು ಬಂದು ಕೇಳಿದಾಗ ಅವ್ರಿಗೆ ಹೇಳುವಷ್ಟು ನಮ್ಮಲ್ಲಿ ಆ ಸಾಮರ್ಥ್ಯ ಇರುತ್ತೆ. ಮತ್ತೆ ನಮ್ಮ ಒಂದು ಭಕ್ತಿ ಕೂಡ ಅದು ದೃಢವಾಗುತ್ತೆ. ಇಲ್ಲಿ ನಾವು ನೋಡ್ತಾ ಇರುವಂತಹ ದೃಶ್ಯ ಇದು ಕೃಷ್ಣ ಏನ್ ಮಾಡ್ತಾನೆ, ಕುರುಕ್ಷೇತ್ರ ಯುದ್ಧ ಎಲ್ಲ ಮುಗಿಯುತ್ತೆ. ನಂತರ ಎಲ್ಲ ಕುರುಕ್ಷೇತ್ರ ಯುದ್ಧ ಎಲ್ಲ ಆದ್ಮೇಲೆ ಅವನು ದ್ವಾರಕೆಗೆ ಬರ್ತಾನೆ. ಸುಮಾರು ವರ್ಷ ಅವನು ಅಲ್ಲಿ ಪಾಂಡವರ ಜೊತೆ ಇರ್ತಾನೆ ಆ ಒಂದು ಯುದ್ಧ ಮುಗಿಯೋವರೆಗೆ. ಅದೆಲ್ಲ ಮುಗಿದ ಮೇಲೆ ಅವನು ವಾಪಸ್ ದ್ವಾರಕೆಗೆ ಬಂದಾಗ ಅವನ ದ್ವಾರಕಾ ವಾಸಿಗಳು ಯಾವ ರೀತಿ ಅವನನ್ನ ಸ್ವಾಗತ ಮಾಡಿದ್ರು ಅನ್ನೋದನ್ನ ಇಲ್ಲಿ ನಾವು ನೋಡ್ತಾ ಇದ್ವಿ. ಅಂದ್ರೆ ಆ ಶಂಖನಾದ ಮಾಡ್ತಾನೆ ಕೃಷ್ಣ. ಅವನು ಒಂದು ದ್ವಾರಕೆಯ ಇನ್ನೇನು ಮಹಾದ್ವಾರದ ಹತ್ರ ಬರುವಾಗ ಅದನ್ನ ಕೇಳಿದ ಕೂಡಲೇ ಎಲ್ಲರಿಗೂ ಗೊತ್ತಾಗುತ್ತೆ. ಅಂದ್ರೆ ಅವನ ಒಂದು ಕುಟುಂಬದವರು, ಅವನಿಗೆ ತುಂಬಾ ದೊಡ್ಡ ಕುಟುಂಬ ಇದೆ ಅಂತ ಹೇಳ್ತಾರೆ. ಅಂದ್ರೆ 16,108 ಹೆಂಡತಿಯರಿಗೆ 10 ಜನ, ಒಬ್ಬೊಬ್ಬರಿಗೆ 10 ಜನ ಮಕ್ಕಳು, 10 ಜನ ಮೊಮ್ಮಕ್ಕಳು ಕೂಡ. ಅಂದ್ರೆ ಅವನ ಒಂದು ಸಂಸಾರ ಅನ್ನೋದು ತುಂಬಾ ದೊಡ್ಡದು. ಮತ್ತೆ ಅವನ ತಂದೆ ತಾಯಿ, ಅವನ ಪರಿವಾರ, ಅವನ ಪ್ರಜೆಗಳು ಎಲ್ಲರೂ ಕೂಡ ಅವನಿಂದ ದೂರ ಇದ್ದ ಕಾರಣ ಅವ್ರಿಗೆ ಬೇಸರದಲ್ಲಿ ಇರ್ತಾರೆ. ಯಾವಾಗ ಅವ್ರಿಗೆ ಗೊತ್ತಾಗುತ್ತೆ ಭಗವಂತ ಮತ್ತೆ ದ್ವಾರಕೆಗೆ ಬಂದ ಅಂತ, ಅವರೆಲ್ಲರಿಗೂ ಜೀವ ಬಂದಂತ ಆಗುತ್ತೆ. ಅಂದ್ರೆ ಪ್ರತಿಯೊಬ್ಬರು ಕೂಡ ಯಾವುದೇ ಒಂದು ಜಾತಿ ಧರ್ಮ ಅಂತ ನಾವು ಹೇಳ್ತೀವಿ, ಅಂದ್ರೆ ವರ್ಣಾಶ್ರಮ ಧರ್ಮಕ್ಕೆ ಸೇರಿದವರು ಎಲ್ಲರೂ ಕೂಡ ಅವರು ಅವರವರಿಗೆ ಆದಂತಹ ಒಂದು ಕಾಣಿಕೆಗಳನ್ನ ತಂದು ಅವನಿಗೆ ಅರ್ಪಿಸ್ತಾರೆ. ಅಂದ್ರೆ ಅವನು ಎಲ್ಲವನ್ನೂ ಸ್ವೀಕಾರ ಮಾಡ್ತಾನೆ. ಮತ್ತೆ ಎಲ್ಲರೂ ಕೂಡ ಅಷ್ಟೇ ಪ್ರೀತಿಯಿಂದ ಅವನನ್ನ ಸ್ವಾಗತಿಸ್ತಾ ಇರುವಂತಹ ಒಂದು ದೃಶ್ಯ. ಮತ್ತೆ ಅಂದ್ರೆ ಕಲ್ಪನೆ ಮಾಡ್ಕೊಂಡು ಈ ತರ ನಾವು ಚಿತ್ರನ ಇದ್ ಮಾಡಿರೋದ, ಅಥವಾ ಯಾರಿಗಾದ್ರೂ ಇದು ನೋಡಿರೋ ಅನುಭವ ಇರುತ್ತಾ ಮಾತಾಜಿ? ಆದ್ರೆ ಮಾತಾಜಿ, ಈ ಚಿತ್ರಗಳು ನೀವೇನ್ ನೋಡ್ತಾ ಇದ್ದೀರಾ ಅದೆಲ್ಲರೂ ಕೂಡ ಪ್ರಭುಪಾದರು ವರ್ಣನೆ ಮಾಡ್ತಾ ಮಾಡ್ತಾ ಅವರ ಭಕ್ತರು ಚಿತ್ರವನ್ನ ಬಿಡಿಸಿರುವಂತದ್ದು. ಅಂದ್ರೆ ಪ್ರಭುಪಾದರು ಏನಂತ ಹೇಳ್ತಾರೆ ಅಂದ್ರೆ ಈ ಪ್ರತಿಯೊಂದು ಚಿತ್ರಗಳು ಆ ಒಂದು ಭಗವಂತನ ಧಾಮ ಏನಿದೆ ಆ ಧಾಮದ ವಾಸ್ತವ ಚಿತ್ರಗಳು. ಅದನ್ನ ಈಗ ನಾವು ಅಲ್ಲಿ ಹೋಗಿ ನೋಡೋದಕ್ಕೆ ಆಗ್ಲಿಲ್ಲ ಅಂದ್ರೆ ನಾವು ಕಿಟಕಿಯ ಮೂಲಕ ಒಳಗಡೆ ಏನಾಗ್ತಿದೆ ಅಂತ ನೋಡ್ತೀವಿ ಅಂತ ಹೇಳ್ತಾರಲ್ಲ, ಹಾಗೆ ಈ ಚಿತ್ರಗಳ ಮೂಲಕ ನಾವು ಭಗವಂತನ ಒಂದು ನಿಜ ಧಾಮವನ್ನ ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಆದ್ರೆ ಎಲ್ಲ ಶುದ್ಧ ಭಕ್ತರು ಇದನ್ನ ಬಿಡಿಸಿರುವಂತದ್ದು ಮಾತಾಜಿ. ಅಂದ್ರೆ ಯಾರು ಇಲ್ಲಿ ನಮ್ಮ ಒಂದು ಜ್ಞಾನಕ್ಕೆ ಎಟಕದೇ ಇರುವಂತಹ ವಿಚಾರಗಳಿದೆ ಅಂತ ಹೇಳ್ತೀವಿ. ಅಂದ್ರೆ ಭಕ್ತರು ಇರ್ತಾರೆ, ಪ್ರಭುಪಾದರಂತಹ ಭಕ್ತರು, ಅವರು ವಾಸ್ತವದಲ್ಲಿ ಒಂದು ಭಗವಂತನ ಧಾಮದಿಂದ ನಮ್ಮನ್ನ ಉದ್ಧಾರ ಮಾಡೋದಕ್ಕೆ ಇಳಿದು ಬಂದಿರ್ತಾರೆ. ಅವರು ಅದನ್ನ ವಾಸ್ತವದಲ್ಲಿ ಕಂಡಿದ್ದಾರೆ. ಅದನ್ನ ಹೇಳಿದ ಹಾಗೆ ಅವರ ಭಕ್ತರು ಅದನ್ನ ಬಿಡಿಸಿರುವಂತದ್ದು. ನಾವು ಮುಂದೆ ನೋಡ್ತೀವಿ ಮಾತಾಜಿ, ಲೀಲಾ ಸ್ಮರಣೆ ಅಂತ ಹೇಳ್ತಾರೆ, ತುರ್ಯಾವಸ್ಥೆ ಅಂತ ಹೇಳ್ತಾರೆ, ಸಮಾಧಿ ಸ್ಥಿತಿ ಅಂತ ಹೇಳ್ತಾರೆ. ಅಂದ್ರೆ ಅವರು ಕೂತಲ್ಲಿಯೇ ಅವರ ಆತ್ಮ ಭಗವಂತನನ್ನ ದರ್ಶನ ಮಾಡುತ್ತೆ. ಅಂದ್ರೆ ಅಲ್ಲಿ ಏನ್ ನಡೀತಿದೆ ಅದನ್ನೆಲ್ಲ ಅವ್ರು ಕಾಣ್ತಾರೆ ಅಂತ. ಅದನ್ನ ಕಂಡದ್ದನ್ನ ಅವ್ರು ಹೇಳ್ತಾರೆ, ಅದು ಹೇಳಿದ ಹಾಗೆ ಅಲ್ಲಿ ಬಿಡಿಸಿರುವಂತದ್ದು. ಅಹಂ ಸರ್ವಸ್ಯ ಪ್ರಭವೋ ಮತ್ತಾ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಃ. ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವೂ ನಾನೇ.
ಎಲ್ಲವೂ ನನ್ನಿಂದ ಹೊರಸೂಸುತ್ತದೆ. ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ. ಅಂದ್ರೆ ಈ ಭೌತಿಕ ಜಗತ್ತು ಆಧ್ಯಾತ್ಮಿಕ ಜಗತ್ತಿನ ಬಗ್ಗೆ ನಿನ್ನೆ ಅಧ್ಯಾಯದಲ್ಲೂ ಕೂಡ ನಾವು ನೋಡಿದ್ವಿ. ಅಂದ್ರೆ ಈ ಭೌತಿಕ ಜಗತ್ತು ಏಕಪಾದ, ಆಧ್ಯಾತ್ಮಿಕ ಜಗತ್ತು ತ್ರಿಪಾದ. ಅಂದ್ರೆ ಮುಕ್ಕಾಲು ಭಾಗ ಆಧ್ಯಾತ್ಮಿಕ ಜಗತ್ತಾದ್ರೆ ಕಾಲು ಭಾಗ ಭೌತಿಕ ಜಗತ್ತು. ಆದ್ರೆ ಇದೆಲ್ಲವನ್ನು ಸೃಷ್ಟಿ ಮಾಡಿದವನು, ಅದಕ್ಕೆ ಮೂಲ ಪುರುಷ ಭಗವಂತ. ಅದೆಲ್ಲವೂ ಕೂಡ ಅವನಿಂದಲೇ ಹೊರಹೊಮ್ಮುತ್ತಿರುವಂಥದ್ದು. ಇದನ್ನ ಯಾರು ತಿಳಿತಾರೆ, ಅದನ್ನ ಯಾರು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾರೆ, ಅಂತವರು ಭಗವಂತನ ಸೇವೆಯಲ್ಲಿ ತೊಡಗುತ್ತಾರೆ. ಅಂದ್ರೆ ಅವನ ಒಂದು ಆ ಅವನ ಒಂದು ಕರುಣೆ, ಅವನ ಒಂದು ಸೃಷ್ಟಿ ಆಗದೆ ಇದ್ರೆ ನಮ್ಮ ಅಸ್ತಿತ್ವ ಅನ್ನುವಂಥದ್ದು ಏನೇನೂ ಇಲ್ಲ. ನಮ್ಮ ಅಸ್ತಿತ್ವ ಅಂತ ನಾವ್ ಏನ್ ತಿಳಿತಾ ಇದೀವಿ ಅದೆಲ್ಲವೂ ಕೂಡ ಅವನ ಒಂದು ಆ ನಮ್ಮ ಮೇಲೆ ತೋರಿಸ್ತಿರುವಂತಹ ಕೃಪೆ ಮಾತ್ರ. ಆ ಕೃಪೆ ಅದು ಏನಂತ ಹೇಳ್ತಾರೆ, ಅವ್ಯಾಜ್ಯ ಕೃಪೆ ಅಂತ ಹೇಳ್ತಾರೆ. ಅಂದ್ರೆ ಕಾರಣರಹಿತ ಕರುಣೆ. ಅದಿಲ್ಲ ಅಂದಿದ್ರೆ ನಾವು ನಮ್ಮ ಅಸ್ತಿತ್ವ ಅದು ಏನೂ ಅಲ್ಲ ಅಂತ ತಿಳಿದಂತವ್ರು ಭಗವಂತನಿಗೆ ಶರಣಾಗ್ತಾರೆ. ಮತ್ತೆ ಅವರು ಅವನ ಸೇವೆನ ಮಾಡ್ತಾರೆ. ಮತ್ತೆ ಅವನನ್ನ ಹೃದಯ ತುಂಬಿ ಪೂಜಿಸ್ತಾರೆ. ಸೇವೆ ಮಾಡ್ತಾರೆ ಅಂತಂದ್ರೆ ಮನಸ್ಸಾರೆ ಹೃದಯದಿಂದ ಅವನನ್ನ ಆರಾಧನೆ ಮಾಡ್ತಾರೆ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಹರೇ ಕೃಷ್ಣ. ಕ್ಷಮಿಸಿ, ನಾನು ಇಲ್ಲೊಂದು ಹೇಳೋದು ಮತ್ತೆ. ಇದು ಭಗವದ್ಗೀತೆಯ ಚತುಶ್ಲೋಕಿ ಭಗವದ್ಗೀತಾ ಅಂತ ಹೇಳ್ತಾರೆ ಅಂತ. ಅಂದ್ರೆ ಸಂಬಂಧ ಅಭಿದಯ ಪ್ರಯೋಜನದ ಬಗ್ಗೆ ಇದು ಈ ಶ್ಲೋಕ ನಮ್ಗೆ ತಿಳಿಸ್ತಾ ಇರುವಂತದ್ದು. ಭಗವಂತನ ಜೊತೆ ನಮ್ಮ ಸಂಬಂಧದ ಬಗ್ಗೆ. ನಾವ್ಯಾರು, ಭಗವಂತ ಯಾರು, ಅವನ ಜೊತೆ ನಮ್ಮ ಸಂಬಂಧ ಏನು. ಅಂದ್ರೆ ನಾವು ಭಗವಂತನ ವಿಭಿನ್ನ ಅಂಶಗಳು. ಭಗವಂತ ನಮ್ಮ ಮೂಲ ಪುರುಷ. ಮತ್ತೆ ಅವನು ಎಲ್ಲವನ್ನು ಸೃಷ್ಟಿ ಮಾಡಿದವನು ಅವನೇ. ನಾವು ಕೂಡ ಸ್ವತಃ ಅವನಿಂದ ಬಂದಂತವರು. ಯಾವಾಗ ನಮಗೆ ಗೊತ್ತಾಗುತ್ತೆ, ಈ ವಿಚಾರ ಗೊತ್ತಾಗುತ್ತೆ, ನಾನು ದೇಹ ಅಲ್ಲ, ನಾನು ಆತ್ಮ, ನಾನು ಪರಮಾತ್ಮನ ಒಂದು ಅವಿಭಾಜ್ಯ ಅಂಗ. ಮತ್ತೆ ನಾನು ಇಲ್ಲಿಗೆ ಯಾಕೆ ಬಂದು ಸಿಕ್ಕಾಕೊಂಡಿದ್ದೀನಿ ಅಂದ್ರೆ ನಾನು ಭಗವಂತನಿಗೆ ವಿಮುಖನಾದಾಗ, ಅಂದ್ರೆ ಭಗವಂತನ ಐಶ್ವರ್ಯ ಭಾವವನ್ನ ಕಂಡು ಭಗವಂತ ಎಲ್ಲದರ ಒಡೆಯ ಅನ್ನೋದನ್ನ ನೋಡಿ, ಮತ್ತೆ ಎಲ್ಲದರ ನಿಯಂತ್ರಕ ಅವನೇ ಮೂಲ ಪುರುಷ ಅನ್ನೋದನ್ನ ತಿಳಿದು ನಾನು ಅವನಂತೆ ಆಗ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ನಮ್ಮಲ್ಲಿ ಹುಟ್ಟಿದಾಗ ಪರಮಾತ್ಮ ಏನ್ ಮಾಡ್ತಾನೆ ಅಂತಂದ್ರೆ, ಈಗ ಚಿಕ್ಕ ಮಕ್ಕಳು ಮನೆಯಲ್ಲಿ ಮಾಡ್ತಾರೆ. ಅಂದ್ರೆ ತಾಯಿ ಅಡಿಗೆ ಮಾಡ್ತಾ ಇದ್ರೆ ನಾನು ಮಾಡ್ತೀನಿ, ನನ್ನನ್ನ ಬಿಡು, ನಾನು ಅಡಿಗೆ ಮನೆಯಲ್ಲಿ ಅಂದ್ರೆ ಆ ಹೊಲೆಯ ಮುಂದೆ, ಬೆಂಕಿಯ ಮುಂದೆ ನಾನು ಮಾಡ್ಬೇಕು ಅಂತ ಹಠ ಮಾಡ್ತಾರೆ. ಆ ರೀತಿ ನಾವು ಕೂಡ ಅವನ ಸೃಷ್ಟಿ ಕಾರ್ಯದಲ್ಲಿ ಹೋಗಿ ಅಡ್ಡಿ ಆತಂಕಗಳನ್ನ ಮಾಡಿದಾಗ ಅವನು ಇಲ್ಲಿ ನೀನು ಮಾಡೋದಕ್ಕೆ ನಿನ್ನಿಂದ ಆಗೋದಿಲ್ಲ, ನಿನಗೆ ಆಗುವಂತ ಜಾಗಕ್ಕೆ ನಾನು ಕಳಿಸ್ತೀನಿ, ಅಲ್ಲೋಗಿ ನೀನ್ ಮಾಡು ಅಂತ. ಅಂದ್ರೆ ತಾಯಿ ಏನ್ ಮಾಡ್ತಾರೆ, ಸಣ್ಣ ಪುಟ್ಟ ಆಟಿಕೆಗಳನ್ನ ಕೊಟ್ಟು ಆ ಮಗುಗೆ ಹೇಳ್ತಾರೆ, ಸರಿ ಆಯ್ತು, ನೀನು ಈ ಪುಟ್ಟ ಪುಟ್ಟ ಸಾಮಾನುಗಳನ್ನ ಇಟ್ಕೊಂಡು ಇಲ್ಲಿ ಅಡಿಗೆ ಮಾಡು ಅಂತ. ಹಾಗೆ ಇಲ್ಲಿ ಈ ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡಿ ಪರಮಾತ್ಮ ನಮ್ಮನ್ನ ಇಲ್ಲಿಗೆ ಕಳಿಸ್ತಾನೆ. ಅಂದ್ರೆ ನಿಮ್ಮ ಇಚ್ಛೆಗಳನ್ನ ಈಡೇರಿಸ್ಕೊಳ್ಳಿ, ನೀವೇನ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅದನ್ನ ನೀವು ಇಲ್ಲೋಗಿ ಮಾಡಿ ಅಂತ. ಹಾಗೆ ಈ ಭೌತಿಕ ಜಗತ್ತು ಅನ್ನುವಂಥದ್ದನ್ನ ಪರಮಾತ್ಮ ಮಾಡಿದ್ದಾನೆ. ಅದೆಲ್ಲವೂ ಕೂಡ ಮೂಲದಲ್ಲಿ ಆಗಿರುವುದು ಅವನಿಂದ. ಇದು ಸಂಬಂಧವನ್ನ ತಿಳಿಸ್ಕೊಡುವಂತಹ ಶ್ಲೋಕ. ಈಗ ಬರುವಂತದ್ದು ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಯಾವಾಗ ಈ ಒಂದು ವಿಚಾರ ಈ ಭಗವಂತನ ಭಕ್ತರಿಗೆ ಅರ್ಥ ಆಗುತ್ತೆ, ಅಂದ್ರೆ ನಾವು ಭಗವಂತನ ಅಂಶ, ಮೂಲದಲ್ಲಿ ಅವನ ಸೇವೆ ಮಾಡುವಂತದ್ದು ನಮ್ಮ ಸ್ವರೂಪ, ಆದ್ರೆ ಅದಕ್ಕೆ ವಿಮುಖರಾಗಿದ್ದ ಕಾರಣ ನಾವು ಭೌತಿಕ ಜಗತ್ತಿಗೆ ಬಂದಿದ್ದೀವಿ ಅಂತ. ಮತ್ತೆ ಈ ಒಂದು ಶ್ಲೋಕ ನಮ್ಗೆ ಹೇಳುವಂತದ್ದು, ಮತ್ತೆ ನಾವು ಆ ಒಂದು ತಪ್ಪನ್ನ ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ. ಅಂದ್ರೆ ನಾವಿಲ್ಲಿ ನಾವು ಮಾಡ್ಬೇಕಾಗಿರೋ ಕಾರ್ಯವನ್ನ ಬಿಟ್ಟು ಬೇರೆ ಏನೋ ಮಾಡಿದಕ್ಕೆ ನಾವ್ ಇಲ್ಲಿಗೆ ಬಂದಿದ್ದೀವಿ. ಅದಕ್ಕೆ ಈಗ ಭಗವಂತನ ಮತ್ತೆ ಆ ಒಂದು ಸಂಬಂಧವನ್ನ ಪುನರ್ಸ್ಥಾಪನೆ ಮಾಡ್ಬೇಕು ಅಂದ್ರೆ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತವೆ, ಅವರ ಬದುಕುಗಳು ಸಂಪೂರ್ಣವಾಗಿ ನನಗೆ ಅರ್ಪಿತವಾಗುತ್ತವೆ ಮತ್ತು ಪರಸ್ಪರ ನನ್ನ ವಿಷಯವನ್ನು ತಿಳಿಸಿಕೊಳ್ಳುತ್ತಾ ನನ್ನ ಬಗೆಗೆ ಮಾತನಾಡುತ್ತಾ ಅವರು ಬಹುತೃಪ್ತಿಯನ್ನು ಆನಂದವನ್ನು ಪಡೆಯುತ್ತಾರೆ. ಅಂದ್ರೆ ಇದು ಅಭಿದಯ ಅಂದ್ರೆ ಮರಳಿ ಮತ್ತೆ ದೇವೋತ್ತಮ ನೆಡೆಗೆ ಹೋಗೋದಕ್ಕೆ ನಾವು ಮಾಡುವಂತಹ ಒಂದು ಪ್ರಯಾಸ. ಯಾರು ಭಕ್ತರು ಇರ್ತಾರೆ ಅವರು ಭಗವಂತನ ಧಾಮಕ್ಕೆ ಮತ್ತೆ ಹೋಗ್ಬೇಕು ಅಂತಂದ್ರೆ ಅವರ ಒಂದು ತಪ್ಪುಗಳನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಅವರು ತೊಡಗ್ತಾರೆ. ಯಾವ ರೀತಿ ಅವರು ಸರಿಪಡಿಸ್ಕೊಳ್ತಾರೆ ಅಂದ್ರೆ ಈ ಒಂದು ಭಾವನೆ ಏನಿತ್ತು, ಒಡೆತನದ ಭಾವನೆ ಏನಿತ್ತು, ಮತ್ತೆ ಎಲ್ಲವನ್ನ ಭೋಗಿಸುವ ಇಚ್ಛೆ ಏನಿತ್ತು, ಅದನ್ನೆಲ್ಲ ಅವರು ಬಿಡ್ತಾರೆ. ಎಲ್ಲದಕ್ಕೂ ನಿಯಂತ್ರಕ ಮತ್ತೆ ಎಲ್ಲದಕ್ಕೂ ಒಡೆಯ, ಎಲ್ಲವನ್ನ ಮೂಲದಲ್ಲಿ ಹೊಂದಿರುವಂತವನು ಭಗವಂತ. ಅದು ನಾವಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾರು ಅಂತಂದ್ರೆ ಭಗವಂತನ ನಿತ್ಯ ಸೇವಕರು. ಆಗ ನಾವೇನ್ ಮಾಡ್ತೀವಿ, ಪ್ರೀತಿಯಿಂದ ಭಕ್ತಿಯಿಂದ ಅವನನ್ನ ಸೇವೆ ಮಾಡೋದಕ್ಕೆ ತೊಡಗ್ತೀವಿ. ಆಗ ಅವನನ್ನ ಕುರಿತು ಹೆಚ್ಚು ಹೆಚ್ಚು ಮಾತನಾಡ್ತೀವಿ, ಅವನ ವಿಷಯವಾಗಿ
ತಿಳಿತಾ ಇನ್ನೊಬ್ಬರಿಗೆ ತಿಳಿಸ್ಕೊಡ್ತಾ ಅವರು ಸಂತೋಷವನ್ನ, ಆನಂದವನ್ನ, ತೃಪ್ತಿಯನ್ನ ಪಡಿತಾರೆ. ಇಲ್ಲಿ ನಾವು ಪ್ರಭುಪಾದರ ಒಂದು ಚಿತ್ರಣವನ್ನ ನೋಡ್ತಾ ಇದ್ವಿ. ಅಂದ್ರೆ ಭಕ್ತರು ಅಂದ್ರೆ ಯಾವ ರೀತಿ ಇರ್ತಾರೆ, ಮತ್ತೆ ಅವರು ಭಗವಂತನ ವಿಷಯವನ್ನ ತಿಳಿಸ್ಕೊಡ್ಬೇಕಾದ್ರೆ ಅವ್ರಿಗೆ ಎಷ್ಟು ಸಂತೋಷ ಆಗುತ್ತೆ. ಆ ಮೂಲಕ ಅವರು ಇತರರನ್ನು ಕೂಡ ಉದ್ಧಾರ ಮಾಡ್ತಾರೆ. ಇದು ಅಭಿದಯ ಅಂತ ಕರೀತಾರೆ ಈ ಶ್ಲೋಕವನ್ನ. ಈಗ ಪ್ರಯೋಜನ ಅಂದ್ರೆ ಏನಂತ ಹೇಳ್ತಾರೆ ಅಂದ್ರೆ, ಶುದ್ಧ ಭಕ್ತರು ಯಾರಿದ್ದಾರೆ ಅವರು ಅವನನ್ನ ಮತ್ತೆ ಪಡೆಯೋದಿಕ್ಕೆ ತಪಸ್ಸನ್ನ ಮಾಡ್ತಾರೆ ಅಂತ. ಅಂದ್ರೆ ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲೂ ಕೂಡ ನಾವು ಇಸ್ಕಾನ್ ಅವರು ಆ ತಪಸ್ಸನ್ನ ಮಾಡ್ತೀವಿ. ಎಂತ ತಪಸ್ಸು ಅಂತಂದ್ರೆ 3:30 ಅಷ್ಟೊತ್ತಿಗೆ ಬೆಳಿಗ್ಗೆ ಎದ್ದೊಳ್ತಾರೆ. ಕೇಳಿದ್ರೆ ಕೆಲವರಿಗೆ ಸ್ವಲ್ಪ ಆಶ್ಚರ್ಯ ಆಗ್ಬೋದು. ಅಷ್ಟು ಬೇಗ ಎದ್ದು ಏನ್ ಮಾಡ್ತಾರೆ ಇವರು ಅಂತ. ಅಷ್ಟು ಬೇಗ ಎದ್ದು ಸ್ನಾನ ಮಾಡಿ 4:00 ಆರತಿ ಪ್ರಾರಂಭ ಆಗುತ್ತೆ. ಆನ್ಲೈನ್ ಅಲ್ಲಿ ಕೂಡ ನಾವು ನೋಡಬಹುದು, ಟೆಂಪಲ್ ಲಿಂಕ್ ಅಲ್ಲಿ. ಆನ್ಲೈನ್ ಅಲ್ಲಿ ನಾವು ಭಗವಂತನ ಆರತಿ ದರ್ಶನ ಮಾಡ್ತೀವಿ. ಅದು 5 ಗಂಟೆ ಅಥವಾ 5:15 ನಡೆಯುತ್ತೆ. ಕೀರ್ತನೆಗಳು, ಎಲ್ಲ ಸಂಕೀರ್ತನೆಗಳು. ನಂತರ 5:15 ಅಥವಾ 5:10 7:30 ನಾವು 16 ಸುತ್ತು ಜಪವನ್ನ ಮಾಡಿ ಮುಗಿಸ್ತೀವಿ. ನಂತರ ಆಮೇಲೆ ಭಗವಂತನ ಒಂದು ಭೋಗ ಆರತಿ ಇರುತ್ತೆ, ದರ್ಶನ ಆರತಿ ಇರುತ್ತೆ. ಇದನ್ನೆಲ್ಲ ನಾವು ನೋಡ್ತೀವಿ. ಅದಾದ್ಮೇಲೆ ಭಾಗವತ, ಭಗವದ್ಗೀತೆ ಅಂದ್ರೆ ಬೆಳಿಗ್ಗೆ 8 ಗಂಟೆಯಲ್ಲಿ ನಾವು ಭಾಗವತ ಶ್ರವಣ ಮಾಡ್ತೀವಿ. ನಂತರ ರಾತ್ರಿ ಸಂಜೆ ಸಮಯದಲ್ಲಿ ನಾವು ಭಗವದ್ಗೀತೆಯ ಶ್ರವಣ ಅಥವಾ ಕೀರ್ತನೆ ಅಥವಾ ನಾವು ಅದನ್ನ ಓದುವಂಥದ್ದು ಅಥವಾ ಹೇಳುವಂಥದ್ದು ಅಥವಾ ಕೇಳುವಂಥದ್ದು, ಇದನ್ನ ನಾವು ಮಾಡ್ತೀವಿ. ನಂತರ ನಾವು ಮತ್ತೆ ಏಕಾದಶಿಗಳು ಮತ್ತೆ ಭಗವಂತನ ಒಂದು ಆವಿರ್ಭಾವ, ಅಂತರ್ಧಾನ ಆದಂತಹ ಅಂದ್ರೆ ಪೂರ್ವಾಚಾರ್ಯರ ಆವಿರ್ಭಾವ, ಅಂತರ್ಧಾನ ಆದಂತಹ ದಿನಗಳಲ್ಲಿ ಉಪವಾಸಗಳನ್ನ ಕೈಗೊಳ್ತೀವಿ. ಇವೆಲ್ಲವೂ ಕೂಡ ಮತ್ತೆ ನಾವು ಏನ್ ಸ್ವೀಕಾರ ಮಾಡ್ತೀವಿ ಅದು ಭಗವಂತನಿಗೆ ಅರ್ಪಿಸಿದ ಪ್ರಸಾದವನ್ನ ಮಾತ್ರನೇ ಸ್ವೀಕಾರ ಮಾಡ್ತೀವಿ. ಇದೆಲ್ಲವೂ ಕೂಡ ಮತ್ತೆ ನಿಯಂತ್ರಕ ತತ್ವಗಳನ್ನ ಹೇಳ್ತಾರೆ. 4 ನಿಯಂತ್ರಕ ತತ್ವಗಳು: ಮಾಂಸ ಭಕ್ಷಣೆಯನ್ನ ಮಾಡಬಾರ್ದು, ಒಂದು ಮಾದಕ ದ್ರವ್ಯಗಳನ್ನ ಸೇವನೆ ಮಾಡಬಾರ್ದು, ಮತ್ತೆ ಅನೈತಿಕ ಸಂಬಂಧಗಳನ್ನ ಹೊಂದಿರಬಾರ್ದು, ನಂತರ ಜೂಜಾಡುವಂಥದ್ದು, ಇವೆಲ್ಲವನ್ನು ಕೂಡ ವರ್ಜಿಸ್ಬೇಕು. ಇದೆಲ್ಲವೂ ಕೂಡ ಏನಿರುತ್ತೆ, ಇದೊಂದು ತಪಸ್ಸು. ಈ ತಪಸ್ಸನ್ನ ನಾವು ಯಾಕೆ ಮಾಡ್ತೀವಿ? ಇಷ್ಟೆಲ್ಲ ತಪಸ್ಸು ಮಾಡಿದ್ಮೇಲೆ ಭಗವಂತ ನಮ್ಗೆ ಯಾವ ರೀತಿ ಪ್ರತಿಕ್ರಿಯೆಗಳನ್ನ ಕೊಡ್ತಾನೆ ಅಂದ್ರೆ, ಭಗವಂತನಿಗಾಗಿ ಈ ಎಲ್ಲಾ ಕಾರ್ಯಗಳಲ್ಲಿ ತೊಡಗ್ತಾನೆ. ಈಗ ಭಕ್ತನಿಗಾಗಿ ಏನ್ ಮಾಡ್ತಾನೆ ಅನ್ನೋದನ್ನ ಈ ಕೊನೆಯ 2 ಅಂದ್ರೆ ಮುಂದೆ ಬರುವ 2 ಶ್ಲೋಕಗಳಲ್ಲಿ ನಾವು ತಿಳಿತೀವಿ. ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿ ಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಏನಾ ಮಾಂ ಉಪಯಾಂತಿತೆ. ಭಗವಂತ ಹೇಳ್ತಾ ಇದ್ದಾನೆ, ನನ್ನ ಪ್ರೀತಿಪೂರ್ವಕ ಸೇವೆಗೆ ಸದಾ ಮುಡಿಪಾಗಿರುವವರಿಗೆ ಅವರು ನನ್ನ ಬಳಿಗೆ ಬರುವುದಕ್ಕೆ ಅಗತ್ಯವಾದ ಬುದ್ಧಿಯೋಗವನ್ನು ನಾನು ಕೊಡುತ್ತೇನೆ. ಅಂದ್ರೆ ಯಾವಾಗ ನಾವು ಭಕ್ತಿಯಲ್ಲಿ ತೊಡಗೋದಕ್ಕೆ ಪ್ರಯತ್ನ ಪಡ್ತೀವಿ, ಆಗ ನಮ್ಮ ಭಕ್ತಿಯ ಮಾರ್ಗದಲ್ಲಿ ಬರುವಂತ ಎಲ್ಲ ಅಡೆತಡೆಗಳು ಏನಿದೆ ಅದನ್ನ ಭಗವಂತ ನಿವಾರಿಸ್ತಾನೆ. ಅಂದ್ರೆ ನಾವು ಅವನತ್ರ ಎಷ್ಟು ಕಾತರನಾಗಿರ್ತಾನೆ ಅವನ ಮಕ್ಕಳನ್ನ ತನ್ನ ಹತ್ರ ಕರ್ಕೊಳ್ಳೋಕೆ ಅಂದ್ರೆ, ನಾವು ಅವನ ಕಡೆಗೆ 1 ಹೆಜ್ಜೆ ಇಟ್ರು ಸಾಕು 100 ಹೆಜ್ಜೆ ಅವನ ಮುಂದೆ ಬಂದು ನಮ್ಮನ್ನ ಬರಮಾಡ್ಕೋತಾನೆ. ಅಂದ್ರೆ ಆ ರೀತಿ ನಮ್ಮ ಒಂದು ಆಧ್ಯಾತ್ಮಿಕ ಪ್ರಯಾಣ ಅನ್ನೋದು ಏನಿದೆ, ಅವನ ಕಡೆಗೆ ನಾವು ಮುಖ ಮಾಡಿದ ಕೂಡಲೇ ಅಲ್ಲಿ ನಮಗೆ ಏನೆಲ್ಲ ಭೌತಿಕವಾಗಿ ಆಗ್ಲಿ ಆಧ್ಯಾತ್ಮಿಕವಾಗಿ ಆಗ್ಲಿ ನಮಗೆ ಏನೆಲ್ಲ ಸಹಾಯಗಳು ಬೇಕು ಅದನ್ನ ಭಗವಂತನೇ ಒದಗಿಸ್ತಾನೆ. ಮತ್ತೆ ನಮ್ಮ ಹೃದಯದಲ್ಲಿ ಚೈತ್ಯ ಗುರುವಾಗಿದ್ದುಕೊಂಡು ನಮಗೆ ಮಾರ್ಗದರ್ಶನ ಮಾಡ್ತಾನೆ, ನಮಗೆ ಆ ಬುದ್ಧಿಯನ್ನ ಕೊಡ್ತಾನೆ, ಅವನ ಹತ್ರ ಹೋಗೋದಕ್ಕೆ ಬೇಕಾಗಿರುವಂತಹ ಎಲ್ಲ ಜ್ಞಾನವನ್ನ ಕೊಡ್ತಾನೆ. ಅದನ್ನ ಅಲ್ಲಿ ಪ್ರಯೋಜನ ಅಂತ ಹೇಳ್ತಾರೆ. ಸಂಬಂಧ ಆಯ್ತು, ಅಭಿದಯ ಆಯ್ತು, ಪ್ರಯೋಜನ. ಇಲ್ಲಿ ಈಗ ಇದು ಕೂಡ ಪ್ರಯೋಜನದ ಇನ್ನೊಂದು ಶ್ಲೋಕ. ತೇಷಾಂ ಏವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಅವರಿಗೆ ವಿಶೇಷ ಅನುಕಂಪವನ್ನು ತೋರಲು ನಾನು ಅವರ ಹೃದಯಗಳಲ್ಲಿದ್ದು ಜ್ಞಾನದ ದೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ. ಅಂದ್ರೆ ಭಗವಂತ ಅವನು ಅಪೂರ್ಣ ಜ್ಞಾನವನ್ನ ಅಂದ್ರೆ ಈ ಒಂದು ಪರಮಾತ್ಮನ ಒಂದು ದಿವ್ಯ ಜ್ಞಾನವನ್ನ ನಮಗೆ ತಿಳಿಸ್ಕೊಡ್ತಾನೆ. ಹೇಗೆ ತಿಳಿಸ್ಕೊಡ್ತಾನೆ? ಗುರುವಾಗಿ ಬರ್ತಾನೆ, ಶಾಸ್ತ್ರಗಳಾಗಿ ಬರ್ತಾನೆ, ಚೈತ್ಯ ಗುರುವಾಗಿ ಬರ್ತಾನೆ. ಈ ರೀತಿ ಅವನು ಮಾರ್ಗದರ್ಶನಗಳನ್ನ ನೀಡ್ತಾನೆ. ಅಂದ್ರೆ ಗುರುವಾಗಿ ಬಂದಾಗ ಗುರುವಿನ ಮೂಲಕ ನಾವು ತಿಳಿತೀವಿ. ಅಂದ್ರೆ 3 ರೀತಿಯ ಜನರು ಬರ್ತಾರೆ: ಸಾಧು, ಶಾಸ್ತ್ರ, ಗುರು. ಇವರು 3 ಜನ ಹೇಳುವಂತದ್ದು ಒಂದೇ ರೀತಿಯದ್ದಾಗಿರುತ್ತೆ. ಅದನ್ನೇ ನಿಜವಾದ ಜ್ಞಾನ ಅಂತ ಕರೀತಾರೆ. ಇಲ್ಲಿ ನೋಡ್ತಾ ಇದ್ದೀವಿ, ಶುಕಮುನಿಗಳು ಪರೀಕ್ಷಿತ ಮಹಾರಾಜನಿಗೆ ಆ ಒಂದು ಭಾಗವತದ ಜ್ಞಾನವನ್ನ ಹೇಳುತ್ತಿರುವಂತದ್ದು 7 ದಿನದಲ್ಲಿ. ಅಂದ್ರೆ ಇವರಿಬ್ರು ಕೂಡ 7 ದಿನ 7 ರಾತ್ರಿ ಆಹಾರ ನೀರು ಏನು ತಗೊಳ್ದಿರಾ, ಮತ್ತೆ ಆ ಒಂದು 7 ದಿನ 7 ರಾತ್ರಿ ಅವರು ನಿದ್ದೆ ಕೂಡ ಮಾಡೋದಿಲ್ಲ.
ಅವರು ಕಂಟಿನ್ಯೂಸ್ ಆಗಿ ಭಾಗವತ ಪ್ರವಚನವನ್ನ ಮಾಡ್ತಾರೆ, ಮತ್ತೆ ಅಲ್ಲಿ ಎಲ್ಲರೂ ಕೂಡ ಅದನ್ನ ಶ್ರವಣ ಮಾಡ್ತಾರೆ. ಇಲ್ಲಿ ನಾವು ಇನ್ನೊಂದು ಚಿತ್ರದಲ್ಲಿ ಕಾಣ್ತಿರುವಂತದ್ದು ಇದು ಕಪಿಲ ಮಹರ್ಷಿ ಅಂತಂದ್ರೆ ಅವರು ಕೂಡ ಭಗವಂತನ ಅವತಾರ. ಅವರು ಅವರ ತಾಯಿ ಇಲ್ಲಿ ನೋಡ್ತಾ ಇರುವಂತದ್ದು ದೇವಹೂತಿ, ಕರ್ತಬ ಮುನಿಯ ಹೆಂಡತಿ. ಕರ್ತಬ ಮುನಿ ಅವರು ಕೂಡ ಋಷಿಗಳಾಗಿರ್ತಾರೆ. ಅಂದ್ರೆ ಇಲ್ಲಿ ಅವರಿಗೂ ಕೂಡ ಪ್ರಜೋತ್ಪತ್ತಿಯಲ್ಲಿ ಸಹಾಯವನ್ನ ಬೇಡಿದಾಗ ಅವ್ರು ಏನ್ ಮಾಡ್ತಾರೆ, ಅವರು ಪ್ರಚೋತ್ಪತಿಗೆ ಸಹಾಯನ ಮಾಡ್ತಾರೆ. ನಂತರ ಅವರು ಋಷಿಗಳಾದ ಕಾರಣ ಅವರು ಅವರ ಮಕ್ಕಳು ಅಂದ್ರೆ ಅವರಿಗೆ ಅನೇಕ ಹೆಣ್ಣು ಮಕ್ಕಳು ಇರ್ತಾರೆ. ಕೊನೆಗೆ ಕಪಿಲ ಮುನಿಗಳು ಹುಟ್ಟಿದಾಗ ಅವರು ಮಗನಿಗೆ ಆ ಒಂದು ಜವಾಬ್ದಾರಿಗಳನ್ನ ವಹಿಸಿ ಅವರು ಮತ್ತೆ ಕಾಡಿನಲ್ಲಿ ತಪಸ್ಸಿಗೆ ಹೊರಟು ಹೋಗ್ತಾರೆ. ಮತ್ತೆ ದೇವಹೂತಿ ಆ ಒಂದು ಜ್ಞಾನವನ್ನ ತನ್ನ ಮಗನಾದ ಕಪಿಲನಿಂದ ಪಡೆದಿದ್ದಾಳೆ. ಕಪಿಲ ಸ್ವತಃ ಕೃಷ್ಣನೇ. ಅವನು ಈ ಒಂದು ಸಾಂಖ್ಯ ಸಿದ್ಧಾಂತವನ್ನ ಸಾಂಖ್ಯ ಸಿದ್ಧಾಂತದ ಮೂಲಕ ಭಗವಂತನ ಈ ಜ್ಞಾನವನ್ನ ತನ್ನ ತಾಯಿಗೆ ತಿಳಿಸ್ಕೊಡ್ತಾ ಇರುವಂತದ್ದು. ಇನ್ನೊಂದು ಚಿತ್ರ ನಾವಿಲ್ಲಿ ನೋಡ್ತಾ ಇರುವಂತದ್ದು ಉದ್ಧವ ಗೀತಾ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನ ಸ್ನೇಹಿತ ಉದ್ಧವ ಇದ್ದಾನೆ, ಅವನಿಗೆ ಮತ್ತೆ ಅವನ ಜೊತೆಯಲ್ಲಿ ಇನ್ನೊಬ್ಬರು ಕಾಣ್ತಾ ಇದ್ದಾರೆ ಈ ಚಿತ್ರದಲ್ಲಿ, ಅವರನ್ನ ಮೈತ್ರೇಯ ಮುನಿಗಳು ಅಂತ ಹೇಳ್ತಾರೆ. ಇವರಿಬ್ಬರು ಕೂಡ ಸ್ವತಃ ಕೃಷ್ಣನಿಂದ ಭಗವದ್ಗೀತೆಯನ್ನ ತಿಳಿದಿದ್ದಾರೆ. ಆ ಜ್ಞಾನವನ್ನ ಪರಮಾತ್ಮ ಸ್ವತಃ ಅವನು ತಿಳಿಸ್ಕೊಡ್ತಾ ಇರುವಂತದ್ದು. ಅಂದ್ರೆ ಭಗವಂತ ಯಾರೆಲ್ಲ ಅವನಿಗೆ ಶರಣಾಗ್ತಾರೆ ಮತ್ತೆ ಅವನನ್ನ ಹತ್ರ ಸೇರೋದಕ್ಕೆ ಪ್ರಯತ್ನ ಪಡ್ತಾರೆ, ಅಂತವರಿಗೆ ಅವನು ಎಲ್ಲ ಬೇಕಾಗಿರುವಂತಹ ಜ್ಞಾನವನ್ನ ಅವನು ಗುರುವಾಗಿ ಕೊಡ್ತಾನೆ. ಮತ್ತೆ ಹೃದಯದಿಂದಲೂ ಆ ಒಂದು ಬೆಳಕನ್ನ ಕೊಡ್ತಾನೆ. ಆ ಮೂಲಕ ನಮ್ಮಲ್ಲಿ ಇರುವಂತಹ ಎಲ್ಲ ಅಜ್ಞಾನವನ್ನ ನಾಶ ಮಾಡ್ತಾನೆ. ಅದು ಕೂಡ ಒಂದು ಪ್ರಯೋಜನದ ಒಂದು ಶ್ಲೋಕ. ಅರ್ಜುನ ವಾಚ. ಈಗ ಅರ್ಜುನ ಭಗವಂತನಿಗೆ ಶರಣಾಗತಿಯನ್ನ ಹೊಂದುತ್ತಾ ಇದ್ದಾನೆ. ಶರಣಾಗತಿಯನ್ನ ಹೊಂದಿ ಹೇಳ್ತಾ ಇದ್ದಾನೆ, ಪರಬ್ರಹ್ಮ ಪರಂಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಆಹುಸ್ತ್ವಾಂ ಋಷಯ ಸರ್ವೇ ದೇವರ್ಷಿ ನಾರಸತ್ತತಾ ಅಸಿತೋ ದೇವಲೋ ವ್ಯಾಸ ಸ್ವಯಂ ಚೈವ ಬ್ರವೀಷಿಮೆ. ಅಂದ್ರೆ ಇಲ್ಲಿ ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ ಅರ್ಜುನ ಹೇಳ್ತಾ ಇದ್ದಾನೆ, ದೇವೋತ್ತಮ ಪರಮ ಪುರುಷ ನೀನು ಪರಂಧಾಮ, ಪವಿತ್ರ, ಪರಿಪೂರ್ಣ ಸತ್ಯ, ನೀನು ನಿತ್ಯನು, ದಿವ್ಯನು, ಆದಿಪುರುಷನು, ನಿನಗೆ ಹುಟ್ಟಿಲ್ಲ, ನೀನೇ ಅತ್ಯಂತ ಶ್ರೇಷ್ಠನು. ನಾರದ, ಅಸಿತ, ದೇವಲ ಮತ್ತು ವ್ಯಾಸರಂತ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಈ ಸತ್ಯವನ್ನು ದೃಢಪಡಿಸುತ್ತಾರೆ. ಈಗ ನೀನೇ ಇದನ್ನು ನನಗೆ ಹೇಳುತ್ತಿದ್ದೀಯ. ಅಂದ್ರೆ ಇಲ್ಲಿ ಅರ್ಜುನ ಹೇಳ್ತಿರುವಂತದ್ದು, ಅವನೀಗ ಭಗವಂತನಿಗೆ ಶರಣಾಗತಿಯನ್ನ ಹೊಂದಿದ್ದಾನೆ. ಇಲ್ಲಿವರೆಗೂ ಸ್ನೇಹಿತನಾಗಿದ್ದ, ಇಲ್ಲಿವರೆಗೂ ಭಗವಂತನನ್ನ ಸ್ನೇಹಿತನಾಗಿ ಗುರುವಾಗಿ ಸ್ವೀಕಾರ ಮಾಡಿದ್ದ. ಈಗ ಅವನಿಗೆ ಪರಿಪೂರ್ಣವಾಗಿ ತಿಳಿದಿದೆ ತನ್ನ ಸ್ನೇಹಿತ ಅಂತ ತಾನು ಯಾರನ್ನ ಅನ್ಕೊಂಡಿದ್ದೆ, ಅವನು ಬರಿಯ ಸ್ನೇಹಿತನಲ್ಲ, ಅವನು ದೇವೋತ್ತಮ ಪರಮ ಪುರುಷ. ಅದಕ್ಕಾಗಿ ಅವನನ್ನ ಹೇಳ್ತಾ ಇದ್ದಾನೆ ಪರಬ್ರಹ್ಮ ಅಂತ, ಪರಮ ಪುರುಷ, ದೇವೋತ್ತಮ ಪರಮ ಪುರುಷ ನೀನು. ಪರಂಧಾಮ ಅಂದ್ರೆ ಎಲ್ಲರ ಒಂದು ಮುಕ್ತಿದಾತ ನೀನು. ಪರಮಾತ್ಮ ನಿನ್ನ ಒಂದು ಸೇವೆ ಮಾಡುವಂಥದ್ದು, ನಿನ್ನ ಧಾಮಕ್ಕೆ ಹಿಂದಿರುಗುವಂಥದ್ದು ಎಲ್ಲರ ಒಂದು ಪರಮ ಗುರಿ. ಮತ್ತೆ ಅವನು ಪವಿತ್ರನಾದವನು. ಅಂದ್ರೆ ಭಗವಂತ ವಾಮನ ರೂಪದಲ್ಲಿದ್ದಾಗ ಅವನೇನ್ ಮಾಡ್ತಾನೆ, 3 ಹೆಜ್ಜೆಗಳಲ್ಲಿ ಅವನು ಇಡೀ ಒಂದು ಬ್ರಹ್ಮಾಂಡವನ್ನು ಆವರಿಸ್ಕೊಳ್ತಾನೆ. ಆಗ ಅವನ ಒಂದು ಹೆಜ್ಜೆ ಅನ್ನುವಂಥದ್ದು ಆ ಬ್ರಹ್ಮಾಂಡದ ತುದಿಗೆ ಹೋಗಿ ಆ ಒಂದು ಪರಿಧಿ ಏನಿರುತ್ತೆ ಅದನ್ನ ಸೀಳುತ್ತೆ ಅವನ ಉಗುರಿನಿಂದ ಅಂತ ಹೇಳ್ತಾನೆ. ಆಗ ಆ ಒಂದು ಗಂಗೆ ಅವನ ಒಂದು ಪಾದದ ಮೂಲಕ ಈ ಭೂಮಿಗೆ ಇಳಿದು ಬರ್ತಾಳೆ ಅಂತ. ಅಂದ್ರೆ ಅವನು ಗಂಗೆನೇ ಪವಿತ್ರವಾದವಳು. ಆ ಪವಿತ್ರವಾದಂತಹ ಗಂಗೆ ಭಗವಂತನ ಆ ಒಂದು ಕಿರುಬೆರಳಿನಿಂದ ಬರ್ತಾಳೆ. ಅಂದ್ರೆ ಭಗವಂತ ಇನ್ನೆಷ್ಟು ಪವಿತ್ರನಾದವನು ಅಂತ. ಅಂದ್ರೆ ಅವನನ್ನ ಸೂರ್ಯನಿಗೆ ಹೋಲಿಸ್ತಾರೆ. ಸೂರ್ಯ ಎಲ್ಲಾ ಪ್ರದೇಶಗಳನ್ನ ಹೇಗೆ ಎಲ್ಲೆಲ್ಲ ಸೂರ್ಯನ ಬೆಳಕು ಬೀಳುತ್ತೆ ಆ ಪ್ರದೇಶ ಅದು ಸ್ವಚ್ಛ ಆಗುತ್ತೆ. ಹಾಗೆ ಭಗವಂತ ಅವನು ಎಂತಹ ಒಂದು ಕೆಟ್ಟ ಮನಸ್ಥಿತಿ ಇರುವಂತವ್ರು ಕೂಡ ಅವನ ಒಂದು ಸಂಪರ್ಕಕ್ಕೆ ಬಂದಾಗ ಅವರೆಲ್ಲರನ್ನು ಪವಿತ್ರಗೊಳಿಸ್ತಾನೆ ಅಂತ. ಮತ್ತೆ ಇಲ್ಲಿ ಪರಿಪೂರ್ಣ ಸತ್ಯ ಅಂದ್ರೆ ನಿಜವಾದ ಯಾವುದು ಸತ್ಯ ಅಂತಂದ್ರೆ ಅದು ಸ್ವತಃ ಕೃಷ್ಣನೇ ಹೊರತು ಬೇರೆ ಯಾವುದು ಪರಿಪೂರ್ಣ ಸತ್ಯ ಅಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ನೀನು ನಿತ್ಯನು ಅಂದ್ರೆ ನೀನ್ ಸದಾ ಇರುವಂತವನು, ಶಾಶ್ವತವಾಗಿ ಇರುವಂತವನು, ಮತ್ತೆ ದಿವ್ಯನು ಅಂತ ಅಂದ್ರೆ ಅವನು ಭೌತಿಕ ಗುಣಗಳಿಂದ ಕಲುಷಿತನಾಗದೆ ಇರುವಂತವನು, ಮತ್ತೆ ಆದಿಪುರುಷ ಎಲ್ಲರಿಗೂ ಮೊದಲು ಬಂದವನು, ನಿನಗೆ ಹುಟ್ಟು ಅನ್ನೋದಿಲ್ಲ, ಮತ್ತೆ ನೀನು ಆದಿ ಅಂತ್ಯಗಳು ಅನ್ನೋಂಥದ್ದು ಭಗವಂತನಿಗೆ ಇಲ್ಲ, ಅತ್ಯಂತ ಶ್ರೇಷ್ಠ ನೀನು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಇದೆಲ್ಲ ನಾನು ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನನ್ನ ಹೊಗಳಿ ಹೇಳ್ತಿರುವಂತಹ ಹೊಗಳಿಕೆ ಮಾತುಗಳಲ್ಲ. ಇದೆಲ್ಲವೂ ಕೂಡ ಈಗಾಗಲೇ ತಿಳಿದಿರುವಂತಹ ಮಾತುಗಳು. ಇದನ್ನ ಈಗಾಗಲೇ
ಅನೇಕ ಋಷಿಮುನಿಗಳು ಮಹರ್ಷಿಗಳು ಕೂಡ ಹೇಳಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯಾರೆಲ್ಲ ಅವರು ಅಂತಂದ್ರೆ ನಾರದ, ಅಸಿತ, ದೇವಲ, ವ್ಯಾಸ ಇವರೆಲ್ಲ ಮಹರ್ಷಿಗಳು ಕೂಡ ಈ ವಿಷಯವನ್ನ ದೃಢಪಡಿಸ್ತಾ ಇದ್ದಾರೆ ಅಂತ ಹೇಳಿ ತಿಳಿಸ್ತಾ ಇದ್ದಾನೆ. ಸರ್ವಂ ಏತದ್ ಋತಂ ಮನ್ಯೆ ಯನ್ಮಾಂ ವಸತಿ ಕೇಶವ ನಹಿ ತೇ ಭಗವಾನ್ ವ್ಯಕ್ತಿಂ ವಿದುರ್ ದೇವಾನ ದಾನವಃ ಸ್ವಯಂ ಏವಾತ್ಮನಾತ್ಮಾನಂ ವೇತತ್ವಂ ಪುರುಷೋತ್ತಮ ಭೂತ ಭಾವನಾ ಭೂತೇಶ ದೇವ ಜಗತ್ಪತೆ. ಕೃಷ್ಣ, ನೀನು ನನಗೆ ಹೇಳುವುದನ್ನೆಲ್ಲ ಸತ್ಯವೆಂದು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ಪ್ರಭುವೇ, ದೇವತೆಗಳಾಗಲಿ ದಾನವರಾಗಲಿ ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಾರರು. ಓ ಪುರುಷೋತ್ತಮನೇ, ಎಲ್ಲದರ ಮೂಲನೆ, ಎಲ್ಲದರ ಪ್ರಭುವೇ, ದೇವದೇವನೇ, ಜಗತ್ಪತಿಯೇ, ವಾಸ್ತವವಾಗಿ ನಿನ್ನ ಅಂತರಂಗ ಶಕ್ತಿಯಿಂದ ನೀನೊಬ್ಬನೇ ನಿನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಅಂದ್ರೆ ಇಲ್ಲಿ ಸ್ವತಃ ಅರ್ಜುನ ಆ ಎಲ್ಲ ವಿಚಾರಗಳನ್ನ ತಿಳಿದು ಭಗವಂತನನ್ನ ದೇವೋತ್ತಮ ಪರಮ ಪುರುಷನೆಂದು ಅರ್ಥ ಮಾಡ್ಕೊಂಡ್ಮೇಲೆ ಅವನು ಈ ವಿಷಯಗಳನ್ನ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ಭಗವಂತ, ನಿನ್ನನ್ನ ಯಾರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿನ್ನನ್ನ ಯಾರಾದ್ರೂ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದು ಸ್ವಯಂ ನೀನೊಬ್ಬನೇ. ನಿನ್ನ ಒಂದು ಕೃಪೆಯಿಂದ ನೀನು ನಮ್ಮ ಮೇಲೆ ಕೃಪೆಯಿಂದ ನಿನ್ನನ್ನ ನೀನು ತೋರ್ಪಡಿಸ್ಕೊಂಡ್ರೆ ಮಾತ್ರ ನಾನ್ ನಿನ್ನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಆದ್ರೆ ಸಾಮಾನ್ಯ ಮನುಷ್ಯರು ಎಂತಹ ಒಂದು 3 ಜನ ಇರ್ತಾರೆ ಅಂತಂದ್ರೆ, ಭಗವಂತ ಈ ರೀತಿ ತನ್ನನ್ನು ತಾನು ಹೇಳ್ಕೊಳ್ಳುವಾಗ ಯಾರಲ್ಲಿ ಭಗವಂತನ ಮೇಲೆ ಅಸೂಯೆ ಇರುತ್ತೆ ಅಥವಾ ಭಗವಂತನನ್ನ ಸಾಧಾರಣ ವ್ಯಕ್ತಿ ಅಥವಾ ಮನುಷ್ಯ ನಮ್ಮ ಹಾಗೆ ಅಂತ ತಿಳಿತಾರೆ, ಅಂತವ್ರು ಏನಂತ ಹೇಳ್ತಾರೆ ಅಂದ್ರೆ, ಕೃಷ್ಣ ಯಾಕೆ ತನಗೆ ತಾನೇ ಈ ರೀತಿ ನಾನು ಅಂತ ಹೇಳ್ಕೊತಾನೆ ಅಂತ ಅನ್ಕೋತಾರೆ. ಆದ್ರೆ ಇಲ್ಲಿ ಕೃಷ್ಣ ಅವನಾಗಿ ಅವನು ನಮಗೆ ತನ್ನ ಬಗ್ಗೆ ತಿಳಿಸ್ಲಿಲ್ಲ ಅಂದ್ರೆ ಯಾರಿಗೂ ಅವನನ್ನ ಪರಿಪೂರ್ಣವಾಗಿ ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಅದು ಅವನು ಏನು ಹೇಳ್ತಾ ಇದ್ದಾನೆ ಅದು ಅವನು ನಮ್ಮ ಮೇಲೆ ತೋರಿಸ್ತಿರುವಂತಹ ಅವ್ಯಾಜ ಕರುಣೆ. ಆ ಕರುಣೆಯಿಂದ ಮಾತ್ರನೇ ನಾವು ಅವನನ್ನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗತ್ತೆ. ವಕ್ತುಂ ಅರ್ಹಸಿ ಅಶೇಷೇಣ ದಿವ್ಯಾಹಿ ಆತ್ಮಭೂತಯಃ ಯಾಭಿರ್ ವಿಭೂತಿಭಿರ್ಲೋಕಾನ್ ಇಮಾಂ ಸ್ವಾಂ ವ್ಯಾಪ್ಯ ತಿಷ್ಠಸಿ. ಯಾವ ದೈವಿಕ ಸಂಪತ್ತುಗಳಿಂದ ನೀನು ಈ ಎಲ್ಲ ಜಗತ್ತುಗಳನ್ನು ವ್ಯಾಪಿಸಿರುವೆಯೋ ಅವನ್ನು ಕುರಿತು ನನಗೆ ವಿವರವಾಗಿ ಹೇಳು. ಅಂದ್ರೆ ಇಲ್ಲಿ ಯಾವ ರೀತಿ ಅಂತಂದ್ರೆ, ಇಲ್ಲಿ ತಾಯಿ ಮಗುವನ್ನ ಆ ಮಗುವಿನ ಒಂದೊಂದು ವಸ್ತುಗಳನ್ನ ನೋಡಿದಾಗ್ಲೂ ಕೂಡ ನೆನಪಿಸ್ಕೊಳ್ತಾಳೆ. ಅಂದ್ರೆ ತಾಯಿಗೆ ಮಗುವಿನ ಮೇಲೆ ಪ್ರೀತಿ ಇದ್ದಾಗ ಪ್ರತಿಯೊಂದು ಆ ಮಗುವಿಗೆ ಸಂಬಂಧಪಟ್ಟ ವಸ್ತುಗಳನ್ನ ಕಂಡಾಗ ಅವಳಿಗೆ ಆ ಮಗುವಿನ ನೆನಪಾಗತ್ತೆ. ಅಂದ್ರೆ ಇದೊಂದು ಪ್ರೀತಿ ವಿನಿಮಯ ಅಂತ ಹೇಳ್ಬೋದು. ಯಾರು ಇನ್ನೊಬ್ಬರನ್ನ ಪ್ರೀತಿಸ್ತಾರೆ, ಅವ್ರು ಎಲ್ಲದರಲ್ಲೂ ಯಾರನ್ನ ಪ್ರೀತಿಸ್ತಾರೆ ಅವ್ರನ್ನ ನೆನಪಿಸುವಂತಹ ಒಂದು ವಿಷಯಗಳನ್ನ ಕಾಣ್ತಾರೆ. ಇಲ್ಲಿ ಅದೇ ರೀತಿ ಇಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ, ಭಗವಂತ, ನಿನ್ನನ್ನ ಕಾಣೋದಕ್ಕೆ ನಮ್ಗೆ ಆ ಒಂದು ಪ್ರೇಮ ಚಕ್ಷು ಬೇಕು ಅಥವಾ ದಿವ್ಯ ಚಕ್ಷು ಬೇಕು. ಅವೆರಡೂ ಕೂಡ ಇಲ್ಲದಂತಹ ನಮ್ಮಂತಹ ಬದ್ಧ ಜೀವಿಗಳು ನಮ್ಮ ಹತ್ರ ಇರುವಂತದ್ದು ಚರ್ಮ ಚಕ್ಷು. ನಾವು ನೋಡ್ತಾ ಇರುವಂತಹ ಪ್ರಕೃತಿ ಅದು ಬೇರೆ. ಆದ್ರೆ ಈ ಪ್ರಕೃತಿಯಲ್ಲಿ ನಾನ್ ನಿನ್ನನ್ನ ಹೇಗೆ ಕಾಣೋದಕ್ಕೆ ಸಾಧ್ಯ ಅಂತ ಇಲ್ಲಿ ನಮ್ಮೆಲ್ಲರಿಗಾಗಿ ಕೇಳ್ತಾ ಇದ್ದಾನೆ. ಅದಕ್ಕೆ ಭಗವಂತ ಈಗ ಹೇಳ್ತಾನೆ, ಈ ಪ್ರಕೃತಿಯಲ್ಲಿ ಭಗವಂತನನ್ನ ನಾವು ಯಾವ ರೀತಿ ಯಾವ ರೂಪಗಳಲ್ಲಿ ಕಾಣೋದಕ್ಕೆ ಸಾಧ್ಯ ಅನ್ನೋದನ್ನ ಕಥಂ ವಿದ್ಯಾಂ ಅಹಂ ಯೋಗಿಸ್ ತ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತ್ಯೋ ಅಸಿ ಭಗವನ್ಮಯ. ಕೃಷ್ಣನೇ, ಪರಮಯೋಗಿಯೇ, ನಾನು ಸದಾ ನಿನ್ನನ್ನು ಧ್ಯಾನ ಮಾಡುವುದು ಹೇಗೆ? ಓ ದೇವೋತ್ತಮ ಪರಮ ಪುರುಷನೇ, ಯಾವ ಯಾವ ರೂಪಗಳಲ್ಲಿ ನಿನ್ನನ್ನು ಸ್ಮರಿಸಬೇಕು? ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯಃ ಕಥಯಾ ತೃಪ್ತಿರ್ ಹಿ ಶೃಣ್ವತೋ ನಾಸ್ತಿ ಮೇ ಅಮೃತಂ. ಜನಾರ್ದನ, ನಿನ್ನ ಸಿರಿಗಳ ಯೋಗ ಶಕ್ತಿಯನ್ನು ಮತ್ತೆ ಮತ್ತೆ ವಿವರವಾಗಿ ವರ್ಣಿಸು. ನಿನ್ನ ವಿಷಯ ಕೇಳುವುದು ಸಾಕು ಎಂದೇ ನನಗೆ ಅನಿಸುವುದಿಲ್ಲ. ನಿನ್ನ ವಿಷಯವನ್ನು ಕೇಳಿದಷ್ಟು ನಿನ್ನ ಮಾತುಗಳ ಅದ್ಭುತವನ್ನು ಸವಿಯಬೇಕು ಎನಿಸುತ್ತದೆ. ಅಂದ್ರೆ ಯಾವ ರೀತಿ ಅಂತಂದ್ರೆ, ಈಗ ಒಂದು ತಾಯಿ ಹತ್ರ ಹೋಗಿ ಅವಳನ್ನ ಹೊಗಳಿದ್ರೆ ಅವಳಿಗೆ ಇಷ್ಟ ಆಗ್ಬೋದು. ಆದ್ರೆ ಅವಳ ಮುಂದೆ ಹೋಗಿ ಅವಳ ಮಗುವಿನ ಬಗ್ಗೆ, ಅವರ ಮಕ್ಕಳ ಬಗ್ಗೆ ಹೊಗಳಿದ್ರೆ ಅವಳು ಇನ್ನಷ್ಟು ಮತ್ತಷ್ಟು ಕೇಳೋದಕ್ಕೆ ಇಷ್ಟಪಡ್ತಾಳೆ. ಅಂದ್ರೆ ಅವಳಿಗೆ ಅಷ್ಟು ಪ್ರೀತಿ ಅನ್ನುವಂಥದ್ದು ಅವ್ರ ಮಕ್ಕಳ ಮೇಲೆ ಇರುತ್ತೆ. ಹಾಗೆ ಇಲ್ಲಿ ಪ್ರೀತಿ ನಾವು ನೋಡ್ತಾ ಇದ್ವಿ ಅರ್ಜುನನಿಗೆ ಕೃಷ್ಣನ ಮೇಲೆ ಇದೆ. ಆದ ಕಾರಣ ಅವನು ನೀನು ಎಷ್ಟು ಹೇಳಿದ್ರು ಕೂಡ ಆ ಒಂದು ವರ್ಣನೆ ಅನ್ನುವಂಥದ್ದು ನನಗೆ ಅಮೃತ ಇದ್ದ ಹಾಗೆ, ಅದನ್ನ ಮತ್ತೆ ಮತ್ತೆ ಸವಿಬೇಕು, ಇನ್ನಷ್ಟು ಮತ್ತಷ್ಟು ಕೇಳಬೇಕು ಅನಿಸ್ತಾ ಇದೆ ಅಂತೇಳಿ ಕೇಳ್ತಾ ಇದ್ದಾನೆ. ನಾನು ನಿನ್ನನ್ನು ಯಾವ ಯಾವ ರೂಪದಲ್ಲಿ ನಾನು ನಿನ್ನ ಸ್ಮರಣೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಈಗ ಆ ಒಂದು ವಿಭೂತಿಗಳನ್ನ ಪರಮಾತ್ಮ ತಿಳಿಸ್ಕೊಡ್ತಾನೆ.
ಜನಾರ್ದನ, ನಿನ್ನ ಸಿರಿಗಳ ಯೋಗ ಶಕ್ತಿಯನ್ನು ಮತ್ತೆ ಮತ್ತೆ ವಿವರವಾಗಿ ವರ್ಣಿಸು. ನಿನ್ನ ವಿಷಯ ಕೇಳುವುದು ಸಾಕು ಎಂದೇ ನನಗೆ ಅನಿಸುವುದಿಲ್ಲ. ನಿನ್ನ ವಿಷಯವನ್ನು ಕೇಳಿದಷ್ಟು ನಿನ್ನ ಮಾತುಗಳ ಅದ್ಭುತವನ್ನು ಸವಿಯಬೇಕು ಅನಿಸುತ್ತದೆ. ಅಂದ್ರೆ ಇಲ್ಲಿ ನಾವು ನೋಡ್ತಾ ಇದೀವಿ, ಗೋಸ್ವಾಮಿಗಳು 6 ಜನ ಗೋಸ್ವಾಮಿಗಳು ಆ ಒಂದು ಅಮೃತವನ್ನ ಸವಿದಿದ್ದಾರೆ. ಅಂದ್ರೆ ಅವರ ಎಲ್ಲವನ್ನು ಕೂಡ ತ್ಯಾಗ ಮಾಡ್ತಾರೆ. ಅಂದ್ರೆ ಅವರಲ್ಲಿ ಭೌತಿಕವಾಗಿ ಶ್ರೀಮಂತಿಕೆ ಅನ್ನುವಂಥದ್ದು ಇರುತ್ತೆ. ಆ ಒಂದು ಭೌತಿಕ ಶ್ರೀಮಂತಿಕೆಯನ್ನು ತ್ಯಜಿಸಿ ಅವರು ಆಧ್ಯಾತ್ಮಿಕವಾಗಿ ಕೂಡ ಶ್ರೀಮಂತರಾಗ್ತಾರೆ. ಹೇಗೆ ಅಂತಂದ್ರೆ ಅವರ ಒಂದು ಭೌತಿಕ ಅವಶ್ಯಕತೆಗಳನ್ನ ಮಿತಿಗೊಳಿಸ್ಕೊಳ್ತಾರೆ. ಅಂದ್ರೆ ಅವರ ಒಂದು ದೇಹವನ್ನ ಪಾಲನೆ ಮಾಡೋದಕ್ಕೆ ಅವ್ರಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನ ಮಾತ್ರ ಮಾಡಿ, ಉಳಿದೆಲ್ಲ ಸಮಯವನ್ನ ಅವ್ರು ಏನ್ ಮಾಡ್ತಾ ಇರ್ತಾರೆ, ಭಗವಂತನ ವಿಚಾರವಾಗಿ ಅವರು ಸದಾ ಮಾತನಾಡ್ತಾ ಇರ್ತಾರೆ. ಮತ್ತೆ ಅದನ್ನ ಗ್ರಂಥ ರೂಪದಲ್ಲಿ ಅವರು ಬರಿತಾ ಹೋಗ್ತಾರೆ. ಮತ್ತೆ ಅವರಿಗೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಅವರಿಗೆ ಒಂದು ಭಗವಂತನ ವಿಗ್ರಹಗಳು ಸಿಗುತ್ತೆ. ಅಂದ್ರೆ ಅವರೆಲ್ಲರೂ ಕೂಡ ವಜ್ರನಾಭ ದೇವಸ್ಥಾನಗಳನ್ನ ಮಾಡಿರ್ತಾನೆ. ಅದನ್ನ ಈ ಒಂದು ನವಾಬರು ಹಾಳು ಮಾಡಿರ್ತಾರೆ. ಆ ಒಂದು ವಿಗ್ರಹಗಳು ಅವ್ರಿಗೆ ಸಿಗುತ್ತೆ. ಆ ವಿಗ್ರಹಗಳನ್ನ ಅವರು ಜೋಳಿಗೆಯಲ್ಲಿ ಕಟ್ಟಿ ಅಲ್ಲಿ ಆ ಭಗವಂತನಿಗೆ ಅವ್ರು ಮಧುಕರಿ ಮಾಡಿ ಬಂದು ಅದರಲ್ಲಿ ರೊಟ್ಟಿಯನ್ನ ಅಥವಾ ಒಂದು ಬೊಗಸೆ ಹಾಲನ್ನ ಅಷ್ಟೇ ಸ್ವೀಕಾರ ಮಾಡಿರ್ತಾರೆ. ಅದನ್ನ ಅವ್ರು ಸ್ವೀಕಾರ ಮಾಡೋದಕ್ಕೆ ಮೊದಲು ಭಗವಂತನಿಗೆ ಅರ್ಪಣೆ ಮಾಡ್ತಾರೆ. ಆಗ ಅವರು ವಿಗ್ರಹಗಳ ಜೊತೆ ಮಾತಾಡ್ತಿದ್ರು ಅಂತ ಹೇಳ್ತಾರೆ. ಅಂದ್ರೆ ಭಗವಂತ ಸ್ವತಃ ಅವ್ರ ಜೊತೆ ಮಾತಾಡ್ತಾ ಇದ್ದ ಅಂತ. ಆದ್ರೆ ಅವ್ರು ಹೇಳ್ತಾರೆ, ಅರ್ಪಣೆ ಮಾಡಿದಾಗ ಕೃಷ್ಣ, ಏನಪ್ಪಾ ನನಗೆ ಇಂಥ ಆಹಾರ ಕೊಡ್ತೀಯ, ನಾನು ಚಪ್ಪನ್ ಭೋಗ್ ಇಷ್ಟಪಡುವಂತವನು ಅಂತಂದ್ರೆ, ಹೌದೌದು ನೀನು ಇವತ್ತು ಇದನ್ನ ಕೇಳ್ತೀಯ, ನಾಳೆ ಇನ್ನೊಂದು ಕೇಳ್ತೀಯಾ, ನೀನ್ ಕೇಳಿದ್ದೆಲ್ಲ ನಾನು ಮಾಡ್ಕೊಂಡ್ ಕೂತ್ಕೊಂಡ್ರೆ ನನ್ ಗುರುಗಳು ಹೇಳಿದ ಕೆಲ್ಸನ ಮುಗ್ಸಕ್ಕಾಗಲ್ಲ. ಗುರುಗಳು ನಮ್ಗೆ ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ನಾನು ಹೀಗೆ ಅವ್ರು ಹೇಳಿದ ಹಾಗೆ ಭಗವಂತನ ಲೀಲೆಗಳು ನಡೆದಂತಹ ಒಂದು ಸ್ಥಳಗಳೇನಿದೆ ಅದನ್ನ ಗುರುತಿಸಬೇಕು ಅಂತ ಹೇಳಿದ್ದಾರೆ. ಮತ್ತೆ ಭಗವಂತನ ಒಂದು ಆ ವಿಗ್ರಹಗಳಿಗೆ ದೇವಸ್ಥಾನಗಳ ಸ್ಥಾಪನೆ ಮಾಡ್ತಾರೆ. ಆಮೇಲೆ ಆ ಒಂದು ಭಕ್ತಿ ಅನ್ನುವಂಥದ್ದು ಎಲ್ಲರಲ್ಲೂ ಕೂಡ, ಆ ಭಕ್ತಿ ಅನ್ನುವಂಥದ್ದು ಸುಪ್ತಾವಸ್ಥೆಯಲ್ಲಿ ಎಲ್ಲರಲ್ಲೂ ಅದು ಸದಾ ಇರುತ್ತೆ. ಆದ್ರೆ ಅದನ್ನ ಜಾಗೃತ ಹೇಗೆ ಗೊಳಿಸುವಂಥದ್ದು, ಅದನ್ನ ಆಕ್ಟಿವೇಟ್ ಹೇಗೆ ಮಾಡುವಂಥದ್ದು, ಅದನ್ನ ಭಕ್ತಿ ಒಂದು ವೈದಿ ಭಕ್ತಿ ಅಂತ ಹೇಳ್ತಾರೆ. ಆ ಭಕ್ತಿಯನ್ನ ಎಲ್ಲರಿಗೂ ಕೂಡ ಮಾಡುವ ಒಂದು ಪ್ರಕ್ರಿಯೆಯನ್ನ ಹೇಳ್ಕೊಡುವಂಥದ್ದು ಈ ಒಂದು ಗೋಸ್ವಾಮಿಗಳು ತಿಳಿಸ್ಕೊಡ್ತಾರೆ. ಅದನ್ನ ಅವರು ಗ್ರಂಥಗಳಲ್ಲಿ ಅವರು ಬರೆದು ಅದನ್ನ ಎಲ್ಲರಿಗೂ ಕೂಡ ಸಮಾಜಕ್ಕೆ ಅದರ ಒಂದು ಸಮರ್ಪಣೆಯನ್ನ ಮಾಡ್ತಾರೆ. ಈ ರೀತಿ ಅವರು ಏನ್ ಮಾಡ್ತಾ ಇರ್ತಾರೆ, ಸದಾ ಕಾಲ ಭಗವಂತನನ್ನ ಕುರಿತು ಮಾತನಾಡ್ತಾ ಇರ್ತಾರೆ. ಮತ್ತೆ ಅದರಿಂದಲೇ ಅವರು ಆನಂದವನ್ನ, ಸಂತೋಷವನ್ನ, ಆ ಒಂದು ಅಮೃತವನ್ನ ಸವಿತಾ ಇರ್ತಾರೆ ಅನ್ನೋದನ್ನ ಇಲ್ಲಿ ನೋಡ್ತಾ ಇದ್ದೀವಿ. ದೇವೋತ್ತಮ ಪರಮ ಪುರುಷನು ಹೀಗೆಂದನು, ಆಗಲಿ ಅರ್ಜುನ, ನನ್ನ ದಿವ್ಯ ವಿಭೂತಿಗಳನ್ನು ಕುರಿತು ಹೇಳುತ್ತೇನೆ. ನನ್ನ ವಿಭೂತಿಗಳಿಗೆ ಮಿತಿ ಇಲ್ಲ, ಆದುದರಿಂದ ಪ್ರಧಾನವಾದದ್ದನ್ನು ಮಾತ್ರ ಹೇಳುತ್ತೇನೆ. ಅಂದ್ರೆ ಭಗವಂತನ ಒಂದು ಐಶ್ವರ್ಯ ಭಾವಕ್ಕೆ ಇಡೀ ಒಂದು ಭೌತಿಕ ಜಗತ್ತು, ಆಧ್ಯಾತ್ಮಿಕ ಜಗತ್ತು ಎಲ್ಲವೂ ಅವನಿಗೆ ಸೇರಿದ್ದು. ಅವನು ಅದನ್ನ ಪ್ರತಿಯೊಂದನ್ನು ವರ್ಣಿಸ್ತಾ ಹೋದ್ರೆ ಅದಕ್ಕೆ ಕೊನೆ ಅನ್ನೋದೇ ಇಲ್ಲ. ಅದಕ್ಕಾಗಿ ಅವನು ಕೆಲವೊಂದು ಪ್ರಮುಖವಾದದ್ದನ್ನ ಮಾತ್ರ ಹೇಳ್ತೀನಿ ಅಂತೇಳಿ ಮುಂದೆ ಹೇಳ್ತಾನೆ. ಓಕೆ, ಇದು ನಾವು ಶ್ಲೋಕಗಳು ಮಾತಾಜಿ ಹೇಳಿದ್ದಾರೆ, ಸ್ವಲ್ಪ ಫಾಸ್ಟ್ ಆಗಿ ಹೋಗೋಣ. ಅರ್ಜುನ, ನಾನು ಎಲ್ಲ ಜೀವಿಗಳ ಹೃದಯದಲ್ಲಿ ನೆಲೆಸಿರುವ ಪರಮಾತ್ಮ, ಎಲ್ಲ ಜೀವಿಗಳ ಆದಿ, ಮಧ್ಯ ಮತ್ತು ಅಂತ್ಯವು ನಾನು. ಅಂದ್ರೆ ಪ್ರತಿಯೊಂದು ಜೀವಿಯನ್ನು ನಾವು ಕಂಡಾಗ ಅವರ ಹೃದಯದಲ್ಲಿ ಪರಮಾತ್ಮನಿದ್ದಾನೆ. ಪರಮಾತ್ಮ ಸ್ವರೂಪಿಯಲ್ಲಿ ನಾವು ಅವನನ್ನ ಕಾಣೋದಕ್ಕೆ ಸಾಧ್ಯ ಇದೆ. ಅಂದ್ರೆ ನಾವು ಅರ್ಜುನ ಕೇಳಿದ ಪ್ರಶ್ನೆ ಏನು ಅಂದ್ರೆ, ನಾನು ನಿನ್ನನ್ನ ಯಾವ ರೂಪಗಳಲ್ಲಿ ನಿನ್ನನ್ನ ನಾನು ಈ ಭೌತಿಕ ಜಗತ್ತಿನಲ್ಲಿ ಅನುಭವಿಸೋದಕ್ಕೆ, ಅಂದ್ರೆ ಕಾಣೋದಕ್ಕೆ ಸಾಧ್ಯ. ಅಂದ್ರೆ ನಾವು ಯಾವುದೇ ಒಂದು ಜೀವಿಯನ್ನು ಕಂಡಾಗ ಆ ಜೀವಿಯ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತೆ ನಾನು ಆದಿತ್ಯರಲ್ಲಿ ವಿಷ್ಣು, ಜ್ಯೋತಿಗಳಲ್ಲಿ ಮೊಸರನ್ನ ಕಡಿಮೆ ಮಾಡ, ಹಾಗಾಗಿ ಸ್ವಲ್ಪ ಇಂಡಿಟಿಗಿಂತ ಕಡಿಮೆ ಮಾಡ. ನಾನು ಆದಿತ್ಯರಲ್ಲಿ ವಿಷ್ಣು, ಜ್ಯೋತಿಗಳಲ್ಲಿ ತೇಜಸ್ವಿ ಸೂರ್ಯ, ಮರುತರಲ್ಲಿ ಮರೀಚಿ ಮತ್ತು ನಕ್ಷತ್ರಗಳಲ್ಲಿ ನಾನು ಚಂದ್ರ. ಅಂದ್ರೆ ಆದಿತ್ಯರು ಅಂತಂದ್ರೆ ಆದಿತ್ಯ ಪುತ್ರರು. ಅದಿತಿಗೆ 12 ಜನ ಪುತ್ರರು ಇರ್ತಾರೆ. ಅದರಲ್ಲಿ ಯಾರು ವಿಷ್ಣು ಅಂತಂದ್ರೆ ಅದು ವಾಮನ. ಮತ್ತೆ ಜ್ಯೋತಿಗಳಲ್ಲಿ ತೇಜಸ್ವಿ ಸೂರ್ಯ, ಅಂದ್ರೆ ಯಾವ್ದೆಲ್ಲ ಬೆಳಕನ್ನ ಕೊಡುತ್ತೆ ಅದರಲ್ಲಿ ಕೃಷ್ಣ ಅವನು ಸೂರ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಮರುತರಲ್ಲಿ ಮರೀಚಿ, ಅಂದ್ರೆ ಈ ಒಂದು ಗಾಳಿ, ಅದರಲ್ಲಿ ಮರೀಚಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ನಕ್ಷತ್ರಗಳು ಅಂತಂದ್ರೆ ಇಲ್ಲಿ ಹೇಳ್ತಾ ಇರುವಂತದ್ದು ಆಕಾಶಕಾಯಗಳಲ್ಲಿ ನಾನು ಚಂದ್ರ ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ. ಮತ್ತೆ ರುದ್ರರಲ್ಲಿ ನಾನು ಶಿವ, ಅಂದ್ರೆ 11 ರುದ್ರರು ಇರ್ತಾರೆ ಅಂತ ಹೇಳ್ತಾರೆ. 11 ಜನ ರುದ್ರರು, ಅದರಲ್ಲಿ ನಾನು ಶಿವ. ಮತ್ತೆ ಯಕ್ಷ ರಾಕ್ಷಸರಲ್ಲಿ ನಾನು ಕುಬೇರ, ವಸುಗಳಲ್ಲಿ ನಾನು ಅಗ್ನಿ, ಪರ್ವತಗಳಲ್ಲಿ ನಾನು ಮೇರು ಪರ್ವತ.
ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೋತೀನಿ, ಮೇರು ಪರ್ವತ. ಆ ಪರ್ವತವನ್ನ ಬಳಸಿ ಅವ್ರು ಏನ್ ಮಾಡ್ತಾರೆ, ಸಮುದ್ರ ಮಂಥನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಒಂದು ಪರ್ವತ ವನ್ನ ಬಳಸ್ತಾರೆ, ಒಂದು ಕುಡುಗೋಲಾಗಿ. ಆ ಒಂದು ಮೇರು ಪರ್ವತ ನಾನು ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ. ಅರ್ಜುನನೇ, ಪುರೋಹಿತರಲ್ಲಿ ನಾನು ಮುಖ್ಯನಾದ ಬೃಹಸ್ಪತಿ ಎಂದು ತಿಳಿದುಕೋ. ಸೇನಾಧಿಪತಿಗಳಲ್ಲಿ ನಾನು ಕಾರ್ತಿಕೇಯ ಮತ್ತು ಸರಸ್ಸುಗಳಲ್ಲಿ ನಾನು ಸಾಗರ. ಅಂದ್ರೆ ಪುರೋಹಿತರು ಅಂತಂದ್ರೆ ಇಲ್ಲಿ ದೇವತೆಗಳಲ್ಲಿ ಇರುವಂತಹ ದೇವತೆಗಳ ಪುರೋಹಿತರು, ಅಲ್ಲಿದ್ದಂತಹ ಬ್ರಾಹ್ಮಣರು ಯಾರು ಅಂತಂದ್ರೆ ಅದು ಬೃಹಸ್ಪತಿಗಳು. ನಂತರ ಬರುವಂತದ್ದು ಕಾರ್ತಿಕೇಯ. ಈ ದೇವತೆಗಳು ಯುದ್ಧವನ್ನ ಸಾರಿದಾಗ ಅವರ ಸೇನಾಧಿಪತಿಯಾಗಿ ಬರುವಂತದ್ದು ಕಾರ್ತಿಕೇಯ. ಮತ್ತು ಸರಸ್ಸುಗಳು ಅಂದ್ರೆ ಹರಿಯುವ ನದಿಗಳಲ್ಲಿ ನಾನು ಸಾಗರ ಅಂತಲ್ಲಿ ಹೇಳ್ತಾ ಇದ್ದೇನೆ. ಮಹರ್ಷಿಗಳಲ್ಲಿ ನಾನು ಭೃಗು ಮಹರ್ಷಿ, ಕಂಪನಗಳಲ್ಲಿ ನಾನು ದಿವ್ಯ ಓಂಕಾರ, ಯಜ್ಞಗಳಲ್ಲಿ ನಾನು ಜಪಯಜ್ಞ, ಚಲಿಸದ ವಸ್ತುಗಳಲ್ಲಿ ನಾನು ಹಿಮಾಲಯ. ಈ ಮೇರು ಪರ್ವತ ಅನ್ನುವಂಥದ್ದು ಅದು ಚಲಿಸುತ್ತೆ, ಆದ್ರೆ ಚಲಿಸದೇ ಇರುವಂತದ್ದು ಅಂತಂದ್ರೆ ಅದು ಹಿಮಾಲಯ. ಚಲಿಸದೇ ಇರುವಂತಹ ಅದ್ರಲ್ಲಿ ಅಂತ ಅಂದ್ರೆ ಭಗವಂತ ನಾನು ಹಿಮಾಲಯ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ನಾವು ನೋಡ್ತಾ ಇದ್ವಿ ಯಜ್ಞಗಳಲ್ಲಿ ನಾನು ಜಪಯಜ್ಞ ಅಂತ. ಅನೇಕ ರೀತಿಯ ಯಜ್ಞಗಳಿದೆ, ಆದ್ರೆ ಎಲ್ಲದರಲ್ಲೂ ಭಗವಂತನ ಒಂದು ಇರುವಿಕೆ ಇರುವಂತದ್ದು ಅಂದ್ರೆ ಭಗವಂತನಿಗೆ ಶ್ರೇಷ್ಠವಾದ ಯಜ್ಞ ಅಂತಂದ್ರೆ ಅದು ಜಪಯಜ್ಞ. ಮತ್ತೆ ದಿವ್ಯ ಓಂಕಾರ ಅಂದ್ರೆ ಭಗವಂತನ ನಿರಾಕಾರ ಹೆಸರು. ಅಂದ್ರೆ ನಾವು ರಾಮ ಅಂತಂದ್ರೆ ಒಬ್ಬ ವ್ಯಕ್ತಿಯ ರೂಪ ಕಾಣ್ತೀವಿ, ಕೃಷ್ಣ ಅಂತಂದ್ರೆ ಕೃಷ್ಣನ ರೂಪ ಕಾಣ್ತೀವಿ, ನರಸಿಂಹ ಅಂದ್ರೆ ಅವನಿಗೊಂದು ರೂಪ ಕಾಣ್ತೀವಿ. ಆದ್ರೆ ಓಂಕಾರ ಅಂತ ಹೇಳಿದಾಗ ಓ ಸೃಷ್ಟಿಕರ್ತನೆ, ಓ ಪರಮ ನಿಯಾಮಕನೇ, ಎಲ್ಲದಕ್ಕೂ ಮೂಲ ಪುರುಷನೇ ಅಂತ ಹೇಳಿದಾಗ ಅಲ್ಲಿ ಯಾವುದೇ ಹೆಸರು ಬರೋದಿಲ್ಲ. ನಾವೇನಂತ ಹೇಳ್ತೀವಿ, ಅದಕ್ಕೆ ಓಂಕಾರ ಅಂತ ಹೇಳ್ತೀವಿ. ವೃಕ್ಷಗಳಲ್ಲಿ ನಾನು ಅಶ್ವತ್ಥ ವೃಕ್ಷ, ದೇವಋಷಿಗಳಲ್ಲಿ ನಾನು ನಾರದ, ಗಂಧರ್ವರಲ್ಲಿ ನಾನು ಚಿತ್ರರಥ, ಸಿದ್ಧಿ ಪಡೆದವರಲ್ಲಿ ನಾನು ಕಪಿಲ ಮುನಿ. ಅಂದ್ರೆ ಈ ಅಶ್ವತ್ಥ ವೃಕ್ಷ ಎಲ್ಲ ಒಂದು ಅರಳಿಕಟ್ಟೆ ಅನ್ನುವಂಥದ್ದು ಎಲ್ಲಾ ಒಂದು ಸನಾತನ ಧರ್ಮಕ್ಕೆ ಸೇರಿದವರು ಆರಾಧನೆ ಮಾಡ್ತಾರೆ. ಅಂದ್ರೆ ಆ ಒಂದು ಹರಳಿಕಟ್ಟೆಯಲ್ಲಿ ಅಂದ್ರೆ ಹರಳಿ ಮರದಲ್ಲಿ ಎಲ್ಲಾ ದೇವತೆಗಳು ಕೂಡ ಇರ್ತಾರೆ ಅಂತ ಆ ಒಂದು ಅಶ್ವತ್ಥ ವೃಕ್ಷ ನಾನು ಅಂತ ಹೇಳ್ತಾನೆ. ವೈಜ್ಞಾನಿಕವಾಗಿ ಕೂಡ ಅಶ್ವತ್ಥ ವೃಕ್ಷಕ್ಕೆ ಮಹತ್ವ ತುಂಬಾ ಇದೆ ಅಂತ ಹೇಳ್ತಾರೆ. ಅಂದ್ರೆ ಬೇರೆ ಮರಗಳಿಗಿಂತ ಅಶ್ವತ್ಥ ವೃಕ್ಷದಲ್ಲಿ ನಮ್ಗೆ ಹೆಚ್ಚಿನ ಆಮ್ಲಜನಕ ಅಂದ್ರೆ ಆಕ್ಸಿಜನ್ ಸಿಗುತ್ತೆ ಅಂತ ಹೇಳ್ತಾರೆ. ಆದ ಕಾರಣ ಆ ಕಾಲದಲ್ಲಿ ಏನ್ ಮಾಡ್ತಿದ್ರು ಜನ ಅರಳಿಕಟ್ಟೆ ಹತ್ರ ಕುತ್ಕೊಂಡು ಹರಟೆ ಮಾಡ್ತಾರೆ. ಅಂದ್ರೆ ಇದ್ರೆ ತುಂಬಾ ಆಕ್ಸಿಜನ್ ನಮ್ಗೆ ಹೆಚ್ಚು ಗಾಳಿ, ಒಳ್ಳೆ ಗಾಳಿ ಸಿಗುತ್ತೆ ಅಂತ. ಆ ಒಂದು ವೃಕ್ಷವನ್ನ ದೇವ ವೃಕ್ಷ ಅಂತ ಹೇಳಿ ಎಲ್ಲರೂ ಆರಾಧನೆ ಮಾಡ್ತಾರೆ. ಮತ್ತೆ ಋಷಿಗಳಲ್ಲಿ ನಾರದ, ನಂತರ ಗಂಧರ್ವರಲ್ಲಿ ಚಿತ್ರರಥ ಅಂದ್ರೆ ಗಂಧರ್ವ ಅಂತಂದ್ರೆ ಸುಮಧುರವಾಗಿ ಹಾಡುವಂತವ್ರು. ಮತ್ತೆ ಸಿದ್ಧಿ ಪಡೆದವರಲ್ಲಿ ನಾನು ಕಪಿಲ ಮುನಿ. ನಾವು ಆಗ್ಲೇ ನೋಡಿದ್ವಿ ಕಪಿಲ ಮುನಿ ಅಂದ್ರೆ ಯಾರು ಅಂತ. ದೇವಹೂತಿಯ ಮಗ. ಆಯುಧಗಳಲ್ಲಿ ನಾನು ವಜ್ರಾಯುಧ, ಗೋವುಗಳಲ್ಲಿ ಸುರಭಿ, ಪ್ರಜೋತ್ಪತ್ತಿಗೆ ಕಾರಣಗಳಲ್ಲಿ ನಾನು ಕಂದರ್ಪ, ಪ್ರೇಮ ದೇವತೆ, ಮತ್ತೆ ಸರ್ಪಗಳಲ್ಲಿ ನಾನು ವಾಸುಕಿ. ಅಂದ್ರೆ ಇದು ಇಂದ್ರನ ಹತ್ರ ಇರುವಂತದ್ದು ಆ ವಜ್ರಾಯುಧ. ನಂತರ ಗೋವುಗಳಲ್ಲಿ ನಾನು ಸುರಭಿ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಆ ಗೋಲೋಕ ವೃಂದಾವನದಲ್ಲಿ ಇರುವಂತಹ ಹಸು ಅದು ಸದಾಕಾಲ ಅಂದ್ರೆ ಈ ಭೂಲೋಕದಲ್ಲಿರುವಂತಹ ಹಸು ಕೆಲವು ಸಮಯ ಅಂದ್ರೆ ಬೆಳಗಿನ ಸಮಯದಲ್ಲಿ ಮತ್ತೆ ಸಂಜೆ ಸಮಯದಲ್ಲಿ ಹಾಲನ್ನು ಕೊಡುತ್ತೆ. ಆದ್ರೆ ಈ ಸುರಭಿ ಯಾವ ರೀತಿ ಅಂದ್ರೆ ಯಾವ ಸಮಯದಲ್ಲಿ ಹೋದ್ರೂ ಕೂಡ ಅದು ಹಾಲನ್ನ ಕೊಡುವಂತದ್ದು. ಮತ್ತೆ ಪ್ರಜೋತ್ಪತ್ತಿ ಅಂದ್ರೆ ಈ ಒಂದು ಪ್ರಜೆಗಳ ಒಂದು ಉತ್ಪತ್ತಿ ಮಾಡೋದ್ರಲ್ಲಿ ನಾನು ಪ್ರೇಮ ದೇವತೆ. ಕಂದರ್ಪ ಅಂದ್ರೆ ಅದು ಏನಂತ ಹೇಳ್ತಾರೆ, ಯಾರಂತ ಹೇಳ್ತಾರೆ, ಶಿವನನ್ನ ಕೆರಳಿಸ್ತಾನಲ್ಲ, ಮನ್ಮಥ. ಕಂದರ್ಪ ಅಂದ್ರೆ ಮನ್ಮಥ. ಮತ್ತೆ ಸರ್ಪಗಳಲ್ಲಿ ನಾನು ವಾಸುಕಿ. ಬಹು ಎಡೆಗಳ ನಾಗರರಲ್ಲಿ ನಾನು ಅನಂತ, ಜಲವಾಸಿಗಳಲ್ಲಿ ನಾನು ವರುಣ ದೇವತೆ, ಪಿತೃಗಳಲ್ಲಿ ನಾನು ಆರ್ಯಮ, ಮತ್ತು ಶಾಸನ ನಿರ್ವಹಿಸುವವರಲ್ಲಿ ನಾನು ಯಮ. ಅಂದ್ರೆ ಅನೇಕ ಎಡೆಗಳು ಇರುವಂತದ್ದು. ಅಂದ್ರೆ ವಿಷ್ಣು ಯಾವ್ದ್ರ ಮೇಲೆ ಪವಡಿಸಿರ್ತಾನೆ, ಅನಂತ ಶೇಷ. ಆ ಒಂದು ನಾಗರಗಳಲ್ಲಿ ಅನಂತ ಶೇಷ ಅಂತ ಅಲ್ಲಿ ಹೇಳ್ತಾ ಇದ್ದಾನೆ. ಜಲವಾಸಿಗಳಲ್ಲಿ ನಾನು ವರುಣ ದೇವತೆ, ಮತ್ತೆ ಪಿತೃಗಳಲ್ಲಿ ಆರ್ಯಮ ಅಂತಂದ್ರೆ ಈ ಪಿತೃಗಳು ಯಾರು ಸಾವನ್ನಪ್ತಾರೆ ಅವರು ಆ ಒಂದು ಪಿತೃಗಳ ಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಅವರ ಒಂದು ಪಾಲನೆ ನಿರ್ವಹಣೆಯನ್ನ ನೋಡ್ಕೊಳ್ಳುವಂಥದ್ದು ಆರ್ಯಮ. ಮತ್ತೆ ಶಾಸನ ನಿರ್ವಹಿಸುವವರಲ್ಲಿ ನಾನು ಯಮ, ಅಂದ್ರೆ ಶಿಕ್ಷಿಸುವುದು, ಯಾರೆಲ್ಲ ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಕೊಡೋದ್ರಲ್ಲಿ ನಾನು ಯಮ ಅಂತ ಇಲ್ಲಿ ಹೇಳ್ತಾ ಇದ್ದೇನೆ. ದೈತ್ಯರಲ್ಲಿ ನಾನು ಭಕ್ತ ಪ್ರಹ್ಲಾದ, ಕ್ಷಯವನ್ನುಂಟು ಮಾಡುವವರಲ್ಲಿ ನಾನು ಕಾಲ,
ಪ್ರಾಣಿಗಳಲ್ಲಿ ನಾನು ಸಿಂಹ, ಪಕ್ಷಿಗಳಲ್ಲಿ ನಾನು ಗರುಡ. ಅಂದ್ರೆ ರಾಕ್ಷಸರು ಅಂತ ಹೇಳ್ತೀವಿ, ಆದ್ರೆ ರಾಕ್ಷಸರಲ್ಲೂ ಕೂಡ ಭಕ್ತರಿದ್ರು. ಹಾಗೆ ನಾವು ನೋಡಿದ್ರೆ ಪ್ರಹ್ಲಾದ, ಅದು ರಾಕ್ಷಸರಲ್ಲಿ ನಾನು ಪ್ರಹ್ಲಾದ ಅಂತೇಳಿ ಹೇಳ್ತಾ ಇದ್ದಾನೆ. ಯಾವುದು ಕ್ಷೀಣಿಸುತ್ತೆ, ಯಾವುದು ಎಲ್ಲವನ್ನು ಅಂದ್ರೆ ಪ್ರತಿಯೊಂದನ್ನು ಕೂಡ ಕ್ಷೀಣಿಸುವಂತೆ ಮಾಡುವಂಥದ್ದು ಅಂತಂದ್ರೆ ಅದು ಕಾಲ. ಕಾಲ ಕಳೆದ ಹಾಗೆ ಎಲ್ಲವೂ ಕೂಡ ಕ್ಷೀಣಗೊಳ್ಳುತ್ತೆ. ಮತ್ತೆ ಪ್ರಾಣಿಗಳಲ್ಲಿ ನಾನು ಸಿಂಹ, ಪಕ್ಷಿಗಳಲ್ಲಿ ಗರುಡ ಅಂತ ತಿಳಿಸ್ತಾ ಇದ್ದಾನೆ. ಅರ್ಜುನ, ಎಲ್ಲ ಸೃಷ್ಟಿಗಳಿಗೆ ನಾನೇ ಆದಿ ಅಂತ್ಯ ಮಧ್ಯ, ಎಲ್ಲ ವಿದ್ಯೆಗಳಲ್ಲಿ ನಾನು ಆಧ್ಯಾತ್ಮಿಕ ವಿದ್ಯೆ, ಎಲ್ಲ ತಾರ್ಕಿಕರಲ್ಲಿ ನಾನೇ ನಿರ್ಣಾಯಕ ಸತ್ಯ. ಅಂದ್ರೆ ಯಾರೆಲ್ಲ ವಾಗ್ವಾದ ಮಾಡ್ತಾರೆ ಅದ್ರೆಲ್ಲದ್ರಲ್ಲೂ ಕೂಡ ನಾನು ಆ ಕೊನೆಯ ಅಂತಿಮ ಸತ್ಯ ನಾನು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತೆ ವಿದ್ಯೆಗಳಲ್ಲಿ ನಾವು ನೋಡಿದ್ವಿ ನಿನ್ನೆ ರಾಜವಿದ್ಯಾ ಅಂತ, ಆಧ್ಯಾತ್ಮಿಕ ವಿದ್ಯೆ ಅನ್ನುವಂಥದ್ದು ಅದು ಶ್ರೇಷ್ಠವಾದದ್ದು. ಮತ್ತೆ ಸೃಷ್ಟಿ ಏನಿದೆ ಅದರ ಒಂದು ಆದಿ ಅಂತ್ಯ ಮಧ್ಯ ಎಲ್ಲವೂ ಕೂಡ ಭಗವಂತನೇ ಆಗಿದ್ದಾನೆ. ಅಕ್ಷರಗಳಲ್ಲಿ ನಾನು ಆ, ಸಮಾಸಗಳಲ್ಲಿ ದ್ವಂದ್ವ ಸಮಾಸ, ನಾನೇ ಅಕ್ಷಯವಾದ ಕಾಲ, ಸೃಷ್ಟಿಕರ್ತರಲ್ಲಿ ನಾನು ಬ್ರಹ್ಮ. ಅಂದ್ರೆ ಇಲ್ಲಿ ಆ ಅಂದ್ರೆ ನಾವು ಅಕ್ಷರ ಜ್ಞಾನವನ್ನು ಪಡೆಯುವಾಗ ಮೊದಲ ಅಕ್ಷರ, ಆ ಒಂದು ಅಕ್ಷರ ಇಲ್ಲದೆ ನಾವು ಆ ಒಂದು ಏನಂತ ಹೇಳ್ತಾರೆ, ವ್ಯಾಕರಣವನ್ನ ಪ್ರಾರಂಭ ಮಾಡೋದಕ್ಕೆ ಆಗೋದಿಲ್ಲ. ಅಂದ್ರೆ ಬರವಣಿಗೆನ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಸಮಾಸಗಳು ಅಂತ ಹೇಳ್ತಾರೆ, ಇದು ಕೂಡ ವ್ಯಾಕರಣದಲ್ಲಿ ಬರುವಂತದ್ದು. ಅದರಲ್ಲಿ ದ್ವಂದ್ವ ಸಮಾಸ ಅಂತ ಹೇಳ್ತಾ ಇದ್ದಾನೆ. ನಾನೇ ಅಕ್ಷಯವಾದ ಕಾಲ, ಅಂದ್ರೆ ಈ ಒಂದು ಕಾಲ ಕೂಡ ಭಗವಂತನೇ. ನಂತರ ಸೃಷ್ಟಿಕರ್ತರಲ್ಲಿ, ಸೃಷ್ಟಿ ಮಾಡೋದ್ರಲ್ಲಿ ನಾನು ಬ್ರಹ್ಮ. ಸರ್ವಭಕ್ಷಕನಾದ ಮೃತ್ಯುವು ನಾನೇ, ಇನ್ನು ಹುಟ್ಟಲಿರುವ ಎಲ್ಲದರ ಉತ್ಪತ್ತಿ ತತ್ವ ನಾನೇ. ಸ್ತ್ರೀಯರಲ್ಲಿ ಕೀರ್ತಿ, ಶ್ರೀ, ವಾಕ್, ಸ್ಮೃತಿ, ಮೇಧಾಶಕ್ತಿ, ದೃಢತೆ ಮತ್ತು ತಾಳ್ಮೆ ನಾನು. ಅಂದರೆ ಹೆಣ್ಣು ಮಕ್ಕಳು ಅಂತಂದ್ರೆ ಅವರಲ್ಲಿ ಈ ಒಂದು ಗುಣಗಳಿರುತ್ತೆ ಅಂತ ಹೇಳ್ತಾರೆ. ಆ ಒಂದು ಗುಣಗಳು ಕೂಡ ನಾನೇ ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಸರ್ವಶಕ್ತನಾದ ಮೃತ್ಯು ಅಂದ್ರೆ ಸಾವು ಕೂಡ ಕಾಲನಾಗಿ ಮೃತ್ಯುವಾಗಿ ಬರುವಂತದ್ದು ಅವನೇ. ಮತ್ತು ಹುಟ್ಟಲಿರುವ ಎಲ್ಲ ಉತ್ಪತ್ತಿ ತತ್ವ ನಾನೇ. ಅಂದ್ರೆ ಅಹಂ ಬೀಜಪ್ರದ ಪಿತಾ ಅಂತ ಹೇಳ್ತಾನೆ. ಅಂದ್ರೆ ಎಲ್ಲವನ್ನು ಕೂಡ ಸೃಷ್ಟಿಯಾಗೋದಕ್ಕೆ ಆ ಒಂದು ಉತ್ಪತ್ತಿ ಬೀಜ ಅದು ಭಗವಂತನೇ ಆಗಿದ್ದಾನೆ. ಸ್ತ್ರೀಯರಲ್ಲಿ ಇರುವಂತಹ ಗುಣಗಳು ಅಂತಂದ್ರೆ ಅವರ ಒಂದು ಕೀರ್ತಿ, ಮತ್ತೆ ಅವರಲ್ಲಿ ಇರುವಂತಹ ಶ್ರೀ, ನಂತರ ವಾಕ್, ಸ್ಮೃತಿ, ಮೇಧಾಶಕ್ತಿ, ದೃಢತೆ, ತಾಳ್ಮೆ, ಇದೆಲ್ಲವೂ ಕೂಡ ವಿಶೇಷ ಗುಣಗಳು ಹೆಣ್ಣುಮಕ್ಕಳಲ್ಲಿ ಇರುವಂತದ್ದು. ಆ ಗುಣಗಳು ಕೂಡ ನಾನು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಸಾಮವೇದಗಳಲ್ಲಿ ಸ್ತೋತ್ರಗಳಲ್ಲಿ ನಾನು ಬೃಹತ್ ಸಾಮ, ಕಾವ್ಯಗಳಲ್ಲಿ ನಾನು ಗಾಯತ್ರಿ, ಮಾಸಗಳಲ್ಲಿ ನಾನು ಮಾರ್ಗಶಿರ, ಮತ್ತು ಋತುಗಳಲ್ಲಿ ಕುಸುಮಾಕರವಾದ ವಸಂತ ಋತು. ಮೋಸಗಾರರ ಜೂಜು ನಾನೇ, ತೇಜಸ್ವಿಗಳ ತೇಜಸ್ಸು ನಾನು, ನಾನು ಜಯ, ನಾನು ಸಾಹಸ, ಬಲಿಷ್ಠರ ಬಲವು ನಾನೇ. ಅಂದ್ರೆ ಮೋಸಗಾರರಲ್ಲಿ ಜೂಜು ನಾನೇ ಅಂತಂದ್ರೆ ಇದೊಂದು ಕೃಷ್ಣನ ಒಂದು ಸಂದರ್ಭವನ್ನ ನಮ್ಗೆ ನೆನಪಿಸುತ್ತೆ. ಅಂದ್ರೆ ಈ ಶುಕನು ಏನ್ ಮಾಡ್ತಾನೆ ಅಂತಂದ್ರೆ ಮೋಸ ಮಾಡಿ ಜೂಜಿನ ಮೂಲಕ ಅವರನ್ನ ಸೋಲಿಸಿ ಒಂದು ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣ ಆಗ್ತಾನೆ. ಆದ್ರೆ ಕೃಷ್ಣ ಕೊನೆಯಲ್ಲಿ ಒಂದು ದಿನ ಏನ್ ಮಾಡ್ತಾನೆ ಅಂದ್ರೆ ದುರ್ಯೋಧನನ ಗಾಂಧಾರಿ ಕರೀತಾಳೆ. ಅಂದ್ರೆ ಅವಳಲ್ಲಿ ತಪೋ ಶಕ್ತಿ ಅನ್ನುವಂಥದ್ದು ಅವಳ ಕಣ್ಣಿನಲ್ಲಿ ಅದು ಸಂಚಿತವಾಗಿರುತ್ತೆ. ಅವಳು ಆ ಶಕ್ತಿಯನ್ನ ತನ್ನ ಮಗನಿಗೆ ಕೊಟ್ಟು ಆ ಯುದ್ಧದಲ್ಲಿ ಅವನು ಗೆಲ್ಲಬೇಕು ಅಂತ ಹೇಳಿ ಅವಳು ಹೇಳ್ತಾಳೆ ಅವನಿಗೆ. ಅವಳು ಅಂದ್ರೆ ತಪಸ್ಸನ್ನ ಆಚರಣೆ ಮಾಡಿದ್ದಾಳೆ. ಗಂಡ ಏನ್ ಕಾಣ್ಲಿಲ್ವೋ ಆ ಸಮಾಜ ಅಂದ್ರೆ ಆ ಪ್ರಕೃತಿಯನ್ನ, ಆ ಒಂದು ದೃಶ್ಯವನ್ನ ನಾ ಕಾಣೋದಿಲ್ಲ ಅಂತ ಹೇಳಿ ಬಟ್ಟೆ ಕಟ್ಟಿರ್ತಾಳೆ. ಅವಳ ಒಂದು ಶಕ್ತಿ ಅನ್ನುವಂಥದ್ದು ಆ ಕಣ್ಣಿನಲ್ಲಿ ಸೇರಿರುತ್ತೆ. ಆ ಶಕ್ತಿಯನ್ನ ಅವಳು ತನ್ನ ಮಗನಿಗೆ ಕೊಡ್ಬೇಕು ಅಂತ ಹೇಳಿ ಅವಳು ಹೇಳ್ತಾಳೆ. ನಿರ್ವಸ್ತ್ರಧಾರಿಯಾಗಿ ತನ್ನ ಮುಂದೆ ಬಂದು ನಿಂತ್ಕೋ, ನಾನು ನಿನಗೆ ಒಂದು ಶಕ್ತಿಯನ್ನ ಅಂದ್ರೆ ಆ ಶಕ್ತಿನ ನಿನಗೆ ನೀಡಬೇಕು ಅಂತ ಹೇಳ್ತಾಳೆ. ಆದ್ರೆ ಅವನು ಹೋಗ್ಬೇಕಾದ್ರೆ ಏನಾಗುತ್ತೆ, ಅಲ್ಲಿ ಕೃಷ್ಣ ಇದನ್ನ ತಪ್ಪಿಸ್ಬೇಕು ಅಂತ ಹೇಳಿ, ಅಂದ್ರೆ ಅದು ನಡಿಬಾರ್ದು ಅಂತ ಹೇಳಿ ಶಕುನಿ ಹೇಳ್ತಾನೆ, ಕೃಷ್ಣನನ್ನ ಜೂಜಿಗೆ ಕರೀತಾನೆ. ಆಗ ಕೃಷ್ಣ ಹೇಳ್ತಾನೆ, ಆಯ್ತು, ಈ ಯುದ್ಧವನ್ನ ನಾವು ನಿಲ್ಲಿಸಿ ಸೋಲನ್ನ ಒಪ್ಕೊಂತೀವಿ. ಈ ಒಂದು ಏನು ಪಗಡೆ ಆಟ ನೀನು ಅವ್ರ ಜೊತೆ ಆಡಿದೆ, ಅದನ್ನ ನೀನ್ ನನ್ ಜೊತೆ ಆಡಿ ನೀನ್ ಗೆಲ್ಲು ಅಂತ. ಆ ಒಂದು ಪಗಡೆ ಆಡ್ಬೇಕಾದ್ರೆ ಭಗವಂತ ಯಾವ ರೀತಿ ಆಡ್ತಾನೆ ಜೂಜು ಅಂತಂದ್ರೆ, ಅವನು ಸೋಲ್ತಾ ಇರ್ತಾನೆ, ಶಕುನಿಗೆ ಖುಷಿ ಆಗ್ತಾ ಇರುತ್ತೆ. ನಾವ್ ಯುದ್ಧ ಮಾಡ್ದಿರನೆ ಗೆದ್ದು ಬಿಡ್ತೀವಿ, ನನ್ನಿಂದ ಎಲ್ಲರೂ ಕೂಡ ಕೌರವರು ಗೆದ್ದಂಗ ಆಗುತ್ತೆ. ಮತ್ತೆ ಆ ರೀತಿ ಅವನನ್ನ ಭ್ರಮೆಗೆ ತರ್ತಾನೆ ಕೃಷ್ಣ. ಆ ಭ್ರಮೆಯಲ್ಲಿ ಅವನು ಏನ್ ಮಾಡ್ತಾನೆ, ದುರ್ಯೋಧನ ಮತ್ತೆ ಗಾಂಧಾರಿಯ ಈ ವಿಷಯದಲ್ಲಿ ಅವನು ಅದನ್ನ ಮರೆತು ಆ ಒಂದು ಜೂಜಿನಲ್ಲಿ ಅವನು ಪಾಲ್ಗೊಂಡಿರ್ತಾನೆ. ಆ ಸಂದರ್ಭದಲ್ಲಿ ಕೃಷ್ಣ
ಸರ್ವಾಂತರ್ಯಾಮಿ, ಮತ್ತೆ ಅವನು ಎಲ್ಲಿ ಬೇಕಾದ್ರೆ ಯಾವಾಗ ಬೇಕಾದ್ರೆ ಯಾವ ರೂಪದಲ್ಲೂ ಕಾಣಿಸ್ಕೊಳ್ತಾನೆ. ಮತ್ತೆ ಅವನೇನ್ ಮಾಡ್ತಾನೆ, ದುರ್ಯೋಧನನ ಎದುರು ಹೋಗಿ ಹೇಳ್ತಾನೆ, ತಾಯಿನೇ ಆಗಿದ್ರು ಕೂಡ ನೀನು ಈ ರೀತಿ ತಾಯಿಯ ಮುಂದೆ ಹೋಗ್ಬಾರ್ದು ಅಂತ. ಆಗ ಅವನು ಒಂದು ಸೊಂಟಕ್ಕೆ ಒಂದು ಬಟ್ಟೆಯನ್ನ ಸುತ್ತಿ ಹೋಗ್ತಾನೆ. ತಾಯಿ ಗಾಂಧಾರಿ ಅವನನ್ನ ನೋಡ್ತಾಳೆ, ಮತ್ತೆ ಅವಳಿಗೆ ಬೇಸರ ಆಗುತ್ತೆ. ಅಂದ್ರೆ ಅವನ ಒಂದು ಆ ಕಟಿ ಪ್ರದೇಶ ಅದು ಶಕ್ತಿಹೀನ ಆಗುತ್ತೆ. ಅಂದ್ರೆ ಈ ಮೋಸ ಮಾಡುವವರು, ಅದು ಶಕುನಿ ಮೋಸ ಮಾಡ್ತಾನೆ ಎಲ್ಲರಿಗೂ. ಅಲ್ಲಿ ಕೃಷ್ಣ ಆ ಒಂದು ಜೂಜಿನಲ್ಲಿ ತಾನು ಸೋಲ್ತಾ ಇರೋ ಹಾಗೆ ಆ ಜೂಜು ಅಂದ್ರೆ ಯಾರು ಮೋಸಗಾರರಿದ್ದಾರೆ ಅವರನ್ನು ಮೋಸ ಮಾಡ್ತಾನೆ ಅಂತ. ಅಂದ್ರೆ ಯಾರು ಭಕ್ತರಿರ್ತಾರೆ ಅವ್ರ ಭಕ್ತಿಯನ್ನ ಪ್ರಾಮಾಣಿಕವಾಗಿ ಮಾಡಿದ್ರೆ ಭಗವಂತ ಅವರಿಗೆ ಎಲ್ಲಾ ರೀತಿ ಸಹಾಯ ಮಾಡ್ತಾನೆ. ಆದ್ರೆ ಅಪ್ರಾಮಾಣಿಕರಾಗಿ ಯಾರಿರ್ತಾರೆ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಅವರ ಭಕ್ತಿಯನ್ನ ಅವನು ಕಸಿದ್ಕೊಳ್ತಾನೆ. ಮತ್ತೆ ತೇಜಸ್ವಿಗಳ ತೇಜಸ್ಸು ನಾನು, ನಾನು ಜಯ, ನಾನು ಸಾಹಸ, ಬಲಿಷ್ಠರ ಬಲವು ನಾನೇ. ವೃಷ್ಟಿ ವಂಶದವರಲ್ಲಿ ನಾನು ವಾಸುದೇವ, ಪಾಂಡವರಲ್ಲಿ ನಾನು ಅರ್ಜುನ, ಋಷಿಗಳಲ್ಲಿ ನಾನು ವ್ಯಾಸ, ಮಹಾಚಿಂತಕರಲ್ಲಿ ನಾನು ಉಶನ. ಮಹಾಚಿಂತಕರು ಅಂತಂದ್ರೆ ಇಲ್ಲಿ ಇವರು ಯಾರಪ್ಪ ಅದು ಬಲಿ ಮಹಾರಾಜನಿಗೆ ಹೇಳುವಂಥದ್ದು ಶುಕ್ರಾಚಾರ್ಯರು, ಅವರನ್ನ ಉಶನ ಅಂತ ಕರೀತಾರೆ. ಸರಿ, ಅವರು ಮಹಾಚಿಂತಕರು ಅಂತಂದ್ರೆ ಅವ್ರ ಮುಂದೆ ಏನಾಗುತ್ತೆ ಅದನ್ನ ಕಾಣಬಲ್ಲವರಾಗಿರ್ತಾರೆ. ಯಾವಾಗ ವಾಮನ ಅವರ ಮುಂದೆ ಹೋಗಿ 3 ಹೆಜ್ಜೆ ಜಾಗವನ್ನ ಕೇಳ್ತಾರೆ, ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅದು ಸ್ವತಃ ವಿಷ್ಣು ಬಂದಿರುವಂತದ್ದು. ಆ 3 ಹೆಜ್ಜೆಗಳನ್ನ ಕೇಳುವ ಮೂಲಕ ಇಡೀ ಬ್ರಹ್ಮಾಂಡವನ್ನ ಆವರಿಸ್ತಾನೆ ಅಂತ. ಅಂದ್ರೆ ಅವರು ಮುಂದೆ ಆಗುವುದನ್ನ ಕಾಣುವಂತಹ ಶಕ್ತಿಯನ್ನ ಹೊಂದಿರ್ತಾರೆ. ಶಾಸನ ಅವಿಧೇಯತೆಯನ್ನು ದಮನ ಮಾಡುವ ರೀತಿಗಳಲ್ಲಿ ನಾನು ಶಿಕ್ಷೆ, ಜಯವನ್ನು ಅರಸುವವರಲ್ಲಿ ನಾನು ನೀತಿ, ಗುಹ್ಯ ವಿಷಯಗಳಲ್ಲಿ ನಾನು ಮೌನ, ಜ್ಞಾನಿಗಳ ಜ್ಞಾನ ನಾನು. ಅಂದ್ರೆ ಯಾವ್ದಾದ್ರು ರಹಸ್ಯವನ್ನ ನಾವು ಇಟ್ಕೋಬೇಕು ಅಂತಂದ್ರೆ ಹೆಚ್ಚು ಮಾಡ್ಬೇಕಿಲ್ಲ, ನಾವು ಮೌನ ಮಾತಾಡ್ದಿರ ಇದ್ರೆ ಸಾಕು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಗುಹ್ಯ ವಿಷಯಗಳಲ್ಲಿ ನಾನು ಮೌನ ಅಂತ ಇಲ್ಲಿ ಹೇಳ್ತಾ ಇದ್ದೇನೆ. ಹರೇ ಕೃಷ್ಣ. ಅರ್ಜುನ, ಇದಲ್ಲದೆ ನಾನು ಎಲ್ಲಾ ಅಸ್ತಿತ್ವಗಳ ಉತ್ಪತ್ತಿಸುವ ಬೀಜ, ನಾನಿಲ್ಲದೆ ಚರಾಚರವಾದದ್ದು ಯಾವುದೂ ಇರಲು ಸಾಧ್ಯವಿಲ್ಲ. ಶತ್ರು ವಿಜೇತನಾದ ಅರ್ಜುನನೇ, ನನ್ನ ದೈವಿ ಅಭಿವ್ಯಕ್ತಿಗಳಿಗೆ ಕೊನೆಯೇ ಇಲ್ಲ. ನಾನು ನಿನಗೆ ಹೇಳಿರುವುದು ನನ್ನ ಅನಂತ ಸಿರಿಗಳ ಒಂದು ಸೂಚನೆ ಅಷ್ಟೇ. ಅಂದ್ರೆ ಎಷ್ಟೊಂದು ಭಗವಂತನ ಒಂದು ಸೃಷ್ಟಿ ಮತ್ತೆ ಅವನ ಒಂದು ಶಕ್ತಿಗಳಿದೆ. ಅಂದ್ರೆ ಅದರಲ್ಲಿ ಅವನು ಕೆಲವನ್ನ ಮಾತ್ರ ನಾನು ನಿನಗೆ ಈಗ ಹೇಳಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ನ ಅಂತೂ ಅಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷಾ ತುದ್ದೇಶತಃ ಪ್ರೋಕ್ತೋ ವಿಭೂತೆ ವಿಸ್ತರೋ ಮಯ. ಶತ್ರು ವಿಜೇತನಾದ ಅರ್ಜುನನೇ, ನನ್ನ ದೈವಿ ಅಭಿವ್ಯಕ್ತಿಗಳಿಗೆ ಕೊನೆಯೇ ಇಲ್ಲ. ನಾನು ನಿನಗೆ ಹೇಳಿರುವುದು ನನ್ನ ಅನಂತ ಸಿರಿಗಳ ಒಂದು ಸೂಚನೆ ಅಷ್ಟೇ. ಅಂದ್ರೆ ಇಲ್ಲಿ ಆ ಭಗವಂತನ ಅನೇಕ ಐಶ್ವರ್ಯಗಳು, ಆ ಐಶ್ವರ್ಯಗಳಿಗೆ ಕೊನೆ ಅನ್ನೋದಿಲ್ಲ, ಅದರಲ್ಲಿ ಕೆಲವೊಂದನ್ನ ಮಾತ್ರ ಇಲ್ಲಿ ಪರಮಾತ್ಮ ನಮಗೆ ತಿಳಿಸ್ತಾ ಇದ್ದಾನೆ. ಯದ್ ವಿಭೂತಿಮತ್ ಸತ್ವಂ ಶ್ರೀಮದ್ ಊರ್ಜಿತಂ ಏವಂ ತದ್ ಏವ ಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಎಲ್ಲಾ ಶ್ರೀಮಂತವಾದ, ಸುಂದರವಾದ ಮತ್ತು ಉಜ್ವಲವಾದ ಸೃಷ್ಟಿಗಳು ನನ್ನ ವೈಭವದ ಒಂದು ಕಿಡಿಯಿಂದ ಮೂಡಿ ಬಂದಿವೆ ಎಂದು ತಿಳಿ. ಅಂದ್ರೆ ಇಲ್ಲಿ ನಾವು ಯಾವ್ದೆಲ್ಲ ವಿಶೇಷ ಅಂತ ನೋಡ್ತೀವಿ, ಅದರಲ್ಲಿ ಆ ವಿಶೇಷತೆ ಬರ್ತಾ ಇರುವಂತದ್ದು, ಅದರಲ್ಲಿ ಆ ವಿಶೇಷತೆ ನಾವು ಕಾಣ್ತಾ ಇರುವಂತದ್ದು ಆ ಭಗವಂತನ ಒಂದು ಇರುವಿಕೆಯಿಂದ ಮಾತ್ರ. ಅವನ ಒಂದು ನಮ್ಮಲ್ಲಿ ನಾವು ಏನು ಒಂದು ಈ ದೇಹದಲ್ಲಿ ನಾವೇನಿದೀವಿ ಜೀವ ಅಂತ, ಆ ಜೀವ ಕೂಡ ಆ ಜೀವಶಕ್ತಿ ಕೂಡ ಅದು ಭಗವಂತನ ಒಂದು ಅಂಶ. ಅವನಿಲ್ಲ ಅಂತಂದ್ರೆ, ಅವನ ಒಂದು ಕಿಡಿ ಅದು ಇಲ್ಲ ಅಂತಂದ್ರೆ ಅದರಲ್ಲಿ ಯಾವುದೇ ವೈಶಿಷ್ಟ್ಯತೆ, ಅದರಲ್ಲಿ ಯಾವುದೇ ವಿಶೇಷ ಅನ್ನುವಂಥದ್ದು ಇರೋದಿಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಯಾವ್ದೆಲ್ಲ ಸುಂದರವಾದಿದೆ, ಯಾವ್ದೆಲ್ಲ ಶ್ರೀಮಂತಿಕೆಯಿಂದ ಕೂಡಿದೆ, ಯಾವ್ದೆಲ್ಲ ಉಜ್ವಲವಾದದ್ದಿದೆ ಅವನ ಸೃಷ್ಟಿ, ಅದರಲ್ಲಿ ಇರುವಂತಹ ವೈಭವ ಅದು ಭಗವಂತನ ಒಂದು ಕಿಡಿಯಿಂದ ಮೂಡಿ ಬಂದಿದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಥವಾ ಬಹು ನೈತೇನ ಕಿಂ ಜ್ಞಾತೇನ ಅಥವಾ ಅರ್ಜುನ ವಿಷ್ಟಾಭ್ಯಾಹಂ ಇದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಇದು ಕೊನೆಗೆ ಹೇಳ್ತಾ ಇದ್ದಾನೆ ಭಗವಂತ. ಇಷ್ಟೆಲ್ಲ ಒಂದೊಂದನ್ನೇ ಹೇಳೋ ಅವಶ್ಯಕತೆ ಏನೂ ಇಲ್ಲ. ನಾನು ನನ್ನ ಒಂದು ಅಂಶದಿಂದ ಇಡೀ ವಿಶ್ವವನ್ನ ವ್ಯಾಪಿಸಿದ್ದೀನಿ. ಅಂದ್ರೆ ಈಗ ಹಿಂದೆ ಹೇಳಿದ ಭಗವಂತ ಯಾವುದೆಲ್ಲ ಶ್ರೀಮಂತವಾದದ್ದು, ಐಶ್ವರ್ಯವಾದದ್ದು, ಸುಂದರವಾದದ್ದು, ವೈಭವೋಪೇತವಾಗಿ ಏನೆಲ್ಲ ಕಾಣ್ತಾ ಇದ್ದದೆಲ್ಲ ನನ್ನ ಒಂದು ಅಂಶದಿಂದ ಅದು
ಆ ಒಂದು ವಿಶಿಷ್ಟತೆಯನ್ನ ಹೊಂದಿದೆ ಅಂತ. ಅಷ್ಟೆಲ್ಲ ನಾನು ಒಂದೊಂದನ್ನೇ ಹೇಳ್ತಾ ಹೋದ್ರೆ ಅದು ಕೊನೆ ಅನ್ನೋದೇ ಇಲ್ಲ. ನಾನು ಹೇಳ್ತೀನಿ, ನಿನಗೆ ಕೇಳು. ನನ್ನ ಒಂದು ಅಂಶದಿಂದ ನಾನು ಇಡೀ ಜಗತ್ತನ್ನ ವ್ಯಾಪಿಸಿದ್ದೀನಿ. ಆ ಒಂದು ಅಂಶ ಯಾವುದು ಅಂತಂದ್ರೆ ಅದು ಪರಮಾತ್ಮನಾಗಿ ಅವನು ಒಂದೊಂದು ಅಣು ರೇಣು ತೃಣಕಾಷ್ಟ ಪ್ರತಿಯೊಂದು ಅಣುವಿನಲ್ಲೂ ಅವನು ಭಗವಂತ ಇದ್ದಾನೆ. ಆ ಒಂದು ಭಗವಂತನ ಇರುವಿಕೆಯಿಂದ ಈ ಸೃಷ್ಟಿ ಅನ್ನುವಂಥದ್ದು ನಡೀತಿದೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಈಗ ಅರ್ಜುನ ಮುಂದೆ ನಾಳೆ ಅಧ್ಯಾಯದಲ್ಲಿ ಪ್ರಶ್ನೆ ಮಾಡ್ತಾನೆ, ನೀನು ಈ ಇಡೀ ಜಗತ್ತಿನಲ್ಲಿ ಪರಮಾತ್ಮನಾಗಿ ಯಾವ ರೂಪದಲ್ಲಿದ್ಯಾ, ನಾನು ಅದನ್ನ ಕಾಣಬೇಕು ಅಂತ ಹೇಳ್ತಾನೆ. ಆಗ ಭಗವಂತ ಅವನಿಗೆ ಆ ಒಂದು ವಿಶ್ವರೂಪ ದರ್ಶನವನ್ನ ತೋರಿಸ್ತಾನೆ. ಅಂದ್ರೆ ಈಗ ಭಗವಂತ ಇಲ್ಲಿವರೆಗೂ ಏನೆಲ್ಲ ವರ್ಣಿಸಿದ್ದ ಅದನ್ನ ಅವನು ಸ್ವತಃ ಕಾಣ್ಬೇಕು, ನೋಡ್ಬೇಕು ಅಂತ ಇಷ್ಟಪಡ್ತಾನೆ. ಈ ಶ್ಲೋಕದಲ್ಲಿ ನಾವು ಯಾವ ಭಾಗವು ಉಲ್ಲೇಖಿಸುತ್ತದೆ? ಹರೇ ಕೃಷ್ಣ. ಈಗ ನಿಮ್ಗೆಲ್ಲರಿಗೂ ಕ್ವಿಜ್ ಇದೆ, ಇದ್ರಲ್ಲೇ ಒಂದು ಕ್ವಿಜ್ ಇದೆ, ನೋಡೋಣ ಯಾರಿಗೆ ಗಮನ ಕೊಟ್ಟು ಕೇಳಿದ್ರಿ ನೆನಪಿದೆ ಅಂತ. ಆದಿತ್ಯರಲ್ಲಿ ಕೃಷ್ಣ ಯಾರು? ಆದಿತ್ಯ ಪುತ್ರರಲ್ಲಿ ಕೃಷ್ಣ ಯಾರು? ಆದಿತ್ಯಗೆ 12 ಜನ ಮಕ್ಕಳು, ಅದರಲ್ಲಿ ವಿಶೇಷವಾಗಿ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ? ಹರೇ ಕೃಷ್ಣ. ಸೂರ್ಯನ ಬಗ್ಗೆ ಹೇಳುತ್ತಿದ್ದ. ಮತ್ತಜಿ? ಸೂರ್ಯನ ಬಗ್ಗೆ ಹೇಳುತ್ತಿದ್ದ. ಆದಿತ್ಯ ಎಂದ ಸೂರ್ಯ. ಆದಿತ್ಯ ಅಂದ್ರೆ ಸೂರ್ಯ. ಹೌದು ಮತ್ತಜಿ, ಸೂರ್ಯ ಕೂಡ ಆದಿತ್ಯನೇ. ಆದ್ರೆ ಆದಿತ್ಯರಲ್ಲಿ ಕೃಷ್ಣ ಪರಮಾತ್ಮ ಯಾವ ರೂಪದಲ್ಲಿದ್ದಾನೆ ಅಂತ ಅಂದ್ರೆ ಆದಿತ್ಯ ಮಕ್ಕಳು, ಅಂದ್ರೆ ಎಲ್ಲ ದೇವತೆಗಳು ಆದಿತ್ಯ ಮಕ್ಕಳೇ. ಅದರಲ್ಲಿ ವಿಶೇಷವಾಗಿ ಒಬ್ಬ ಮಗನ ಬಗ್ಗೆ ಕೇಳ್ತಾ ಇದ್ದಾರೆ, ಕೃಷ್ಣನ ನಾನು ಈ ರೂಪದಲ್ಲಿದ್ದೀನಿ ಅಂತ. ಅದು ವಿಷ್ಣು. ವಿಷ್ಣು ಅಂತಂದ್ರೆ ಅವನು ವಾಮನನಾಗಿ ಬರ್ತಾನೆ, ಆದಿತ್ಯ ಮಗನಾಗಿ ವಾಮನ ರೂಪದಲ್ಲಿ ಬರ್ತಾನೆ, ಅಂದ್ರೆ ವಿಷ್ಣು ಅಂತ ಹೇಳ್ತಾರೆ. ಇಲ್ಲಿ ನಾವು ನೋಡ್ತಾ ಇದೀವಿ ನಕ್ಷತ್ರಗಳಲ್ಲಿ ಚಂದ್ರ, ಆಕಾಶಕಾಯಗಳಲ್ಲಿ ಚಂದ್ರ, ಕಂಪನದಲ್ಲಿ ಓಂಕಾರ, ಪವಿತ್ರ ನಾಮದ ಪಠಣ ಅಂತ ಹೇಳ್ತಾ ಇದ್ದಾರೆ. ವೃಕ್ಷಗಳಲ್ಲಿ ಅಶ್ವತ್ಥ ವೃಕ್ಷ. ಅಶ್ವತ್ಥ ವೃಕ್ಷ. ಇಲ್ಲಿ ಆಲದ ಮರ ಕೊಟ್ಟಿದ್ದಾರೆ, ಆದ್ರೆ ಅಶ್ವತ್ಥ ವೃಕ್ಷ ಅಂತ ನಾವು ಓದಿದ್ವಿ. ಮಹಾಋಷಿಗಳಲ್ಲಿ ಭೃಗು ಮಹರ್ಷಿ. ಭೃಗು ಮಹರ್ಷಿ. ಋಷಿಗಳಲ್ಲಿ ಜಮದ್ ನಾರದ ಅಲ್ವಾ? ನಾರದ ಮುನಿ. ಚಲಿಸದ ವಸ್ತುಗಳಲ್ಲಿ ಅಂದ್ರೆ ನಾವು ಎರಡು ರೀತಿ ನೋಡಿದ್ವಿ, ಚಲಿಸುವಂತದ್ದು, ಚಲಿಸದೇ ಇರುವಂತದ್ದು. ಇದರಲ್ಲಿ ಚಲಿಸದ ಹಿಮಾಲಯ ವಸ್ತು ಪರ್ವತ. ಹಿಮಾಲಯ ಪರ್ವತ. ಹಿಮಾಲಯ. ಕುದುರೆಗಳಲ್ಲಿ ಉಚ್ಚೈಶ್ರವ. ಮೃಗಗಳಲ್ಲಿ ಸಿಂಹ. ದೈತ್ಯರಲ್ಲಿ, ರಾಕ್ಷಸರಲ್ಲಿ ಪ್ರಹ್ಲಾದ. ಹಸುಗಳಲ್ಲಿ ಸುರಭಿ. ವಿಜ್ಞಾನದಲ್ಲಿ ಅಂದ್ರೆ ಭಗವಂತನ ಜ್ಞಾನ ತಿಳಿಯುವುದರಲ್ಲಿ ಯಾವ ಜ್ಞಾನ? ಆಧ್ಯಾತ್ಮಿಕ ಜ್ಞಾನ. ಮಂತ್ರಗಳಲ್ಲಿ ಗಾಯತ್ರಿ. ಓಕೆ, ಇದು ಇವ್ರು ಕೊಟ್ಟಿದಂತಹ ಒಂದು ಕ್ವಿಜ್. ನಮ್ದು ಒಂದು ಕ್ವಿಜ್ ಮಾಡಲ್ವಾ? ವಾಂಛಾಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಯಾರಿಗಾದ್ರೂ ಪ್ರಶ್ನೆಗಳು ಇದ್ರೆ ಕೇಳ್ಬೋದು, ಇಲ್ಲಾಂದ್ರೆ ಅಷ್ಟರಲ್ಲಿ ನಾವು ಕ್ವಿಜ್ ನೋಡೋಣ ಏನಿತ್ತು ಪ್ರಶ್ನೆಗಳು ಅಂತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಓಂ ಮಾತಾಜಿ. ಥ್ಯಾಂಕ್ಸ್ ಮಾತಾಜಿ, ತುಂಬಾ ತುಂಬಾ ಥ್ಯಾಂಕ್ಸ್ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಆದಿತ್ಯರಲ್ಲಿ ಯಾರು ಹೇಳಿದ್ರಂದ್ರೆ? ಮಾತಾಜಿ ಆದಿತ್ಯರಲ್ಲಿ ಯಾರು? ವಾಮನ ಮಾತಾಜಿ, ವಾಮನ. ಆದಿತ್ಯ ಮಕ್ಕಳು ಅವರೆಲ್ಲರೂ ಕೂಡ ಆದಿತ್ಯರೇ, ಅಂದ್ರೆ ಆದಿತ್ಯ ಮಕ್ಕಳು ಅಂತ. ಅಂದ್ರೆ ಎಲ್ಲರೂ ದೇವತೆಗಳೆಲ್ಲ ಆದಿತ್ಯ ಮಕ್ಕಳೇ. ಅಲ್ಲಿ ಸೂರ್ಯನು ಬರ್ತಾನೆ, ಇನ್ನೂ ಅನೇಕ ದೇವತೆಗಳು ಬರ್ತಾರೆ. ಆದ್ರೆ ವಾಮನ ಅದರಲ್ಲಿ ವಿಶೇಷ. ವಿಷ್ಣುನೇ ಮಗನಾಗಿ ಬರುವಂತದ್ದು. ಅಂದ್ರೆ ಯಾವಾಗ ಅಂತಂದ್ರೆ ಬಲಿ ಮಹಾರಾಜ ಅವನೇನ್ ಮಾಡ್ತಾನೆ ಅಂತಂದ್ರೆ ಎಲ್ಲಾ ಒಂದು ಅವನ ತಪಸ್ಸು, ಅವನ ಒಂದು ಯಜ್ಞಗಳ ಮೂಲಕ ಅವನು ಎಲ್ಲವನ್ನ ಕೂಡ ಅವನು ಗೆಲ್ತಾನೆ, ಸ್ವರ್ಗವನ್ನು ಕೂಡ ಗೆಲ್ತಾನೆ. ಆ ದೇವತೆಗಳು ಅವರ ಒಂದು ಸ್ವರ್ಗವನ್ನ ಕಳ್ಕೋತಾರೆ. ಆಗ ಅವರೆಲ್ಲರೂ ಕೂಡ ಭಗವಂತ ಅಂದ್ರೆ ಹೋಗಿ ಅದಿತಿಗೆ ಬೇಸರ ಆಗುತ್ತೆ, ತನ್ನ ಮಕ್ಕಳಿಗೆ ಒಂದು ಸ್ವರ್ಗವನ್ನ ಅವ್ರು ಕಳ್ಕೊಂಡ್ರು ಅಂತ ಹೇಳಿ. ಆಗ ಅವಳು
ಭಗವಂತನನ್ನ ಪ್ರಾರ್ಥನೆ ಮಾಡಿ ಅವನನ್ನೇ ಮಗನಾಗಿ ಪಡಿತಾಳೆ. ಬಲಿ ಮಹಾರಾಜ ಅಂದ್ರೆ ಬಲಿ ಮಹಾರಾಜನನ್ನ ಸೋಲಿಸೋದಕ್ಕೆ ವಾಮನನನ್ನ ಪಡ್ಕೊಂತಾಳೆ. ಈಗ ಪ್ರಶ್ನೆ, ಮೊದಲ ಮನಸ್ಸಿನಿಂದ ಹುಟ್ಟಿದ ಸೃಷ್ಟಿ ಮತ್ತು ಸೃಷ್ಟಿಕರ್ತನ ಬ್ರಹ್ಮ ದೇವರ ಮಗ ಯಾರು? ಅಂದ್ರೆ ಬ್ರಹ್ಮನ ಮಾನಸ ಪುತ್ರರು ಯಾರು ಅಂತ ಕೇಳ್ತಾ ಇದ್ದಾರೆ. ಭಗವಾನ್ ಕೃಷ್ಣ, 4 ಕುಮಾರರು, 7 ಮಹಾನ್ ಋಷಿಗಳು, ರುದ್ರ. ಮೊದಲು ಹುಟ್ಟಿದವರು 4 ಕುಮಾರರು. ಸನಕ ಸನಂದರ. ಮಾತಾಜಿ. ಆಧ್ಯಾತ್ಮಿಕವಾಗಿ ಅರಿತುಕೊಂಡು ಅತ್ಯಂತ ಯಶಸ್ವಿ ವ್ಯಕ್ತಿ ಯಾರು? ಆಧ್ಯಾತ್ಮಿಕವಾಗಿ ಅರಿತುಕೊಂಡ ಅತ್ಯಂತ ಯಶಸ್ವಿ ವ್ಯಕ್ತಿ ಯಾರು? ಕೃಷ್ಣ ಪರಮಾತ್ಮನೆಂಬ ತಿಳುವಳಿಕೆಗೆ ಬರಬಲ್ಲವನು, ಕೃಷ್ಣನಿಗೆ ಶರಣಾದವನು. ಮೊದಲ 2 ಮೇಲಿನ ಯಾವುದೂ ಅಲ್ಲ. ಆಧ್ಯಾತ್ಮಿಕ ಕೃಷ್ಣನಿಗೆ ಶರಣಾದವನು. ಆಧ್ಯಾತ್ಮಿಕವಾಗಿ ಅರಿತುಕೊಂಡ ಅತ್ಯಂತ ಯಶಸ್ವಿ ವ್ಯಕ್ತಿ ಯಾರು ಅಂದ್ರೆ ಕೃಷ್ಣ ಪರಮಾತ್ಮನೆಂಬ ತಿಳುವಳಿಕೆಗೆ ಬರಬಲ್ಲವನು, ಕೃಷ್ಣನಿಗೆ ಶರಣಾದವನು. ಮೊದಲ 2 ಅಂತ ಹೇಳ್ತಾ ಇದ್ದಾರೆ. ಕೃಷ್ಣನ ಪರಮ ಗ್ರಹ ಯಾವುದು ಅಂದ್ರೆ ಕೃಷ್ಣ ಇರುವಂತಹ ಜಾಗ ಯಾವುದು? ವೈಕುಂಠ, ಸತ್ಯಲೋಕ, ಗೋಲೋಕ ವೃಂದಾವನ, ಇಂದ್ರಲೋಕ. ಗೋಲೋಕ ವೃಂದಾವನ. ಅತ್ಯಂತ ಶಕ್ತಿಶಾಲಿ ಋಷಿ ಯಾರು? ವರಧ್ವಜ, ವಿಶ್ವಾಮಿತ್ರ, ಮರೀಚಿ, ಭೃಗು. ಭೃಗು. ಆಧ್ಯಾತ್ಮಿಕ ಮತ್ತು ಭೌತಿಕ ಪ್ರಪಂಚದ ಮೂಲ ಯಾರು? ಭಗವಾನ್ ಶಿವ, ಭಗವಾನ್ ಕೃಷ್ಣ, ಭಗವಾನ್ ಬ್ರಹ್ಮ, ಭಗವಾನ್ ಇಂದ್ರ. ಭಗವಾನ್ ಕೃಷ್ಣ. ಅಜಂ ನ ಅರ್ಥವೇನು? ಅಜಂ ಅಂದ್ರೆ ಏನು ಅಂತ. ಹುಟ್ಟಿಲ್ಲ, ಜನನ, ಮರುಜನ್ಮ, ಮೇಲಿನ ಯಾವುದೂ ಅಲ್ಲ. ಹುಟ್ಟಿಲ್ಲ. ಅಜಂ ಅಂದ್ರೆ ಹುಟ್ಟಿಲ್ಲ. ಅರ್ಜುನನನ್ನು ಗುಡಾಕೇಶ ಎಂದು ಏಕೆ ಸಂಬೋಧಿಸಲಾಗಿದೆ? ಏಕೆಂದರೆ ಅವನು ಕೃಷ್ಣನ ಸ್ನೇಹಿತನಾಗಿದ್ದನು, ಏಕೆಂದರೆ ಅವನು ಕೃಷ್ಣನ ಕ್ಷತ್ರಿಯನಾಗಿದ್ದನು. ಸ್ನೇಹಿತ. ಅಲ್ಲ ಮಾತಾಜಿ, ಗುಡಾಕೇಶ ಅನ್ನೋ ಪದಕ್ಕೆ ಒಂದು ಅರ್ಥ ಇದೆ. ಏಕೆಂದರೆ ಅವನು ನಿದ್ರೆಯ ಕತ್ತಲೆಯನ್ನು ಗೆದ್ದವನು, ಏಕೆಂದರೆ ಅವನು ಇಂದ್ರನ ಮಗ. ನಿದ್ರೆಯ ಕತ್ತಲೆಯನ್ನ ಗೆದ್ದವನು. ನಿದ್ರೆಯನ್ನ ಗೆದ್ದವನು ಅಂದ್ರೆ ಗುಡಾಕೇಶ ಅಂದ್ರೆ ಅರ್ಜುನ ಅವನು ಎಷ್ಟು ಸಮಯ ಬೇಕಾದ್ರೂ ನಿದ್ದೆ ಮಾಡದಿರ ಅವನು ಎದ್ದಿರುವಂತಹ ಎಚ್ಚರವಾಗಿರುವಂತಹ ಶಕ್ತಿಯನ್ನು ಹೊಂದಿದ್ದ. ವೈದಿಕ ಸಾಹಿತ್ಯದಲ್ಲಿ ಯಾವಾಗಲೂ ಪ್ರಜೆಗಳ ಕಲ್ಯಾಣದ ಬಗ್ಗೆ ಯೋಚಿಸುವ ರಾಜರನ್ನು ಹೆಸರಿಸಿ. ಮಹಾರಾಜ ಯುಧಿಷ್ಠಿರ, ಮಹಾರಾಜ ಪರೀಕ್ಷಿತ, ಭಗವಾನ್ ರಾಮ, ಮೇಲಿನ ಎಲ್ಲ. ಮೊದಲೇದು ಮಾತಾಜಿ. ವೈದಿಕ ಸಾಹಿತ್ಯದಲ್ಲಿ ಪರೀಕ್ಷಿತ. ಯಾವಾಗಲೂ ಪ್ರಜೆಗಳ ಕಲ್ಯಾಣದ ಬಗ್ಗೆ ಯೋಚಿಸುವ ರಾಜ, ಪ್ರಜೆಗಳ ಬಗ್ಗೆ ಯೋಚಿಸ್ತಾ ಇದ್ದಂತ ರಾಜ. ಯುಧಿಷ್ಠಿರನ, ಪರೀಕ್ಷಿತನ, ರಾಮನ? ಪರೀಕ್ಷಿತ. ಯುಧಿಷ್ಠಿರ. ಮೇಲಿನ ಎಲ್ಲವೂ 3 ಜನ ಅದನ್ನ ಮಾಡ್ತಾರೆ. ದೇವತೆಗಳು ಮತ್ತು ಋಷಿಗಳ ಮೂಲ ಯಾರು? ಭಗವಾನ್ ವಿಷ್ಣು, ಭಗವಾನ್ ಕೃಷ್ಣ, ಭಗವಾನ್ ಬ್ರಹ್ಮ, ಭಗವಾನ್ ಶಿವ. ಭಗವಾನ್ ಕೃಷ್ಣ. ವಿಷ್ಣು. ಕೃಷ್ಣ. ದೇವತೆಗಳ ಎಲ್ಲ ಋಷಿಗಳ ಮೂಲ ಭಗವಂತನೇ. ಮತ್ತೆ ಒಬ್ಬ ವ್ಯಕ್ತಿಯ ಜೀವನದ ಗುರಿಯನ್ನು ತಿಳಿದಿರುವಾಗ ಆದ್ರೆ ಚಟುವಟಿಕೆಗಳ ಫಲಗಳಿಗೆ ವ್ಯಸನಿಯಾಗಿರುವಾಗ ಅವನು ನಟಿಸುತ್ತಿದ್ದಾನೆಯೇ? ಸಾರಿ, ಇದು ಪ್ರಶ್ನೆ. ಆಪ್ಷನ್ಸ್ ಕೊಟ್ಟಿದ್ದಾರೆ: ಭಕ್ತಿ ಯೋಗ, ಜ್ಞಾನ ಯೋಗ, ಕರ್ಮಯೋಗ ಮತ್ತೆ ಧ್ಯಾನ ಯೋಗ. ಅಂದ್ರೆ ಇಲ್ಲಿ ಭಕ್ತಿ ಯೋಗ. ಅದು ಪ್ರಶ್ನೆ ಏನಿದೆ ಅಂದ್ರೆ, ಒಬ್ಬ ವ್ಯಕ್ತಿಯು ಜೀವನದ ಗುರಿಯನ್ನು ತಿಳಿದಿರುವಾಗ ಆದ್ರೆ ಚಟುವಟಿಕೆಗಳ ಫಲಗಳಿಗೆ ಅಂಟಿಕೊಂಡಿರುವಾಗ, ಅಂದ್ರೆ ಅವನಿಗೆ ಗೊತ್ತಿದೆ ನಾನು ಫಲಗಳಿಗೆ ಅಂಟ್ಕೋಬಾರ್ದು ಅಂತ, ಆದ್ರೂ ಕೂಡ ಅವನು ಅಂಟ್ಕೊಂಡಿರ್ತಾನೆ. ತಿಳಿದು ಅವನು ಅದಕ್ಕೆ ವ್ಯಸನಿಯಾಗಿದ್ದಾನೆ. ಭಕ್ತಿ ಯೋಗನ, ಜ್ಞಾನ ಯೋಗನ, ಕರ್ಮ ಯೋಗನ, ಧ್ಯಾನ ಯೋಗನ? ಭಕ್ತಿ ಯೋಗ. ಭಕ್ತಿ ಯೋಗದಲ್ಲಿ ಅವರು ತಿಳಿದಿದ್ದಾರೆ ಮತ್ತೆ ಅವ್ರಿಗೆ ಅದರ ವ್ಯಸನ ಇರೋದಿಲ್ಲ. ಆದ್ರೆ ಯಾರಿಗೆ ತಿಳಿದು ವ್ಯಸನ ಇದೆ ಅಂತಂದ್ರೆ ಅದು ಕರ್ಮಯೋಗದಲ್ಲಿ ತೊಡಗಿರುವಂತವ್ರು. ಅದನ್ನ ಮಿಶ್ರ ಭಕ್ತಿ ಅಂತ ಕರೀತಾರೆ. ಆದ್ರೆ ಅವ್ರಿಗೆ ಭಗವಂತನ ವಿಚಾರವಾಗಿ ಜ್ಞಾನ ಇದೆ, ಆದ್ರೂ ಕೂಡ ಅವರು ಈ ಒಂದು ಕಾಮ್ಯ ಕರ್ಮಗಳನ್ನ ಬಿಡೋದಿಲ್ಲ. ಅವ್ರಿಗೆ ಇನ್ನೂ ಆಸೆಗಳಿರುತ್ತೆ. ಅದು ಮಿಶ್ರ ಯೋಗ ಅಂತ ಮಾತಾಜಿ. ಮಾತಾಜಿ ಅದಕ್ಕೆ ಆನ್ಸರ್ ಗೊತ್ತಾಗ್ಲಿಲ್ಲ ನಂಗೆ. ಕರ್ಮಯೋಗ. ಕರ್ಮಯೋಗಿಗಳು ಅವರು ಇನ್ನೂ ಆಸೆಗಳು ಅವರಲ್ಲಿ ಇರುತ್ತೆ. ಅಂದ್ರೆ ಏನಂತಾರೆ, ಫಲಪ್ರದ ಚಟುವಟಿಕೆಗಳಲ್ಲಿ ಅವ್ರು ತೊಡಗ್ತಾ ಇರ್ತಾರೆ. ತಿಳಿದಿರುತ್ತೆ, ಭಕ್ತಿ ಮಾಡ್ತಾ ಇರ್ತಾರೆ, ಆದ್ರೂ ಕೂಡ ಆ ಒಂದು ಕಾಮ್ಯ ಕರ್ಮಗಳಿಂದ ಅವ್ರಿಗೆ ಹೊರಗಡೆ ಬರೋದಿಕ್ಕಾಗಲ್ಲ. ಇಲ್ಲಿಗೆ ಇವತ್ತಿನ ಕ್ವಿಜ್ ಕೂಡ ಮುಗ್ದಿದೆ. ಮತ್ತೆ ಯಾರಿಗಾದ್ರೂ ಮಾತಾಜಿ ಎಲ್ಲರೂ ಅಟೆಂಡೆನ್ಸ್ ಹಾಕಿ ದಯವಿಟ್ಟು.
ಇಲ್ಲಾಂದ್ರೆ ನಿಮ್ಮ ನಂಬರ್ಸ್ ಆದ್ರೂ ಚಾಟ್ ನಲ್ಲಿ ಹಾಕಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ದಾನದಲ್ಲಿ ಶ್ರೇಷ್ಠ ದಾನ ಯಾವುದು ಮಾತಾಜಿ? ಇದ್ರಲ್ಲಿ ಕ್ವೆಸ್ ಅಲ್ಲಿ ಇದ್ದಿದ್ದ ಮಾತಾಜಿ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ನಮ್ದು ಪ್ರಶ್ನೆ ಮಾತಾಜಿ. ದಾನದಲ್ಲಿ ಶ್ರೇಷ್ಠ ದಾನ ಯಾವುದು? ಓಕೆ, ದಾನದಲ್ಲಿ ಶ್ರೇಷ್ಠವಾದ ದಾನ. ಆದ್ರೆ ಮಾತಾಜಿ ಇಲ್ಲಿ ದಾನದಲ್ಲಿ ಶ್ರೇಷ್ಠವಾದ ದಾನ ಯಾವುದು ಅಂತ ಹೇಳ್ತಾರೆ ಅಂದ್ರೆ ನಾವು ವೈಷ್ಣವರಿಗೆ ಮಾಡುವಂತಹ ದಾನ, ಅಂದ್ರೆ ಯಾರು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೆ ಅವರಿಗೆ ಮಾಡುವಂತಹ ದಾನ ಅದು ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ನಾವು ಮುಂದಿನ ಅಧ್ಯಾಯಗಳಲ್ಲಿ ನೋಡ್ತೀವಿ ಮಾತಾಜಿ. ಹೇಳೋ ಪ್ರಕಾರ ಭಕ್ತಿ ಅಂದ್ರೆ ದೇವರ ಒಂದ್ ಇದ್ರಲ್ಲಿ ತೊಡಗಿರೋರ್ಗೆ ಆತರ ಅನ್ಸುತ್ತೆ. ಆದ್ರೆ ಈ ವಿದ್ಯಾದಾನ, ಅನ್ನದಾನ ಮತ್ತೆ ಇದೆಲ್ಲ ಏನ್ ಮಾತಾಜಿ, ಇದೆಲ್ಲ ಶ್ರೇಷ್ಠ ಆಗಲ್ವಾ ಹಂಗಾದ್ರೆ? ಅದೆಲ್ಲ ನಿಮ್ಗೆ ಅದರ ಪುಣ್ಯ ಇರುತ್ತೆ ಮಾತಾಜಿ. ನಿನ್ನೆ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಯಾರೆಲ್ಲ ಈ ರೀತಿ ಪುಣ್ಯ ಕಾರ್ಯಗಳನ್ನ ಮಾಡ್ತಾರೆ, ವೇದಾಧ್ಯಯನ ಮಾಡುವಂತದ್ದು, ದಾನಗಳನ್ನ ಅಂದ್ರೆ ಭೌತಿಕವಾಗಿ ನೀವೇ ಹೇಳ್ತಾ ಇರುವಂತ ದಾನಗಳನ್ನ ಮಾಡುವಂತವ್ರು, ಅವರೆಲ್ಲರೂ ಕೂಡ ಪುಣ್ಯವನ್ನ ಸಂಪಾದನೆ ಮಾಡಿ ಏನ್ ಮಾಡ್ತಾರೆ, ಸ್ವರ್ಗ ಸುಖಗಳನ್ನ ಅನುಭವಿಸ್ತಾರಂತೆ. ಅಂದ್ರೆ ಆ ಪುಣ್ಯವನ್ನ ಕಳ್ಕೊಳ್ಳೋವರೆಗೂ, ಅಂದ್ರೆ ಆ ಪುಣ್ಯ ಕ್ಷೀಣ ಆಗೋವರೆಗೂ ಅವರು ಊರ್ಧ್ವ ಲೋಕಗಳಿಗೆ, ಸ್ವರ್ಗ ಲೋಕಗಳಿಗೆ ಹೋಗಿ ಅಲ್ಲಿ ಆ ಸುಖವನ್ನ ಸಾವಿರಾರು ವರ್ಷ ಅನುಭವಿಸಿ ಅದೆಲ್ಲ ಖರ್ಚಾದ್ಮೇಲೆ, ಅದೆಲ್ಲ ಖಾಲಿ ಆದ್ಮೇಲೆ ಮತ್ತೆ ಈ ಭೂಮಿ ಮೇಲೆ ಬದ್ದಿ ಮತ್ತೆ ಯಥಾ ಪ್ರಕಾರ ಮನುಷ್ಯರಾಗಿ ಹುಟ್ಟುತ್ತಾರೆ. ಆದ್ರೆ ನಾವು ವೈಷ್ಣವರಿಗೆ ಕೊಡುವಂತ ದಾನ, ವೈಷ್ಣವರಿಗೆ ಕೊಡೋ ದಾನ ಮಾತ್ರ ಅದು ಅಂದ್ರೆ ಪರಮಾತ್ಮನಲ್ಲಿ ಲೀನ ಆಗೋದು ಅಂತನಾ? ಲೀನ ಆಗೋದಲ್ಲ ಮತ್ತೆ ಅದರಲ್ಲಿ ಆ 5 ರೀತಿಯ ಮುಕ್ತಿ ಬಗ್ಗೆ ಹೇಳ್ತಾರೆ, ಮೋಕ್ಷದ ಬಗ್ಗೆ. ಅಂದ್ರೆ ಸಾಯುಜ್ಯ ಮೋಕ್ಷ, ಸಾರೂಪ್ಯ, ಸಾಲೋಕ್ಯ, ಸಾಷ್ಟಿ, ಸಾಮೀಪ್ಯ ಅಂತ ಹೇಳ್ತಾರೆ. 5 ರೀತಿಯ ಮುಕ್ತಿ. ಅಂದ್ರೆ ಒಂದು ಸಾಯುಜ್ಯ ಅಂದ್ರೆ ಭಗವಂತನಲ್ಲಿ ಲೀನ ಆಗ್ಬೇಕು ಅಂತ ಮಾಯಾವಾದಿಗಳು, ನಿರಾಕಾರವಾದಿಗಳು ಬಯಸ್ತಾರೆ. ಅಂದ್ರೆ ಅವ್ರಿಗೆ ಭಗವಂತನ ಬಗ್ಗೆ ವಿಚಾರ ಗೊತ್ತಿಲ್ಲ, ಅವನಲ್ಲಿ ಲೀನ ಆಗ್ಬೇಕು ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅವ್ರಿಗೆ ಈ ಒಂದು ದೇಹ ಅನ್ನುವಂಥದ್ದು ಅಂದ್ರೆ ಈ ಒಂದು ಜನ್ಮ ಅನ್ನುವಂಥದ್ದು ಅದು ಕಷ್ಟಗಳನ್ನ ಕೊಡ್ತಾ ಇದೆ. ನಾನು ಭಗವಂತನಲ್ಲಿ ಒಂದಾಗ್ಬಿಟ್ರೆ ನನಗೆ ಈ ಕಷ್ಟಗಳು ಇರಲ್ಲ ಅಂತ ಅನ್ಕೋತಾರೆ. ಆದ್ರೆ ವಾಸ್ತವದಲ್ಲಿ ಯಾರು ಭಗವಂತನಲ್ಲಿ ಒಂದಾಗೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವ್ರು ಎಲ್ಲಿ ಹೋಗಿ ಒಂದಾಗ್ತಾ ಇದಾರೆ ಅಂದ್ರೆ ಆ ಭಗವಂತನ ಒಂದು ಪ್ರಭಾವಲಯ, ಅಂದ್ರೆ ಅವನ ಒಂದು ಬೆಳಕು, ಆ ಬ್ರಹ್ಮಜ್ಯೋತಿ ಅಂತ ಏನಿದೆ ಅದರಲ್ಲಿ ಅವರು ಇರ್ತಾರೆ. ಅಂದ್ರೆ ಅಲ್ಲಿ ಅವ್ರಿಗೆ ಯಾವ ರೀತಿ ಅಂದ್ರೆ ಅದನ್ನ ನರಕ ಅಂತ ಹೇಳ್ತಾರೆ. ಆ ಒಂದು ಮೋಕ್ಷ ಅನ್ನೋದನ್ನ ಅವರು ಭಕ್ತರು ಅದನ್ನ ನರಕ ಅಂತ ಹೇಳ್ತಾರೆ. ಯಾಕೆಂದ್ರೆ ಅಲ್ಲಿ ಅವ್ರಿಗೆ ಯಾರ ಭಕ್ತರ ಸಂಘ ಸಿಗೋದಿಲ್ಲ, ಆ ಜಾಗದಲ್ಲಿ ಅವ್ರಿಗೆ ಭಗವಂತನ ಸಂಪರ್ಕನೂ ಸಿಗೋದಿಲ್ಲ, ಮತ್ತೆ ಅಲ್ಲಿ ಅವರು ಯಾವುದೇ ಒಂದು ಪ್ರೀತಿ ವಿನಿಮಯ ಸಂಬಂಧಗಳು, ಭಾವನೆಗಳು ಏನೂ ಇರೋದಿಲ್ಲ. ಆ ಜಾಗದಲ್ಲಿ ಅವರು ತುಂಬಾ ಕಾಲ ಇರಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಅವ್ರಿಗೆ ಈ ಭೌತಿಕ ಜಗತ್ತಿನಲ್ಲಿ ಇದ್ದಂತಹ ಸಂಬಂಧಗಳು, ಅದರ ಜೊತೆ ಇದ್ದಂತಹ ಒಂದು ಭಾವ, ಆ ಒಂದು ಪ್ರೀತಿ ಅದು ಅವ್ರನ್ನ ಆಕರ್ಷಣೆ ಮಾಡುತ್ತೆ. ಮತ್ತೆ ಅವರು ಅಲ್ಲಿಂದ ಪತನ ಹೊಂದುತ್ತಾರೆ. ಅಂದ್ರೆ ಅವರು ಆ ಒಂದು ಬ್ರಹ್ಮಜ್ಯೋತಿಯಿಂದ ಅವ್ರು ಮತ್ತೆ ಈ ಭೂಮಿಗೆ ಬಂದು ಜನ್ಮವನ್ನ ಪಡೀತಾರೆ. ಆದ್ರೆ ಅದು ಸಾಯುಜ್ಯ ಮೋಕ್ಷ ಕೈವಲ್ಯ ಅನ್ನುವಂಥದ್ದು ಆ ರೀತಿ. ಆದ್ರೆ ಇನ್ನೊಂದು ಬರುತ್ತೆ, ಯಾವ್ದಂದ್ರೆ ಸಾಮೀಪ್ಯ, ಅಂದ್ರೆ ಭಗವಂತನಿಗೆ ಹತ್ರದಲ್ಲಿ ಇರುವಂತದ್ದು. ಮತ್ತೆ ಸಾರೂಪ್ಯ ಅಂದ್ರೆ ಭಗವಂತನಂತೆ ದೇಹ ರೂಪವನ್ನ ಹೊಂದಿರುವಂತದ್ದು. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ ಹೇಳಿದೆ. ಸಾಲೋಕ್ಯ ಅಂದ್ರೆ ಭಗವಂತನ ಲೋಕದಲ್ಲಿ ನಾವು ಹೋಗಿ ಇರುವಂತದ್ದು. ಸಾಷ್ಟಿ ಅಂದ್ರೆ ಭಗವಂತನಲ್ಲಿ ಇರುವಂತಹ ಐಶ್ವರ್ಯಗಳನ್ನ ಹೊಂದಿರುವಂತದ್ದು. ಈ 4ರಲ್ಲಿ ಯಾವ್ದಾದ್ರು ಒಂದು ಭಕ್ತನಿಗೆ ಭಗವಂತ ಕರುಣಿಸ್ತಾನೆ, ಆದ್ರೆ ಭಕ್ತ ಇದು ಯಾವುದನ್ನು ಅವನು ಬಯಸೋದಿಲ್ಲ, ಈ 5 ಬಯಸೋದಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಭಗವಂತನ ಒಂದು ಭಕ್ತಿ ಇರಬೇಕು, ಮತ್ತೆ ಆ ಭಗವಂತನ ಸ್ಮರಣೆ ಇರಬೇಕು, ಮತ್ತೆ ಭಗವಂತನ ಭಕ್ತರ ಸಂಘ ಇದ್ರೆ ಸಾಕು, ನೀನ್ ನನ್ನ ನರಕಕ್ಕೆ ಕಳಿಸಿದ್ರು ಪರವಾಗಿಲ್ಲ ಅಂತ ಭಕ್ತರು ಹೇಳ್ತಾರೆ. ಆದ್ರೆ ಪರಮಾತ್ಮ ಅವ್ರಿಗೆ ಈ 5ರಲ್ಲಿ ಯಾವ್ದಾದ್ರು ಒಂದನ್ನ ಕೊಡ್ತಾನೆ. ಆದ್ರೆ ಭಕ್ತರು ಯಾವುದೇ ಕಾರಣಕ್ಕೂ ಈ ಸಾಯುಜ್ಯವನ್ನ, ಅಂದ್ರೆ ಅವನ ಒಂದು ಪ್ರಭೆಯಲ್ಲಿ ಒಂದಾಗುವಂತಹ ಒಂದು ಮೋಕ್ಷವನ್ನ ಅವರು ಯಾವತ್ತೂ ಬಯಸೋದಿಲ್ಲ ಅಂತ ಹೇಳ್ತಾರೆ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಈ ಸಂಬಂಧ, ಅವಿಧೇಯ, ಪ್ರಯೋಜನದ ಬಗ್ಗೆ ಒಂದ್ಸರಿ ಹೇಳ್ತೀರಾ? ಮಾತಾಜಿ, ಸಂಬಂಧ ಅಂತಂದ್ರೆ ಭಗವಂತನಿಗೂ ನಮಗೂ ಇರುವ ಸಂಬಂಧ ಏನು ಅಂತ. ಅಂದ್ರೆ ನಾವು ಭಗವಂತನ ಅವಿಭಾಜ್ಯ ಅಂಗ, ಅಂದ್ರೆ ವಿಭಿನ್ನ ಅಂಶಗಳು ನಾವೆಲ್ಲರೂ. ವಾಸ್ತವದಲ್ಲಿ ಈಗ ಏನಾಗುತ್ತೆ ಅಂದ್ರೆ ಮನೆಯಲ್ಲಿ ಮಕ್ಕಳು ಸ್ವಲ್ಪ ದೊಡ್ಡವರಾದಂಗೆ ಅಪ್ಪ ಅಮ್ಮ ಮಾತು ಕೇಳಲ್ಲ ಅಂತ ಹೇಳ್ತಾರೆ. ಆಗ ಅವ್ರು ಏನ್ ಮಾಡ್ತಾರೆ, ನಾವು ನನ್ನಿಷ್ಟ ಬಂದಂಗೆ ನಡ್ಕೋತೀನಿ ಅಂತ ಗಲಾಟೆ ಮಾಡ್ತಾರೆ. ಆಗ ಕೋಪ ಬಂದಾಗ ಅಪ್ಪ ಏನ್ ಹೇಳ್ತಾನೆ, ನಿನ್ನಿಷ್ಟ ಬಂದಂಗೆ ನೀನ್ ನಡ್ಕೋಬೇಕಂದ್ರೆ ಹೋಗು, ನಿನ್ನ ಜೀವನ ನೀನೇ ಕಟ್ಕೋ ಅಂತ ಹೇಳ್ತಾನೆ. ಹಾಗೆ ನಾವೆಲ್ಲರೂ ಕೂಡ ಏನ್ ಮಾಡ್ತೀವಿ, ಭಗವಂತನನ್ನ ನೋಡ್ತೀವಿ, ಅವನ ಒಂದು ಐಶ್ವರ್ಯ ಭಾವವನ್ನ ನೋಡ್ತೀವಿ. ಅವನು ದೇವೋತ್ತಮ ಪರಮ ಪುರುಷ, ಎಲ್ಲವನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ, ಎಲ್ಲವನ್ನ ಕೂಡ ನಡೆಸ್ತಾ ಇದ್ದಾನೆ.
ನಮಗೆ ಅವನ ಮೇಲೆ ಒಂದು ಅಸೂಯೆ ಬರುತ್ತೆ, ನಮಗೆ ಒಂದು ಮನಸ್ಥಿತಿ ಬರುತ್ತೆ, ನಾವು ಅವನಾಗೆ ಆಗ್ಬೇಕು ಅಂತ, ನಾವು ಎಲ್ಲವನ್ನು ಮಾಡ್ಬೇಕು, ನಾವೇ ಒಂದು ಸೃಷ್ಟಿ ಮಾಡ್ಬೇಕು, ಇದು ನನ್ನದು ಅಂತ ನಾವು ಹೇಳ್ಕೊಳಕ್ಕೆ ಒಂದು ಬೇಕು ಅಂತ. ಆ ರೀತಿ ನಾವು ನಡ್ಕೊಳಕ್ ಶುರು ಮಾಡಿದಾಗ ಏನ್ ಮಾಡ್ತಾರೆ, ಹೇಳಿದಾಗೆ ಆ ಒಂದು ಉದಾಹರಣೆ ಕೊಟ್ಟಾಗೆ, ತಾಯಿಗೆ ಅವಳು ಕೆಲಸದಲ್ಲಿ ಹೋಗಿ ಆ ಮಗು ಆ ಮಧ್ಯೆ ಮಧ್ಯೆ ಹೋಗಿ ಅವಳಿಗೆ ತೊಂದರೆ ಕೊಟ್ಟಾಗ ಏನ್ ಮಾಡ್ತಾಳೆ, ಆಟದ ಸಾಮಾನು ಕೊಟ್ಬಿಟ್ಟು ಹೇಳ್ತಾಳೆ, ಹೋಗು ಇದೆಲ್ಲ ಇಟ್ಕೊಂಡು ನೀನ್ ಅಡಿಗೆ ಮಾಡು ಅಂತ. ಹಾಗೆ ಈ ಒಂದು ಭೌತಿಕ ಸೃಷ್ಟಿಯನ್ನ ಮಾಡಿ ಭಗವಂತ ನಮ್ಮನ್ನ ಇಲ್ಲಿಗೆ ಕಳಿಸ್ತಾನೆ. ನಿನ್ನ ಆಸೆ, ನಿನ್ನ ಇಚ್ಛೆ ಈಡೇರ್ಲಿ, ಅದನ್ನ ಮುಗಿಸ್ಕೊಳ್ಳೋವರೆಗೂ ನೀನು ಈ ಭೌತಿಕ ಜಗತ್ತಿಗೆ ಹೋಗು ಅಂತ. ಈ ಒಂದು ಜ್ಞಾನವನ್ನ ನಾವು ಶಾಸ್ತ್ರದ ಮೂಲಕ, ಗುರುವಿನ ಮೂಲಕ ಅಥವಾ ಸಾಧುಗಳ ಮೂಲಕ ತಿಳ್ಕೊಳ್ತೀವಿ. ಅಂದ್ರೆ ನಾನು ವಾಸ್ತವದಲ್ಲಿ ಭಗವಂತನ ನಿತ್ಯ ಸೇವಕ, ಅವನ ಒಂದು ಅಂಗ, ಅವನ ಒಂದು ಭಾಗ. ಆದ್ರೆ ನಾನು ಇಲ್ಲಿಗೆ ಬಂದಿದ್ದು ಯಾಕೆ, ಅವನಿಗೆ ವಿರುದ್ಧವಾಗಿ ನಾ ಹೋದೆ, ಅವನಿಗೆ ಬೆನ್ನು ಮಾಡಿ ನಾನು ಹೋದ ಕಾರಣ ಇಲ್ಲಿಗೆ ನನ್ನ ಕಳಿಸಿದ್ದಾನೆ. ಆದ್ರೆ ಈಗ ನಾನು ಮತ್ತೆ ವಾಪಸ್ ಹೋಗ್ಬೇಕು, ನಾನಿಲ್ಲಿ ಸುಖವಾಗಿಲ್ಲ, ನಾನು ಇಷ್ಟ ಬಂದಾಗ ನಾ ಮಾಡ್ಬೇಕು ಅಂತ ಬಂದು ನಾನಿಲ್ಲಿ ನಿಜವಾಗ್ಲೂ ಆನಂದದಲ್ಲಿ ಇಲ್ಲ. ಆನಂದವನ್ನ ನಾನು ಮತ್ತೆ ಪಡಿಬೇಕು ಅಂದ್ರೆ ನಾನು ನನ್ನ ಮನೆಗೆ ವಾಪಸ್ ಆಗ್ಬೇಕು. ಅದು ಸಂಬಂಧ ಜ್ಞಾನ, ತಿಳ್ಕೊಳ್ಳುವಂಥದ್ದು, ಏನು ಸಂಬಂಧ ನನಗೂ ಭಗವಂತನಿಗೆ ಅಂತ. ಅಭಿದಯ ಅಂತಂದ್ರೆ ನಾ ಮಾಡಿದ ತಪ್ಪನ್ನ ಸರಿಪಡಿಸ್ಕೊಳ್ಳುವಂಥದ್ದು, ನಾನು ಏನ್ ತಪ್ಪು ಮಾಡಿದೀನಿ ಅದನ್ನ ಹೇಗೆ ಸರಿಪಡಿಸ್ಕೊಳ್ಳುವಂಥದ್ದು. ಈ ಒಂದು ನಾವು ನೋಡಿದ್ವಿ ಶಾಂತಿ ಮಂತ್ರದಲ್ಲಿ, ಭೋಕ್ತಾರಂ ಯಜ್ಞ ತಪಸ್ಸ ಅಂತ. ಅಂದ್ರೆ ಎಲ್ಲದರ ಒಡೆಯ ಭಗವಂತ, ಎಲ್ಲದರ ನಿಯಾಮಕ ಭಗವಂತ, ಎಲ್ಲವೂ ಸೃಷ್ಟಿಗೆ ಮೂಲ ಭಗವಂತ, ಮತ್ತೆ ಎಲ್ಲರನ್ನ ಹಿತೈಷಿ, ಎಲ್ಲರನ್ನ ಪಾಲನೆ ಮಾಡ್ತಿರುವಂತವನು ಭಗವಂತ. ಅದು ವಾಸ್ತವದಲ್ಲಿ ಸತ್ಯ. ಆ ಒಂದು ಸತ್ಯವನ್ನ ಒಪ್ಕೊಂಡು ನಾನು ಅವನ ನಿತ್ಯ ಕಿಂಕರ ಅಂತ ಹೇಳಿ ಅವನ ಸೇವೆಯಲ್ಲಿ ತೊಡಗುವಂಥದ್ದು. ಅವನ ಸೇವೆಯಲ್ಲಿ ತೊಡಗುವಂಥದ್ದು ಅಂದ್ರೆ ಅವನ ಸೇವೆ ಮಾಡುವಂಥದ್ದು ಅಂದ್ರೆ ಅವನು ಸದಾ ಅವನನ್ನ ಸ್ಮರಣೆ ಮಾಡುವಂಥದ್ದು. ಕೃಷ್ಣ ಹೇಳಿದಾನೆ, ನೀನ್ ನನ್ನ ಹತ್ರ ಬರ್ಬೇಕು ಅಂದ್ರೆ ನೀನ್ ಏನ್ ಮಾಡ್ಬೇಕು ಅಂತ ನಾವು 8ನೇ ಅಧ್ಯಾಯದಲ್ಲಿ ನೋಡಿದ್ವಿ, ಆ ಭಗವತ್ ಪ್ರಾಪ್ತಿಯಲ್ಲಿ. ನಾನು ಸದಾ ಭಗವಂತನ ಸ್ಮರಣೆಯಲ್ಲಿ, ಅವನ ಸೇವೆಯಲ್ಲಿ ತೊಡಗಿದ್ರೆ ನನ್ನ ಮನಸ್ಸು ಸದಾ ಅದರಲ್ಲಿ ಇರುತ್ತೆ. ಆಗ ನಾನು ಈ ದೇಹ ತ್ಯಾಗದ ನಂತರ ಅವನನ್ನ ಪಡೆಯೋದಕ್ಕೆ ಸಾಧ್ಯ ಆಗತ್ತೆ. ಆಗೊಂದ್ ವೇಳೆ ನಾನು ಇನ್ನಷ್ಟು ನಮ್ಗೆ ಆ ಮೋಹ ಬಿಟ್ಟಿಲ್ಲ, ಈ ಭೌತಿಕ ಜಗತ್ತಿನಲ್ಲಿ ಇರ್ಬೇಕು ಅಂತ ಅನ್ಸುತ್ತೆ, ಮತ್ತೆ ಭಗವಂತನ ಬಿಟ್ಟು ಉಳಿದೆಲ್ಲ ವಿಷಯಗಳಲ್ಲಿ ನನಗೆ ಆಕರ್ಷಣೆ ಇದೆ ಅಂತಂದ್ರೆ ನನ್ನ ಅಭಿದಯ ಅಂದ್ರೆ ನಾನು ಮತ್ತೆ ವಾಪಸ್ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಹೋಗ್ಬೇಕು ಅನ್ನೋಂಥದ್ದು ದೃಢ ವಿಶ್ವಾಸ, ನಿರ್ಧಾರ ಯಾರು ಮಾಡಿದ್ದಾರೆ ಅವ್ರು ಭಕ್ತಿಯಲ್ಲಿ ತೊಡಗ್ತಾರೆ, ಭಗವಂತ ಕೊಟ್ಟಂತ ಇನ್ಸ್ಟ್ರಕ್ಷನ್ಸ್ ನ ಅವರು ಫಾಲೋ ಮಾಡ್ತಾರೆ. ಮತ್ತೆ ಅವ್ರೇನ್ ಮಾಡ್ತಾರೆ, ಆ ರೀತಿ ಕಷ್ಟ ಪಡ್ತಾರೆ. ಅವ್ರ ಕಡೆಗೆ ಹೋಗೋದಕ್ಕೆ ಅವರು ಪ್ರಯತ್ನ ಪಡ್ಬೇಕಂದ್ರೆ ತಪಸ್ ಮಾಡ್ಬೇಕಾಗುತ್ತೆ. ಆ ತಪಸ್ಸನ್ನ ಅವರು ವಾಲಂಟಿಯರ್ ಆಗಿ ತಗೊಳ್ಳುವಂಥದ್ದು, ತೊಂದರೆಗಳನ್ನ ಆತರ ತಗೊಂಡ್ಮೇಲೆ ಪರಮಾತ್ಮ ಏನ್ ಮಾಡ್ತಾನೆ, ಪ್ರಯೋಜನ ಅಂದ್ರೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ ಅವನ ಹತ್ರ ಹೋಗೋದಕ್ಕೆ. ಈಗ ಭಗವಂತನ ಒಂದು ಅವನ ಜವಾಬ್ದಾರಿ, ಅವನ್ ಏನ್ ಮಾಡ್ತಾನೆ, ಯಾವ ರೀತಿ ಅವನು ಸ್ಪಂದಿಸ್ತಾನೆ ಅದಕ್ಕೆ ಅಂತಂದ್ರೆ ಹೇಳ್ತಾರೆ, ನಾವು ಒಂದು ಹೆಜ್ಜೆ ಅವನ ಕಡೆಗೆ ಇಡೋದಕ್ಕೆ ಮನಸ್ಸು ಮಾಡಿದ್ರು ಸಾಕು, 100 ಹೆಜ್ಜೆ ಮುಂದೆ ಬಂದು ಅವನು ನಮ್ಮನ್ನ ಆಲಿಂಗಿಸ್ತಾನೆ, ನಮ್ಮನ್ನ ಅವನ ಹತ್ರ ಕರ್ಕೊಳ್ಳೋದಕ್ಕೆ, ಬರಮಾಡ್ಕೊಳ್ಳೋದಕ್ಕೆ ಅವನು ಉತ್ಸುಕನಾಗಿರ್ತಾನೆ ಅಂತ. ಅದಕ್ಕೆ ಅವನ್ ಏನ್ ಮಾಡ್ತಾನೆ, ಯಾವಾಗ ನಾವು ಅವನ ಕಡೆಗೆ ಮುಖ ಮಾಡ್ತೀವಿ, ಭಕ್ತಿಯಲ್ಲಿ ಆಧ್ಯಾತ್ಮಿಕವಾಗಿ ಅವನ ಕಡೆಗೆ ತಿರುಗೋ ಪ್ರಯತ್ನ ಮಾಡ್ತೀವಿ, ಆಗ ಅವನು ನಮಗೆ ಬೇಕಾಗಿರುವಂತಹ ಎಲ್ಲ ಅವಶ್ಯಕತೆಗಳನ್ನ ಕೊಡ್ತಾನೆ. ಅಂದ್ರೆ ಭೌತಿಕವಾಗಿ ನಮ್ಗೆ ಭಗವಂತನ, ಈಗ ನಮ್ಗೆ ಆಧ್ಯಾತ್ಮಿಕದಲ್ಲಿ ಮುಂದುವರಿಯೋದಕ್ಕೆ ನಮ್ಮ ಹತ್ರ ಏನಂತ ಹೇಳ್ತಾನೆ ಅವನು, ಸ್ವಲ್ಪ ಮುಪ್ಪಿಸೆ ಧರ್ಮಸ್ಯ ಅಂತ ಹೇಳ್ತಾನೆ. ಅಂದ್ರೆ ಶ್ರೀಮಂತರ ಕುಟುಂಬದಲ್ಲಿ ಅಥವಾ ಬ್ರಾಹ್ಮಣ ಕುಟುಂಬದಲ್ಲಿ ಜನ್ಮ ಪಡಿತಾರೆ, ಸ್ವಲ್ಪ ಆಧ್ಯಾತ್ಮಿಕದಲ್ಲಿ ಉನ್ನತಿಯಾಗಿ ಅವರು ಏನಾದ್ರೂ ವಿಫಲ ಆಗಿದ್ರೆ ಮುಂದಿನ ಜನ್ಮದಲ್ಲಿ ಅವ್ರಿಗೆ ಬ್ರಾಹ್ಮಣ ಕುಟುಂಬ ಯಾಕೆ ಕೊಡ್ತಾನೆ ಅಂದ್ರೆ ಅಲ್ಲಿ ಆ ಒಂದು ವಾತಾವರಣ ಇರುತ್ತೆ, ಸಾತ್ವಿಕ ವಾತಾವರಣದಲ್ಲಿ ಜ್ಞಾನವನ್ನು ಬೆಳೆಸ್ಕೊಳ್ಳೋದಕ್ಕೆ, ಎಲ್ಲವನ್ನ ತಿಳ್ಕೊಳ್ಳೋದಕ್ಕೆ ನಮ್ಗೆ ಅದು ಅನುಕೂಲಕರವಾಗಿರುತ್ತೆ. ಅಥವಾ ಶ್ರೀಮಂತರ ಕುಟುಂಬದಲ್ಲಿ ಕೊಡ್ತಾನೆ, ಯಾಕೆಂದ್ರೆ ನಾನು ಹೊಟ್ಟೆಪಾಡಿಗಾಗಿ ಕಷ್ಟಪಡುವಂತ ಅವಶ್ಯಕತೆ ಇಲ್ಲ, ನನಗ್ ಬೇಕಾಗಿರೋ ಎಲ್ಲ ಅವಶ್ಯಕತೆಗಳು ಪೂರೈಸಿರುತ್ತೆ, ಮತ್ತೆ ನನಗೆ ಸಮಯ ಕೂಡ ಇದೆ ಭಗವಂತನ ಭಕ್ತಿ ಮಾಡೋದಕ್ಕೆ, ಅಂತಹ ಒಂದು ಅವಕಾಶವನ್ನ ಕೊಡ್ತಾನೆ. ಅದನ್ನ ಭಕ್ತರಿಗೆ ಭಗವಂತ ಸದಾ ಕೊಡ್ತಾನೆ. ಮತ್ತೆ ಯಾರು ಅವನ ಕಡೆಗೆ ಹೋಗೋ ಪ್ರಯತ್ನ ಪಡ್ತಾರೆ ಅವ್ರಿಗೆ ಗುರುವನ್ನ ಕೊಡ್ತಾನೆ. ಎಲ್ಲವೂ ಸಿಗ್ಬೋದು, ಗುರು ಸಿಗುವಂತದ್ದು ತುಂಬಾ ಕಷ್ಟ ಅಂತ ಹೇಳ್ತಾರೆ. ಗುರು ಇಲ್ಲದೆ ಗುರಿಯನ್ನ ಪಡೆಯೋದಕ್ಕಾಗ್ಲಿ, ಗೋವಿಂದನನ್ನ ಪಡೆಯೋದಕ್ಕಾಗ್ಲಿ ಸಾಧ್ಯ ಆಗೋದಿಲ್ಲ. ಆ ಗುರು ಅನ್ನುವಂಥದ್ದು ಅಷ್ಟು ಸುಲಭವಾಗಿ ಯಾರ ಜೀವನದಲ್ಲೂ ಬರೋದಿಲ್ಲ. ಆ ಒಂದು ಗುರುವನ್ನ ಸ್ವತಃ ಕೃಷ್ಣನೇ ಕರುಣಿಸ್ತಾನೆ. ಆ ಭಕ್ತನ ಒಂದು ಭಕ್ತಿ, ಅವನ ಒಂದು ದೃಢ ವಿಶ್ವಾಸ, ಅವನ ಒಂದು ಸೀರಿಯಸ್ನೆಸ್, ಅವನ ಪ್ರಾಮಾಣಿಕತೆಗೆ ನೋಡಿ ಪರಮಾತ್ಮ ಗುರುವನ್ನ ಕೊಡ್ತಾನೆ, ಅವನಿಗೆ ಶಾಸ್ತ್ರಗಳನ್ನ ಕೊಡ್ತಾನೆ. ಆ ಮೂಲಕ ಹೃದಯದಲ್ಲಿ ಪರಮಾತ್ಮನಾಗಿ ಅವನು ಮಾರ್ಗದರ್ಶನವನ್ನ, ಬುದ್ಧಿಯೋಗವನ್ನ ಕೊಡ್ತಾನೆ. ನೀನ್ ಯಾವ ರೀತಿ ನನ್ನ ಹತ್ರ ಬರ್ಬೋದು ಅನ್ನೋದಕ್ಕೆ ಅವನು ಎಲ್ಲಾ ರೀತಿಯಲ್ಲೂ ಅವನಿಗೆ ಸಹಾಯ ಮಾಡ್ತಾನೆ. ಇದು ಪರಮಾತ್ಮ ಕೊಡುವಂತದ್ದು ಪ್ರಯೋಜನ. ಕೊನೆಗೆ ಎಷ್ಟರ ಮಟ್ಟಿಗೆ ಅವನು ಸಹಾಯ ಮಾಡ್ತಾನೆ ಅಂದ್ರೆ ತನ್ನ ಮಗನನ್ನ ತಾನು ತನ್ನ ಹತ್ರಕ್ಕೆ ಕರೆಸ್ಕೊಳ್ತಾನೆ. ಅವನಿಗೆ ಯಾವಾಗ ಗೊತ್ತಾಗುತ್ತೆ ಇವನು ಮನ ಪರಿವರ್ತನೆ ಆಗಿದೆ, ಇವನು ಬರೋದಕ್ಕೆ ಸರಿಯಾಗಿದ್ದಾನೆ, ಸರಿ ಹೊಂದಿದ್ದಾನೆ, ಈಗ ಅವ್ನು ಬರೋದಕ್ಕೆ ನಿಜವಾಗ್ಲೂ ಇಷ್ಟಪಡ್ತಾ ಇದ್ದಾನೆ ಅಂದಾಗ ಅಂತ ಮಕ್ಕಳನ್ನ ಅವನು ತನ್ನ ಹತ್ರಕ್ಕೆ ಕರ್ಕೊಳ್ತಾನೆ. ಇದು ಸಂಬಂಧ ಅಭಿದಯ ಹರೇ ಪ್ರಯೋಜನ. ಕೃಷ್ಣ ಮಾತಾಜಿ.
ಹಾ ಮಾತಾಜಿ. ನನಗೊಂದು ಅನುಭವ ಆಗಿದ್ದೇನೆಂದ್ರೆ, ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ನೋಡ್ತಿದ್ದೆ ಭಗವದ್ಗೀತೆ ಹೆಂಗ್ ಓದ್ಬೇಕು, ಯಾವ ತರ ಅರ್ಥ ಮಾಡ್ಕೋಬೇಕು ಅಂತ. ಹಾ ಮಾತಾಜಿ. ಮನಸ್ಸಲ್ಲಿ ಅನ್ಕೊಂಡಿದ್ದೆ ನಾನು ಹೆಂಗ್ ತಿಳ್ಕೊಬೇಕು ಭಗವಂತನ ಬಗ್ಗೆ ಅಂತ. ನಿಮ್ದೊಂದು ವಿಡಿಯೋ ಬಂದಾಗ ನಾನು ಅವಾಗ ಕೃಷ್ಣ ನನ್ನ ಮನಸ್ಸಿನ ಮಾತು ಕೇಳಿಸ್ತು ಅನ್ಸುತ್ತೆ. ಮತ್ತೆ ಆನ್ಲೈನ್ ಕ್ಲಾಸ್ ಭಗವದ್ಗೀತೆ ಬಗ್ಗೆ ತಿಳ್ಕೊಳ್ಳೋಕೆ. ಹಾ ಮಾತಾಜಿ, ಅದು ಆತರ ಒಂದು ಪ್ರೇರಣೆ ಬರೋದಕ್ಕೆ ನಮ್ಮಲ್ಲಿ ಸ್ವಲ್ಪನಾದ್ರೂ ಒಂದು ಪ್ರಾಮಾಣಿಕವಾಗಿ ಒಂದು ಇಚ್ಛೆ ಅನ್ನೋದು ಬಂದಾಗ ನಮ್ಗೆ ಎಲ್ಲಿಂದನಾದ್ರೂ ಸಿಗುತ್ತೆ ಮಾತಾಜಿ. ಇದೆಲ್ಲ ಕೂಡ ಈಗ ಎಷ್ಟು ಯಾವ ಜನ ತರ ತಿಳ್ಕೊಬೇಕು ನಾವು ಅಂತ ಇನ್ನೂ ಆಸೆ ಹುಟ್ಟಾಗ ನಿಮ್ದೊಂದು ಆನ್ಲೈನ್ ಕ್ಲಾಸ್ ಇದೆ ಅಂತ ಗೊತ್ತಾಯ್ತು. ನಾನು ಇವತ್ತು ಅನ್ಕೊಂಡಿದೀನಿ, ಮಾರನೇ ದಿನಾನೇ ನಿಮ್ ವಿಡಿಯೋ ನೋಡಿದೆ ಮಾತಾಜಿ ನಾನು. ಆಶ್ಚರ್ಯ, ಅದ್ಭುತ ಅನ್ಸುತ್ತಲ್ಲ ಮಾತಾಜಿ, ಹೇಗೆ ಅಂತ. ಹಾ ಮಾತಾಜಿ, ಅದ್ಭುತ ಅನ್ಸುತ್ತೆ. ಆದ್ರೆ ಪರಮಾತ್ಮ ಹೃದಯದಲ್ಲಿ ಇದ್ದಾನೆ, ಅವ್ನಿಗೆಲ್ಲ ಕೇಳಿಸುತ್ತೆ, ಅವನೆಲ್ಲ ನೋಡ್ತಾ ಇರ್ತಾನೆ. ನೀವು ಎಷ್ಟು ಪ್ರಾಮಾಣಿಕವಾಗಿ ಏನನ್ನ ಬಯಸ್ತಾ ಇದ್ದೀರಿ ಅದಕ್ಕೆ ಬೇಕಾಗಿರೋದನ್ನೆಲ್ಲ ಅವನು ಒದಗಿಸ್ತಾನೆ. ದಾಮೋದರ ಆ ಇದು ಕಾರ್ತಿಕ್ ಮಾಸದಾಗ ಮಾತಾಜಿ ನಾವು ಅನ್ಕೊಂಡಿದ್ವಿ ನಮ್ ಮನೆಯಿಂದಾನೇ ನಾವು ಬೆಣ್ಣೆನ ನೈವೇದ್ಯಕ್ಕೆ ಕೊಡ್ಬೇಕು ಅಂತ. ಒಂದ್ ವರ್ಷ ಮಾತಾಜಿ. ಅನ್ಕೊಂಡಿದ್ವಿ. ಮಾರನೇ ವರ್ಷ ಅಂತಂದ್ರೆ ನಮ್ಮ ಮನೆಯಲ್ಲಿ ಹಸು ಬಂತು. ಹಸುವಿನ ತುಪ್ಪನೇ ಬೆಣ್ಣೆನೆ ನಾನು ವಧು ನೈವೇದ್ಯಕ್ಕೆ ಕೊಟ್ಟೆ. ಈ ವರ್ಷ ಅನ್ಕೊಂಡೆ, ಮಾರನೇ ವರ್ಷ ಅಂತಂದ್ರೆ ಆ ಆಸೆ ನೆರವೇರಿಸಿದ ಕೃಷ್ಣ. ಅಂದ್ರೆ ಪರಮಾತ್ಮ ಸದಾ ಇರ್ತಾನೆ ಮಾತಾಜಿ. ಅಂದ್ರೆ ನಾವ್ ಅನ್ಕೊಂತೀವಿ, ನಾವ್ ಇಷ್ಟೊಂದ್ ಜನ ಇದೀವಿ, ಎಲ್ಲಾರನ್ನ ಅವ್ನು ಹೆಂಗ್ ನೋಡ್ಕೊಂತಾನೆ ಅಂತ. ಎಲ್ಲ ಅಣು ರೇಣುವಿನಲ್ಲೂ ಅವ್ನು ಇದಾನೆ ಅಂತ ಹೇಳಿದಾಗ ಪ್ರತಿಯೊಬ್ಬರನ್ನು ಅವನು ಕಾಯ್ತಾ ಇರ್ತಾನೆ. ಯಾರ ಮನಸ್ಸಿನಲ್ಲಿ ಏನಿದೆ, ಮತ್ತೆ ಅವ್ರು ಯಾವ ಒಂದು ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ, ಅದಕ್ಕೆ ಎಲ್ಲಾ ರೀತಿ ಸಹಾಯ ಮಾಡ್ತಾನೆ. ಅದೊಂಥರ ಎರಡ್ ತರ ನಾನು ಅನುಭವಿಸಿದ್ದೀನಿ ಮಾತಾಜಿ. ಇದೊಂದು ಭಗವದ್ಗೀತೆ ಬಗ್ಗೆ ಆಗ್ಲಿ, ಮತ್ತೆ ಅದು ಬೆಣ್ಣೆ ನೈವೇದ್ಯ ಕೊಡೋದಕ್ಕಾಗ್ಲಿ. ಎರಡ್ ಅಂದ್ರೆ ಸತಿ ಮಾತಾಜಿ. ನಮ್ಮ ಪ್ರೀತಿ ಅವನ ಜೊತೆ ಆ ಭಾವಕ್ಕೆ ಅವನು ಸ್ಪಂದಿಸ್ತಾ ಇದ್ದಾನೆ ಅಂದಾಗ ನಮ್ಗೆ ಆ ಒಂದು ಆನಂದ ಹೇಳಿದ್ರೆ ನಮ್ಗೆ ಅರ್ಥ ಆಗೋದಿಲ್ಲ ಮಾತಾಜಿ, ಅನುಭವಿಸಿದವ್ರಿಗೆ ಗೊತ್ತಾಗುತ್ತೆ ಅಲ್ಲ ಹಾ ಮಾತಾಜಿ. ಮಾತಾಜಿ, ಅನುಭವಿಸ್ತಾ ಇದ್ದೀನಿ ಮಾತಾಜಿ ಆನಂದ ನಾನು. ಖುಷಿ ಆಗುತ್ತೆ, ಪರಮಾತ್ಮ ನನ್ನನ್ನ ನೋಡ್ತಾ ಇದ್ದಾನೆ, ನನ್ನ ಒಂದು ಮನಸ್ಸಿನ ಒಂದು ಭಾವನೆಗಳನ್ನ ಅವನು ಸ್ಪಂದಿಸ್ತಾ ಇದ್ದಾನೆ, ಅದಕ್ಕೆ ಅವನು ಪ್ರತಿಕ್ರಿಯೆ ಕೊಡ್ತಾ ಇದ್ದಾನೆ ಅಂತ. ಹಾ ಮಾತಾಜಿ, ನಮ್ ಜೀವನದಲ್ಲಿ ನಾನು ಇದುವರೆಗೂ ಉಪವಾಸನೇ ಮಾಡ್ತಿರ್ಲಿಲ್ಲ. ಹಾ ಉಪವಾಸ ಮಾತಾಜಿ. ಮಾಡೋಕ್ ಶಕ್ತಿನೇ ಇರ್ಲಿಲ್ಲ. ನಾನು ಮಹಾಶಿವರಾತ್ರಿಗೂ ಉಪವಾಸ ಮಾಡ್ತಾ ಇರ್ಲಿಲ್ಲ. ಆದ್ರೆ ಈಗ ಏಕಾದಶಿ, ಪ್ರತಿ ಏಕಾದಶಿಗೂ ಉಪವಾಸ ಮಾಡ್ತಾ ಇದ್ದೀನಿ. ಆಶ್ಚರ್ಯ ಅನ್ಸುತ್ತೆ ಮಾತಾಜಿ. ಇಡೀ ದಿನ ಏನು ಉಪ್ಪು ಖಾರ ಏನು ಸ್ವೀಕಾರ ಮಾಡೋದಿಲ್ಲ, ಅಂದ್ರೂ ಹೊಟ್ಟೆ ಹಸಿವಾಗೋದಿಲ್ಲ. ಭಗವಂತನಲ್ಲಿ ಪ್ರತಿದಿನ ಏಕಾದಶಿಗೆ 16 ರೌಂಡ್ ಜಪ ಪೂರ್ತಿ ಮಾಡ್ತೀನಿ, ಅಂದ್ರೂ ಹೊಟ್ಟೆ ಹಸಿವು ಅಂತಂದ ಗೊತ್ತೇ ಆಗೋದಿಲ್ಲ ಮಾತಾಜಿ. ಅದು ಮಾಡಿದವ್ರಿಗೆ ಅನುಭವ ಆಗುತ್ತೆ ಮಾತಾಜಿ. ಅವರು ಸಾಧಾರಣವಾಗಿ ಹೇಗಿರ್ತಾರೆ ಅಂತಂದ್ರೆ, ಒಂದು ಟೈಮು ಅಥವಾ 1 ಅವರ್ ಹಿಂದೆ ಮುಂದೆ ಆದ್ರೇನೆ ತಡ್ಕೊಳಕ್ ಆಗದೆ ಇರೋರು ಕೂಡ ಏಕಾದಶಿ ಮಾಡ್ತಾರೆ ಅಂತ ನಿರ್ಧಾರ ಮಾಡಿದ್ರಂದ್ರೆ ಆ ಇಡೀ ದಿನ ಅವ್ರಿಗೆ ಹೋಗಿದ್ದೇ ಗೊತ್ತಾಗಲ್ಲ. ಯಾವ ರೀತಿ ಕೂಡ ಅವ್ರಿಗೆ ಶಕ್ತಿ ಏನು ಕಡಿಮೆ ಆಗೋದಿಲ್ಲ, ಇನ್ನ ಜಾಸ್ತಿ ಆಕ್ಟಿವ್ ಆಗಿರ್ತೀವಿ. ಹಾ ಮಾತಾಜಿ, ಸತ್ಯ. ಅದ್ರ ಟೈಮು ಇರುತ್ತೆ, ನಮ್ಗೆ ಎಲ್ಲಾ ಮಾಡೋದಕ್ಕೂ ಸಮಯ ಜಾಸ್ತಿ ಇರುತ್ತೆ. ಸಮಯ ಇರುತ್ತೆ ಮಾತಾಜಿ, ಮಾಡ್ತೀವಿ. ಅದ್ರ ಬಗ್ಗೆ ಮತ್ತೆ ದ್ವಾದಶಿ ಬಗ್ಗೆ ಮಾತ್ರ ಗೊತ್ತಿರ್ಲಿಲ್ಲ, ನೀವು ತಿಳಿಸ್ತೀನಿ ಅಂತ ಹೇಳಿದ್ರಿ. ಹಾ ಮಾತಾಜಿ, ನಿಮ್ ನಂಬರ್ ನನ್ಗೆ ಕೊಟ್ಟಿರಿ, ನಾನ್ ಬೇಕಿದ್ರೆ ನಮ್ ದ್ವಾದಶಿ ಇದ್ದಾಗೆಲ್ಲ ನಾನು ಕಳಿಸ್ತೀನಿ. ಆದ್ರೆ ನೀವು ಮುಂದುವರಿಸಿ ಲೆವೆಲ್ 2ಗೆ ನೀವು ಜಾಯ್ನ್ ಆದ್ರಿ ಅಂದ್ರೆ ನಿಮ್ ಗ್ರೂಪ್ ಅಲ್ಲೇ ಆಗ್ತಾರೆ ಅವರು. ಹಾ ಮಾತಾಜಿ, ನಂಬರ್ ಹೇಳ ಮಾತಾಜಿ. ಒಂದ್ ನಿಮಿಷ ಇರಿ ಮಾತಾಜಿ, ಹೇಳಿ ಮಾತಾಜಿ. 8277 77 53 53 6099. 6099. ಹಾ ಮಾತಾಜಿ. ಎಷ್ಟೋ ಜನಕ್ಕೆ ಓದಿದ್ರು ಅರ್ಥ ಆಗೋದಿಲ್ಲ ಮಾತಾಜಿ ಭಗವದ್ಗೀತೆ. ಗುರುಗಳು ಸಿಕ್ಕಿದ್ದಾರೆ ನಮ್ಗೆ ಈಗ ಅಂತಂದ್ರೆ ಅದು ಅದೃಷ್ಟ. ನಿಮ್ಮಿಂದ ತಿಳ್ಕೊತಾ ಇದೀವಿ. ನನ್ನಿಂದ ಅಲ್ಲ ಮಾತಾಜಿ, ಪ್ರಭುಪಾದರಿಂದ ತಿಳ್ಕೊತಾ ಇದ್ದೀನಿ. ನನಗೂ ಬರೋದಿಲ್ಲ ಏನು ಹೇಳಕ್ಕೆ, ನಾ ಹೇಳ್ತೀನಲ್ಲ ಕ್ಲಾಸ್ ಮಾಡಕ್ ಮುಂಚೆ ನನಗೆ ಭಯ ಆಗ್ತಾ ನಮ್ ಇರುತ್ತೆ. ಗುರುಗಳು ನೀವು ಮಾತಾಜಿ. ಇಲ್ಲ ಮಾತಾಜಿ, ನಾವೆಲ್ಲ ಜಸ್ಟ್ ಮಾರ್ಗದರ್ಶಕರಷ್ಟೇ. ನಮ್ಮನ್ನ ಹಾ. ಮಾರ್ಗದರ್ಶಕರಂತ ಹೇಳ್ತಾರಷ್ಟೇ. ಅಂದ್ರೆ ನಾವು ಗುರುಗಳಲ್ಲ. ಗುರುಗಳು ಅಂತಂದ್ರೆ ಪ್ರಭುಪಾದ್ರ, ಅವರ ಒಂದು ಪ್ರಭುಪಾದರು ವಿಶ್ವಗುರು ಅಂತ ಬಿಡು ಮಾತಾಜಿ, ವಿಶ್ವಗುರು ಆದ್ರು ಅವರು. ಅವರ ಮೂಲಕನೇ ತಿಳಿಯಕ್ ಸಾಧ್ಯ ಮಾತಾಜಿ. ನನಗೆ ಅದು ಭಯ ಆಗ್ತಿರುತ್ತೆ. ಕ್ಲಾಸ್ ಸ್ಟಾರ್ಟ್ ಮಾಡಕ್ ಮುಂಚೆ ನನಗೆ ಹೆದರಿಕೆ ಇರುತ್ತೆ. ಅಂದ್ರೆ ಆ ಪ್ರಾರ್ಥನೆ ಮಾಡುವಾಗ ನಾವು ಅದನ್ನೇ ಕೇಳ್ತಾ ಇರ್ತೀವಿ, ಪ್ರಭುಪಾದರು ನಮ್ಮ ಮೂಲಕ ಅವ್ರು ಮಾತಾಡ್ಲಿ, ನಮ್ಗೆ ಮಾತಾಡಕ್ಕೆ ಬರೋದಿಲ್ಲ, ನಮಗೆ ನಿಜವಾಗ್ಲೂ ಏನು ಗೊತ್ತಿಲ್ಲ ಅಂತ. ದ್ವಾದಶಿ ಬಗ್ಗೆ ನಮ್ಗೆ ತಿಳಿಸಿ ಮಾತಾಜಿ. ಹಾ ಧನ್ಯವಾದಗಳು. ಮಾತಾಜಿ, ಅದು ಬಂದಾಗ ನಾನು ನಿಮ್ಗೆ ಮೆಸೇಜ್ ಮಾಡ್ತೀನಿ. ಸರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಮತ್ತೆ ಯಾರಿಗೂ ಏನು ಪ್ರಶ್ನೆಗಳಿದ್ರೆ ಕೇಳ್ಬೋದಿಲ್ಲ ಅಂದ್ರೆ ಎಂಡ್ ಮಾಡೋಣ. ಎಲ್ಲರೂ ಇಲ್ಲಿವರೆಗೂ
ತಾಳ್ಮೆಯಿಂದ ಕೂತಿದ್ದೀರಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಜ್ಯೋತಿಶ್ರೀ ಮಾತಾಜಿ ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇದ್ರೆ ಹೆಣ್ ಮಾಡೋಣ. ಮತ್ತೆ ಯಾರಿಗೂ ಪ್ರಶ್ನೆ? ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು.